ನಮಗೆ ಇದ್ದದ್ದು ಹೇಗಿರಬಹುದು ಅಂತ ಸಂಶಯ ಬಂದಿತ್ತು. ಹಾಗೆ ತಿನ್ನಲಿಕ್ಕಿಲ್ಲ ಅದು. ಇನ್ನದ್ದೆಲ್ಲ ಒಂದೊಂದು ಚೋದ್ಯದ ಪ್ರಶ್ನೆಗಳು. ಹಾಗಾದ್ರೆ ಅಲ್ಲಿರಬಹುದಲ್ಲ? ಅಲ್ಲಿ ಹೋಗುವ ನಾನು. ಎದ್ದು ನಡೀಲಿಕ್ಕೆ ಆಗುದಿಲ್ವೋ? ನೀನು ಹೋಗಿ ಆ ಬುದ್ಧಿಯನ್ನು ಬಿಚ್ಚಿಕೊಂಡು ಬಾ. ನಾನೇನು ಮಾಡ್ತೇನೆ. ನನ್ನ ಜೀವ ಉಳಿಸಿದಂತಹ ಒಂದು ಪುಣ್ಯ ನನಗೆ ಬರ್ತದೋ? ನಿಮಗೆ ಕನಿಕರದಲ್ಲಿ ನಾನು ಇಲ್ಲಿಗೆ ತಂದು ಬಡಿಸಬಹುದು. ಆದ್ರೆ ಊಟ ಮಾಡುವ ಕ್ರಮ ಹೇಗೆ? ಕೈ ಕಾಲು ಮುಖ ತೊಳೆಯದೆ ಊಟ ಮಾಡಬಹುದು. ಹಾಗಿದ್ರೆ ಹೀಗೆ ಮಾಡುವ. ನಾನು ನೀನು ಬೇರೆ ಬೇರೆ ಅಲ್ಲವಲ್ಲ, ಒಂದೇ ಹೌದಲ್ಲ? ನೀನು ಕೈ ಕಾಲು ಮುಖ ತೊಳೆ, ಆ ನಂತರ ನನಗೆ ಬಂದು ಕಳಿಸು. ಕೈ ಕಾಲು ಮುಖ ತೊಳೆದು ನಾನು ಊಟ ಮಾಡ್ತೇನೆ. ನಾನು ನೀವು ಒಂದೇ ಅಲ್ವಾ? ನಿಮಗೆ ಹಸಿವು. ನೀನು ಊಟ ಮಾಡಿದರೆ ನನ್ನ ಹೊಟ್ಟೆ ತುಂಬುತ್ತದೆ. ಮತ್ತೆ ನಾನು ಕೈ ಕಾಲು ತೊಳೆದ್ರೆ ನಿಮ್ಮ ಕೈ ಕಾಲು ಶುದ್ಧ ಆಗ್ತದ? ನಿಮ್ಮ ಕೈ ಕಾಲು ಶುದ್ಧ ಆಗಬೇಕಿದ್ರೆ ನೀವೇ ತೊಳಿಬೇಕು. ಈ ಒಂದು ಕಲಿತದ್ದಕ್ಕೆ ಕಣ್ಣು ಕೈ ಕಾಲಿರುವಪ್ಪ. ನೀನೀಗ ನನ್ನನ್ನು ಕೊಲ್ತೀಯಾ ಅಲ್ಲ ಏನಾದ್ರೂ ಕೊಡ್ತೀಯಾ? ನಾನಿರುವಾಗ ನೀವು ಹೆದರಬೇಡಿ. ಹೌದು, ಎದ್ದು ನಡೀಲಿಕ್ಕೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ. ಮತ್ತೆ ನಾನು ಇರೋದು ಯಾಕೆ ಅಂದ್ರೆ ನಾನು ನಿಮ್ಮನ್ನು ಆಧರಿಸಿಕೊಂಡು ಹೋಗ್ತೇನೆ. ನೀವು ಇವ ಮಾತಾಡುವಾಗ ಇವನು ಚಕ್ರವರ್ತಿ ಕಳಿಸ್ಬೇಕು, ಎಲ್ಲರನ್ನು ಆಧರಿಸುವ. ಇರುವುದು ಇಷ್ಟು ದೊಡ್ಡ ಕೋಲ್ ಇವಲ್ಲ. ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಅಂತಲ್ಲ, ಭೂಮಿಯನ್ನೇ ಆಧರಿಸಿ ಹೋಯ್ತಲ್ಲಿ. ಯಾಕೆ ಗೊತ್ತುಂಟ? ಹೌದು, ಈ ಗೋಲಿನ ಆಧಾರದಲ್ಲಿ ಹೇಳಿದ್ದು ನಾನು ನಿಮ್ಮನ್ನು ಎತ್ತಿಕೊಂಡು ನಾನು ಕೊಡ್ತೇನೆ. ನೋಡು, ನೀನು ತಯಾರಾಗ ನೋಡು. ಇವರಿಗೆ ಸರಿ ಸಿಗ್ಲಿಕ್ಕೆ ಆಗುವುದಿಲ್ಲ. ಅಲ್ಲ, ಅದು ನಾನು ಗೋಲನ್ನು ನಂಬಿದ್ದು, ಗೋಲು ನನಗೆ ಮೋಸ ಮಾಡಿ. ಹೌದಾ? ನೋವಾಯ್ತಾ? ಅಡಿಗೆ ಬಿದ್ದು ಹೊರಳುವುದಾದ ನೋವಾಯ್ತು ಅಂತ ನನ್ನಲ್ಲಿ ಕೇಳುದು ಯಾವ ಪ್ರಾಣಿಯ? ನಾವು ಎಲ್ಲಿ ಬಿದ್ದರೂ ನಮ್ಮ ಯಜಮಾನರಿಗೆ ನೋವಾಗಬಾರದು. ನನ್ನ ಮೈ ಮೇಲೆ ಬಿದ್ದಾಗ ಎಲುಬಿನ ಹಂದರ ಅಲ್ವಾ, ಗಟ್ಟಿ ಗಟ್ಟಿ ಅಲ್ವಾ, ನಿಮ್ಮ ಮೃಗ ಮೃಗ ದೇಹಕ್ಕೆ ನೋವಾಗಿ. ನಿನಗೆ ಹರಕೆ ಉಂಟು ಅಂತ ಕಾಣ್ತದೆ. ನನ್ನನ್ನು ಅಲ್ಲಲ್ಲಿ ಹೊತ್ತು ಹಾಕಿಕೊಳ್ಳಬೇಕು ಉಂಟು. ಇಲ್ಲದಿದ್ರೆ ಹೀಗೆ ಮಾಡ್ತೀಯ ನೀನು. ನನಗೆ ನಡೀಲಿಕ್ಕೆ ಆಗುದಿಲ್ಲ. ಇಲ್ಲಿ ನೆಟ್ಟಾಗಿ ನಾನು ಮೊದಲು ನೆಟ್ಟಾಗಿ ಎತ್ತಿಕೊಳ್ಳುತ್ತೇನೆ. ಆಗ ನಾನು ನೆಟ್ಟಾಗಿ ಈಗ ಗಟ್ಟಿ ಇಟ್ಕೊಂಡಿದ್ದೇನೆ. ಬನ್ನಿ ಬನ್ನಿ. ಮೆಚ್ಚಿ ಬಾಬುಗ ಹೋಯ್ತು ಹೋಯ್ತು ಅಂತಾದ ಜೀವ ಬದುಕಿದೆಯಾ ಅಂತ ಹೇಳ್ತಾ ಇದ್ದೆ. ಒಂದು ತುತ್ತು ಅನ್ನ ಕೊಟ್ಟು ನನ್ನ ಬಾಹುಕ ನನ್ನನ್ನು ಉಳಿಸಿದ ಅಂತ. ಪಾಪ ಏನೇನೋ ಹೇಳಿದ. ಕುದುರೆಗೆ ಬೇಯಿಸಿದ್ದು ಅದು ನಿಮಗಾಗಲಿಕ್ಕಿಲ್ಲ, ಹಾಗೆ ಹೀಗೆ ಏನೋ ಹೇಳಿದ. ಆದ್ರೆ ಅದನ್ನು ಉಣ್ಣುವಾಗ ಮಾತ್ರ ಎಂತ ರುಚಿ ಎಂತ ರುಚಿ. ನಾನು ಒಮ್ಮೆ ಊಟ ಮಾಡಿದ್ದೆ ನಳನ ಮದುವೆಯ ಸಂದರ್ಭದಲ್ಲಿ. ಅಂತ ಊಟ ಇಲ್ಲಿ ಸಿಕ್ಕಿತು ಅಂತ. ಅಲ್ಲ, ನನಗೆ ಜೋರು ಹಸಿವಾಗಿತ್ತಲ್ಲ, ಹಾಗಾಗಿ ಹಸಿವೆಯಾದವರಿಗೆ ಎಂತ ಸಿಕ್ಕಿದ್ರು ರುಚಿಸುವುದೇ. ಮತ್ತೆ ನಳನ ಒಟ್ಟಿಗೆ ಇದ್ದನಲ್ಲ, ಏನೋ ಬಹುಶಃ ಕದ್ದು ಮುಚ್ಚಿ ಅವ ಏನು ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತ ನೋಡಿರ್ಬೇಕು. ಸ್ವಲ್ಪ ಗೊತ್ತಾಗಿದೆ. ಅಂತೂ ಉಂಡ ನಾನು ಬೆವರಿದ್ದೇನೆ. ಬೆವರಲ್ಲಿಯೂ ಪರಿಮಳ ಅಂತ, ಇಡೀ ಮೈಯೇ ಪರಿಮಳ ಬರ್ತದೆ. ಎಂತ ಪಾಕವೋ ಏನೋ. ಎಲ್ಲಿ ಹೋದಪ್ಪ ಇವ? ಬಾಬುಕ, ನೀನು ಏನ್ ಮಾಡ್ತಿದ್ದಲ್ಲ? ಅಂದ್ರೆ ಕ್ರಮ ಗೊತ್ತಿಲ್ಲ. ಯಾವುದು? ಊಟ ಮಾಡಿದ್ರ ಹೌದು, ಎದ್ದುಕೊಂಡು ಬಂದ್ರ ಕೈ ತೊಳ್ಕೊಂಡು ಸರಿ, ಆ ಎಲೆಯನ್ನು ತೆಗಿಸಿ ತೆಗೆದು ಅಲ್ಲಿ ಶುದ್ಧ ಮಾಡಿದ. ಅದೇನು ಅರಮನೆಯ? ಈಗ ನೀನು ಎಲೆ ತೆಗೆದ್ರು ಒಂದು ಮರದ ಬುಡದಿಂದ ಮತ್ತೊಂದು ಮರದ ಬುಡಕ್ಕೆ ಹಾಕುದಲ್ವಾ? ಹೌದು. ಮತ್ತೆ ತೆಗೆದ್ರೇನು ತೆಗೆಯದೇ ಇದ್ರೇನು? ಎಲ್ಲಿ ಊಟ ಮಾಡಿದ್ರು ಎಲೆ ತೆಗೆದು ನಾವು ಶುದ್ಧ ಮಾಡಬೇಕು. ಅದ್ಯಾಕೆ? ಒಂದು ವೇಳೆ ಅದರಲ್ಲಿ ಇರುವೆ ದಾಟಿದ್ರೆ, ನೊಣ ದಾಟಿದ್ರೆ, ಪಕ್ಷಿಗಳು ದಾಟಿದ್ರೆ ಉಂಡವನಿಗೆ ಶನಿ ಹಿಡಿಯುತ್ತದೆ.
ಹೌದಾ ಬಾವುಕ? ಇದೆಲ್ಲ ನಿನಗೆ ಯಾರು ಹೇಳಿದ್ದು? ಅದೆಲ್ಲ ನಮ್ಮಲ್ಲಿ ಗುರುಗಳೆಲ್ಲ ಹೇಳ್ತಾ ಇದ್ರು. ದೊಡ್ಡ ಪರಂಪರೆ. ಏನು ಶಾಸ್ತ್ರ ಗೊತ್ತುಂಟು, ಗ್ರಹಿಸುವಾಗ ಇವ ದೊಡ್ಡ ಕುಟುಂಬದವ ಅಂತ ಎಣಿಸಬೇಕು. ಇಟ್ಟಿದ್ದರಿಂದ ಆಯ್ತು. ನೀನೆಲ್ಲಾದ್ರೂ ಸರಿ ಇಟ್ಟಿದ್ರೆ ಏನು ಮಾಡ್ತಿದ್ದೆ ಅಂತ ಅಲ್ವಾ? ಈಗ ಮಾಡಿದ್ಯಲ್ಲ ಊಟ ಅಲ್ಲ, ಅದನ್ನೆಲ್ಲ ಶುದ್ಧ ಮಾಡಿ ಬಂದೆಲ್ಲ. ಊಟ ಅಂದ್ರೆ ಊಟ. ಇಂಥ ಊಟ ಮಾಡದೆ ಎಷ್ಟು ವರ್ಷ ಆಯ್ತು? ಅದೊಂದು ಮಾತು ಸತ್ಯ. ಇಂಥ ಊಟ ನಿಮ್ಮ ಜೀವಮಾನದಲ್ಲಿ ನೀವು ಮಾಡಿರ್ಲಿಕ್ಕಿಲ್ಲ. ಅದು ಯಾಕೆ? ಅದು ಕುದುರೆಗಳಿಗೆ ತಂದವರು. ಅದನ್ನು ಯಾರಾದ್ರೂ ಊಟ ಮಾಡ್ತಾರೆ. ನೀನು ಋಣಾತ್ಮಕವಾಗಿ ಯೋಚನೆ ಮಾಡ್ತೀನಿ, ನಾನು ಧನಾತ್ಮಕವಾಗಿ ಚಿಂತಿಸ್ತಾ ಇಲ್ಲ. ಅದಿರ್ಲಿ, ನೀನು ಮನೆಯಲ್ಲಿ ಅಡುಗೆ ಮಾಡುದು ಯಾರು? ನನ್ನ ಮನೆಯಲ್ಲಿ. ಹೌದು. ಯಾರು ಅಡಿಗೆ ಮಾಡುವುದು? ನಾನೇ ಅಡಿಗೆ ಮಾಡುವುದು, ನಾನೇ ತಿನ್ನೋದು. ಅಡುಗೆಗೆ ನೀನು? ನಾನೇ ಅಡಿಗೆ ಮಾಡುವುದು. ಹಾಗಾದ್ರೆ ಒಂದು ಕೆಲಸ ಮಾಡುವ, ನಾಳೆಯಿಂದ ನಿನಗೆ ಕುದುರೆ ಕಾಯುವ ಕೆಲಸ ಇಲ್ಲ. ದೊಡ್ಡವರಿಗೆ ಉಪಕಾರ ಮಾಡಬಾರ್ದು ಅಂತ ಹೇಳುವುದಿಕ್ಕೆ ನಾನೀಗ ಊಟ ಕೊಟ್ಟದ್ರಲ್ಲೆಲ್ಲ ನನ್ನ ಕೆಲಸ ಹೋಗ್ತು. ಇಲ್ಲದಿದ್ರೆ ನನಗೆ ಕೆಲಸ ಇರ್ತಿತ್ತಲ್ಲ. ಈಗ ಕೆಲಸ ಇಲ್ಲ, ಇನ್ನು ನಾನು ಊಟ ಕೊಟ್ಟೆ. ನಿನ್ನಷ್ಟಕ್ಕೆ ನೀನೇನೋ ಬಳಗುವುದು, ಮತ್ತೆ ಕೆಲಸವಿಲ್ಲ ಅಂತ ಹೇಳ್ತೀರಿ ನೀವು. ನಾನೇ ಹೋಗು. ನಿನಗೆ ಕೆಲಸ ಇಲ್ಲ ಅಂತ ಹೇಳಿದೆ. ನಿನಗೆ ಕೆಲಸವೇ ಇಲ್ಲ ಅಂತ ಹೇಳಿದನು. ಕೆಲಸವೇ ಇಲ್ಲ ಅಂತ ಅವಳು ಬೇರೆ ಕೆಲಸ ಉಂಟ. ನಿನಗೆ ನಾಳೆಯಿಂದ ಕುದುರೆ ಕಾಯುವ ಕೆಲಸ ಇಲ್ಲ. ಕುದುರೆ ಕಾಯುವುದಿಲ್ಲ ಇಲ್ಲ. ಮತ್ತೆ ನಾಳೆಯಿಂದ ನೀನು ರಾಜಋಷಿಯಾದಂತಹ ಋತುಪರ್ಣನ ರಾಜ ಪರಿವಾರಕ್ಕೆ ಬೇಕಾದಂತಹ ಅಡಿಗೆಯನ್ನು ಮಾಡುವ ಅಡುಗೆ ಭಟ್ಟ. ನಾನು ಮಾಡಿದ ಅಡಿಗೆಯನ್ನು ಮನುಷ್ಯರು ತಿಂದಾರ. ಈಗ ಯಾರು ತಿಂದದ್ದು? ಇದು ಆಪತ್ತಿನ ಹೊತ್ತಿನಲ್ಲಿ. ಅದು ನಾಳೆಯಿಂದಲೂ ನಾನೇ ತಿನ್ನುವುದು. ನನ್ನವರೆಲ್ಲ ತಿಂತಾರೆ. ನಾನು ಹೇಳಿದೆ ಲಕ್ಷೋಪಲಕ್ಷ ಜನ ಬರ್ತಾರೆ ನಿಮ್ಮಲ್ಲಿಗೆ. ಅವರಿಗೆಲ್ಲ ಮಾಡ್ಲಿಕ್ಕಿಲ್ಲ. ಮತ್ತೆ ನಮ್ಮ ರಾಜ ಪರಿವಾರಕ್ಕೆ ನಮಗೆ ಮಾತ್ರ. ನಮಗೆ ಮಾತ್ರ. ಒಂದು ಸೀಮಿತವಾದ ಒಂದು 10-15 ಜನಕ್ಕೆ ಮಾತ್ರ ಅಷ್ಟೇ. ಇಡೀ ಸಾರ್ವಜನಿಕರಿಗೆ ಊಟ ಮಾಡ್ಲಿಕ್ಕೆ ಅಡುಗೆ ಭಟ್ಟನ. ಅಷ್ಟು ಜನಕ್ಕೆ ನಾನು ಅಡಿಗೆ. ನೀನು ಮನೆಯ ಒಳಗಿನ ಅಡುಗೆ ಅರ್ಥಾಯ್ತಾ? ಮನೆಯಿಂದ ಹೊರಗಿಲ್ಲ ನೀನು. ಮನೆಯ ಒಳಗೆ ಮತ್ತೆ ಪಾತ್ರೆ ತೊಳಿಲಿಕ್ಕೆಲ್ಲ ಬೇರೆ ಜನ ಉಂಟು. ಎಲ್ಲ ಪಾತ್ರೆ ತೊಳಿಲಿಕ್ಕೆ ಒಂದು ಜನ ಮಾಡಬೇಕು. ನನಗೆ ಆಗುದಿಲ್ಲ. ಅಲ್ಲ, ನೀನಲ್ಲ, ಅದನ್ನು ತೊಳಿಲಿಕ್ಕೆ ಇಲ್ಲ. ತೊಳೆಯುವ ಜಾಗದಲ್ಲಿ ಹಾಕಿದ್ರೆ ಆಯ್ತು. ಅದನ್ನೆಲ್ಲ ತೊಳಿಲಿಕ್ಕೆ ಬೇರೆ ವ್ಯವಸ್ಥೆ ಉಂಟು. ಅಡಿಗೆ ಭಟ್ರು ಆಯ್ತಾ? ಬಾಹುಕ ಭಟ್ರು. ಅದಿಲ್ಲ. ಅಡಿಗೆ ಭಟ್ರು ಬಾಹುಕ ಭಟ್ರು ಅಂತ ಇಲ್ಲ. ಇಲ್ಲ, ಬೇರೆ ಆಗ್ತದೆ. ನಾಳೆಯಿಂದ ನಿನಗೆ ಪುಟ್ಟಣ್ಣ ಭಟ್ಟ. ಪುಟ್ಟು ಕಣ್ಣ ಭಟ್ಟ. ಪುಟ್ಟು ಕಣ್ಣ ಅಲ್ವ, ಪುಟ್ಟಣ್ಣ. ಪುಟ್ಟಣ್ಣ ಅಡಿಗೆಯವರಿಗೆ ಪುಟ್ಟಣ್ಣ ಅಂತ ಹೆಸರಿದ್ರೆ ಅದಷ್ಟು ಚಂದ ಬರ್ತದೆ. ಪುಟ್ಟಣ್ಣ 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 ಭಟ್ರು. ಹೌದು. ಅಡಿಗೆ ಭಟ್ರು ಪುಟ್ಟಣ್ಣ ಭಟ್ರು. ಪುಟ್ಟಣ್ಣ ಭಟ್ರು. ನಾಳೆಯಿಂದ ಬಟ್ಟೆ ಮಾತ್ರ. ಮತ್ತೆ ಇಡೀ ಬಟ್ಟೆ 6 ಮಾಡೋದು. ಎಂತದಕ್ಕೆ ಹೆಣಕ್ಕೆ ಬಿಳಿ ಅದಲ್ವಾ? ಈ ತಿನಿಸು ಇಂಥದ್ದೇ ಬಿಳಿ ಆಗ್ಬೇಕು ಅಂತ. ಇಂಥದ್ದು ನನಗೆ ಇದು ನನಗೆ ಮನಸ್ಸಿಗೆ ಹಿತ ಕೊಟ್ಟಷ್ಟು ಬಿಳಿ ಹಿತ ಬಿಳಿ ಆಗ್ಬೇಕು. ಬಿಳಿ ಬೇಡವೇ ಬೇಡವಾ? ಬಿಳಿ ಬೇಡ. ಯಾವಾಗ ಬೇಡ. ಅದು ಕೊನೆಗೆ ಮಾತ್ರ ಬಿಳಿ. ಕೊನೆಗೆ ಸತ್ತ ಮೇಲೆ ಹೊದಿಸ್ಲಿಕ್ಕೆ ಬೇಕಲ್ಲ, ಆಗ ಮಾತ್ರ ಬಿಳಿ. ಆಗ ಬೇರೆ ತೆಗೆಯುವ. ಆದ್ರೆ ಒಂದು ಕಪ್ಪು ವಸ್ತ್ರವನ್ನಾದ್ರೂ ದಿನಕ್ಕೆ 3 ಸಲ ಒಗೆದು ಅಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಆಯ್ತಾ? ನಾನು ಒಟ್ಟು ನಾನು ಹಾಕಿಕೊಳ್ಳು. ನಾಳೆ ನೀನು ಅಡಿಗೆ ಭಟ್ರು ಪುಟ್ಟಣ್ಣ ಭಟ್ರು. ಪುಟ್ಟಣ್ಣ ಭಟ್ರು ಅಡಿಗೆ ಭಟ್ರು. ಅತಲ ಭೀಮಗ ಭಕ್ತಿಯ ಸಂಗೀತದಿ ಭೀಮಗ ಅತ್ತಲ ಭೀಮಗ ಭಕ್ತಿಯ ಸಂಗೀತದಿ ಹತ್ತಿಯೋಡಿರುತ್ತಿದ್ದೆನು ಪತ್ನಿಯ ಸಂಗೀತಲಿ ಹತ್ತಿಯೋಡಿರುತ್ತಿದ್ದೆನು ಭೀಮಗ ವ್ಯಕ್ತಿಯೊಬ್ಬ ಯಾವಾಗ ಹುಟ್ಟಿದ, ಎಷ್ಟು ಸಮಯ ಬದುಕಿದ,
ಯಾವಾಗ ಅಳಿದ ಎನ್ನುವುದು ಮುಖ್ಯ ಅಲ್ಲ. ಜೀವಿತಾವಧಿಯಲ್ಲಿ ಯಾವ ಸಾಧನೆಯನ್ನು ಮಾಡಿದ ಇದನ್ನು ಪ್ರಪಂಚ ಗುರುತಿಸಲ್ಪಡ್ತದೆ. ಹಾಗಂತ ಸಾಧನೆ ಎನ್ನುವುದಕ್ಕೆ ಮಾನದಂಡ ಯಾವುದು? ಕೇವಲ ಕ್ಷಾತ್ರಿಯರಾದಂತಹ ನಮಗೆ ರಾಜ್ಯ ವಿಸ್ತರಣೆಯೇ ಸಾಧನೆ ಎನ್ನುವುದಲ್ಲ. ಬೊಕ್ಕಸ ಭಂಡಾರಗಳಲ್ಲಿ ಬೇಕಾದಷ್ಟು ನಾವು ಧನ ಕನಕಗಳನ್ನು ಸಂಗ್ರಹಿಸಿಟ್ರೆ ಅದೇ ಸಾಧನೆ ಅಲ್ಲ. ವ್ಯಕ್ತಿಯೊಬ್ಬ ಬದುಕಬೇಕು ಹೇಗೆ? ಕೇವಲ ಮರ ಹುಟ್ಟಿ ಮರಸತ್ತಂತಲ್ಲ. ಹಿರಿಯವರು ಮಾಡಿದಂತಹ ಗೌರವ ಯಾವುದುಂಟೋ ಅದಕ್ಕೆ ಎಳ್ಳು ಬಿಟ್ಟು ಕುಂದು ಕೊರತೆ ಬಾರದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡುವುದೇ ನಿಜವಾದ ಸಾಧನೆ ಎನ್ನುವ ಹಾಗೆ ಜೀವನದಲ್ಲಿ ಬಗೆದವ ನಾನು ಆಗುವುದಕ್ಕೆ ಗುಂಡಿನ ನಗರೆಯ ಅಧಿಕಾರ ಎನ್ನುವುದು ಹಿರಿಯವರಿಂದ ಬಡವಳಿಯಾಗಿ ನನಗೆ ಬಂತು. ಭೀಮಕರಾಯನಾದಂತಹ ನಾನು ಈ ಗುಂಡಿನ ನಗರಿಯನ್ನು ಪಾಲಿಸ್ತಾ ಇದ್ದೇನೆ. ವ್ಯಕ್ತಿಯೊಬ್ಬನ ಜೀವನದಲ್ಲಿ ಪೂರ್ಣತೆ ಎನ್ನುವುದು ಬರುವುದು ಯಾವಾಗ? ವಾಮಭಾಗವನ್ನು ಒಬ್ಬಾಕೆ ಹೆಣ್ಣು ಅಲಂಕರಿಸಬೇಕಂತೆ. ನನ್ನ ದೇಹಕ್ಕೆ ಒಪ್ಪುವ, ಗುಣಕ್ಕೆ ಒಪ್ಪುವಂತಹ, ಸತ್ಕುಲ ಪ್ರಸೂತೆಯಾದಂತಹ ಅನುಕೂಲೆಯಾದ ಹೆಣ್ಣೊಬ್ಬಳನ್ನು ಮದುವೆಯಾದೆ. ಮದುವೆಯಾಗಿ ಅದೆಷ್ಟೋ ವರ್ಷಗಳು ತಂದು ಹೋದರೂ ಮಕ್ಕಳ ಭಾಗ್ಯವನ್ನು ನಾವು ಕಾಣಲಿಲ್ಲ. ಆ ಹೊತ್ತಿಗೆ ನಮ್ಮ ಅರಮನೆಗೆ ಬಂದಂತಹ ದಮಋಷಿಗಳ ಅನುಗ್ರಹದಿಂದ ಈರುವರು ಮಕ್ಕಳನ್ನು ಪಡೆದೆ. ಹುಟ್ಟಿದಂತಹ ಗಂಡು ಮಗುವಿಗೆ ದಮನೆಂಬ ಹಾಗೆ ಮಗಳಿಗೆ ದಮಯಂತಿ ಎನ್ನುವಂತಹ ನಾಮಧೇಯವನ್ನಿರಿಸಿದೆ. ಆದರೆ ತಂದೆಯಾದವನ ಹೊಣೆಗಾರಿಕೆಯಿಂದ ಅವ ಮುಕ್ತನಾಗುವುದು ಯಾವಾಗ? ತನ್ನದಾದಂತಹ ಹೆಣ್ಮಕ್ಕಳು ಮತ್ತೊಂದು ಮನೆಯ ದೀಪವನ್ನು ಬೆಳಗುವುದಕ್ಕೆ ಯಾವ ಕಾಲಕ್ಕೆ ಹೋಗುತ್ತಾಳೋ ಆ ಹೊತ್ತಿಗೆ ಅವನ ಜೀವನದಲ್ಲಿ ಸಾರ್ಥಕ್ಯವನ್ನವ ಕಂಡುಕೊಳ್ತಾನೆ. ಅದೇ ರೀತಿಯಾಗಿ ನನ್ನ ಮಗಳಿಗೆ ಸರಿಯಾದಂತಹ ವರ ಯಾರು ಎನ್ನುವ ಹಾಗೆ ಆಲೋಚಿಸಿದಾಗ ಪೃಥ್ವಿ ಮೂರಕ್ಕೆ ನಳ ನೃಪನಂಬದೆ ಮತ್ತೊಬ್ಬನು ಸಾಧ್ಯವೇ ಇಲ್ಲ ಎನ್ನುವ ಹಾಗೆ ಬಗೆದು ವಿಷದ ಪುರಾಧಿಪನಾದಂತಹ ಚಕ್ರವರ್ತಿ ನಳನಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟೆ. ಮದುವೆ ಮಾಡಿಕೊಟ್ಟಲ್ಲಿಗೆ ನಮ್ಮದಾದಂತಹ ಹೊಣೆಗಾರಿಕೆ ಮುಗಿಯಿತು ಎನ್ನುವುದು ಅರ್ಥ ಅಲ್ಲ. ಹಾಗಂತ ಅವರ ದಾಂಪತ್ಯವನ್ನು ಕಾಣುವಾಗ ಮನಸ್ಸಿಗೆ ಸಮಾಧಾನ ಆಗುತ್ತದೆ. ಮತ್ತೆ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಹೆಣ್ಣು ಹೆತ್ತ ತಂದೆಯು ಬಯಸುವುದು ಹಾಗೆ ತನಗೆ ದೇವರಂತಹ ಹಳಿಯದರ ಕ್ಲೀನ್. ಆ ವಿಭಾಗದಲ್ಲಿ ನಾನು ಒಂದು ಹೆಜ್ಜೆ ಮುಂದೆ ದೇವತೆಗಳೇ ಮೆಚ್ಚಿದಂತಹ ಅಳಿಯನನ್ನು ಪಡೆದಿದ್ದೇನೆ. ಅವರಿಬ್ಬರ ದಾಂಪತ್ಯ ಜೀವನದ ಫಲವಾಗಿ ಒಂದು ಗಂಡು ಒಂದು ಹೆಣ್ಣು ಮಕ್ಕಳನ್ನು ಪಡೆದಿದ್ದಾರೆ. ಮೊನ್ನೆ ಒಂದು ನಾಮಕರಣ ಆಗಿ ನಿಷೇಧಕ್ಕೆ ಹೋದಷ್ಟೇ. ಆ ಮಕ್ಕಳ ಬಾಲಲೀಲೆಯನ್ನು ಕಾಣುವಾಗ ಮತ್ತೆ ನಮಗೆ ಏನು ಬೇಕು ಸ್ವಾಮಿ? ಮನೆಯಲ್ಲಿ ಅಜ್ಜನಾಗಿ ನನ್ನ ಜೀವನದಲ್ಲಿ ಸಾರ್ಥಕ್ಯವನ್ನು ನಾನು ಕಂಡುಕೊಂಡಿದ್ದೇನೆ ಎನ್ನುವಲ್ಲಿಗೆ ಸಮಾಧಾನ. ಇನ್ನು ದೇವರು ಕೊಟ್ಟಷ್ಟು ಆಯುಷ್ಯವನ್ನು ಹಾಗೆ ನನ್ನ ಪ್ರಜೆಗಳಿಗೆ ಬೇಕಾಗಿ ಮುಡಿಪಾಗಿಟ್ಟು ಆಗುವಾಗ ವಾನಪ್ರಸ್ಥವನ್ನು ಸೇರುವುದು ಅಂತ ತೀರ್ಮಾನಿಸಿದ್ದೇನೆ. ಗೋಲಕವನ್ನು ಸೇರಿದ ಹುತ್ತುವು ಇತಳು ಕುಲಪುರೋಹಿತ ಸಮಯಂತಿ ಪುತ್ರರು ಬರಲು ಕಂಡು ಚಿತ್ತದುಳ್ ಬೆದರುತ್ತ ಭೀಮರಾಯನು ಬೇಗ ಎತ್ತಿಕೊಳ್ಳಿರಿಸಿಕೊಂಡು ನಮ್ಮ ಈ ಗುಂಡಿನ ನಗರಿಯ ಕಡೆಗೆ ನಿಷಧದಿಂದ ತಮ್ಮ ಗಮನ. ಜೊತೆಯಾಗಿ ನನ್ನ ಮೊಮ್ಮಕ್ಕಳು ಇದ್ದಾರೆ. ಮೊಮ್ಮಕ್ಕಳನ್ನು ಕಾಣುವಾಗ ಮನಸ್ಸಿಗೆ ಸಮಾಧಾನ ಆಗುತ್ತಾ ಉಂಟು. ಹಾಗಂತ ಮತ್ತೊಂದು ಬಾರಿಗೆ ಮನಸ್ಸಿಗೆ ದಿಗಿಲಾಗುತ್ತಾ ಇದೆ ಪ್ರಭು. ಈ ಮಕ್ಕಳನ್ನು ಹೆತ್ತಂತಹ ತಂದೆ ತಾಯಿಗಳು ಕಾಣಿಸ್ತಾ ಇಲ್ಲ, ಮಕ್ಕಳು ಮಾತ್ರ ಇದ್ದಾರೆ. ಜೊತೆಯಾಗಿ ನೀವು ಸ್ವಾಮಿ ತಮ್ಮ ಮುಖವು ಮ್ಲಾನವದನವಾಗಿದೆ. ಯಾಕೆ ಪ್ರಭು? ಏನಾಯ್ತು? ಏನೋ ಅನಾಹುತ ಆಗಿರಬೇಕು. ಏನಾಯ್ತು ಹೇಳಿ ಪ್ರಭು. ಸೃಷ್ಟಿ ನಿನ್ನಲಿ ನಡೆಗೆ ಬಂದ ಕಷ್ಟವ ನಿಂತು ಬೀಳಲಿ ದುಷ್ಟ ಭುಜರ ನುಡರೆ ಮೆತ್ತವಾಡಿ ಅಷ್ಟಭಾಗ್ಯಗಳೇ ಸೃಷ್ಟಿಶ
ನನ್ನ ಚಕ್ರವರ್ತಿ ಹಾ. ನಳ ಭೂಪತಿಗೆ ಬಂದು ಒದಗಿರ್ತಾರೆ 20 ಏನು ಏನಾಗಿದೆ ಪ್ರಭು? ಏನಾಯಿತು? ಓ ಅವನ ಸಹೋದರ ಹಾ. ಉತ್ತರ ನಿಜದ ಅಧಿಕಾರಿ ಹಾ. ಪುಷ್ಕರನೆಂಬುವ ಬಂದ ಹಾ. ಅಣ್ಣ ಊಟ ಮಾಡುವವನ ಅಂದ. ರಾಜನಿಗೆ ಸಪ್ತ ವ್ಯಸನಗಳಲ್ಲಿ ಜೂತವೂ ಒಂದು, ಅದು ತಪ್ಪಲ್ಲ. ಆದರೆ ಹಾ. ನಾನು ಎಷ್ಟು ಹೇಳಿಕೊಂಡು ಹಾ. ನನ್ನ ಮಾತನ್ನು ಕೇಳದೆ ಹಾ. ಜೂಟವನ್ನು ಆಡುವುದಕ್ಕೆ ಆರಂಭ ಮಾಡಿದ. ವಿನೋದದ ಜೂತ ಅಲ್ಲದೆ ಪ್ರಭು? ಮತ್ತೆ ಉಡ್ಡ ಒಡ್ಡಿ ಆರಂಭ ಮಾಡಿದ. ಅಯ್ಯೋ, ಆ ಆಟದಲ್ಲಿ ತನ್ನ ಭಕ್ತ ಬಂದಾರ ಅಷ್ಟ ಸೌಭಾಗ್ಯವನ್ನೆಲ್ಲ ಆ ಪುಷ್ಕರನಿಗೆ ಒಪ್ಪಿಸಿ ಉಚ್ಚ ಬಟ್ಟೆಯಲ್ಲಿ ಚಂಪತಿಗಳಿಬ್ಬರು ಈ ಮಕ್ಕಳನ್ನು ನನ್ನ ಕೈಗೆ ಒಪ್ಪಿಸಿ ಈ ಮಕ್ಕಳನ್ನು ಅರ್ಜುನ ಮನೆಯಲ್ಲಿ ಬಿಟ್ಟು ಬಿಡಿ ಅಂತ ಹೇಳಿ ಎತ್ತಲೋ ಹೋದು ಬೀಳಲಾಡಿ ಕರ್ಣದಿ ಮೂರ್ಛಿತನಾದ ಭೂಲಲಾಮನು ದುಗುಡದಿ ಮೂರ್ಛಿತನಾದ ದುಗುಡದಿ ಏನುತ್ತಲಾಗ ಮೆಲ್ಲರಿ ಬಾಲಿಯ ಭಂಗ ಪೇಡಿದ ದುಗುಡದಿ ಅಯ್ಯೋ ಸ್ವಾಮಿ, ಎಂತಹ ಮಾತುಗಳನ್ನು ಆಡ್ತಾ ಇದ್ದೀರಿ. ಅಷ್ಟಭಾಗ್ಯಳಾಗಿ ನಿಷೇಧದ ಅರಮನೆಯನ್ನು ಹೇರಿದಂತಹ ನನ್ನ ಮಗಳು ಎಲ್ಲ ಭಾಗ್ಯಗಳು ಕೈಬಿಟ್ಟು ಹೋಯಿತೆ ಪ್ರಭು. ಅವರು ಸುಂದರವಾದಂತಹ ದಾಂಪತ್ಯದಲ್ಲಿ ಯಾರ ಕೆಟ್ಟ ಕಣ್ಣು ಬಿತ್ತೋ ನಾನು ಅರಿಯ ಪ್ರಭು. ತಮ್ಮ ಮಾತುಗಳನ್ನು ಕೇಳುವಾಗ ಈ ವಯಸ್ಸಿನಲ್ಲಿ ಇದನ್ನೆಲ್ಲ ಸಹಿಸಿಕೊಳ್ಳುವ ಸಾಮರ್ಥ್ಯ ನನಗಿಲ್ಲ ಪ್ರಭು. ಮೂರ್ಛಿತನಾಗುತ್ತಾ ಇದ್ದೇನೆ. ಅವಳಿಗೆ ಅಪ್ಪ ಇದ್ದಾನೆ ಎನ್ನುವಂತಹ ನೆನಪು ಬರ್ತಿಲ್ಲ ಅಲ್ಲವೇ? ಆ ಅಳಿಯನಿಗೆ ಈ ಮಾವನನ್ನು ನೋಡಬೇಕು ಅಂತ ಅನ್ನಿಸಲಿಲ್ಲ ಅಲ್ಲವೇ? ಹೌದು ಪ್ರಭು, ಅವ ಸ್ವಾಭಿಮಾನಿ, ನನ್ನ ಅಳಿಯ ಸ್ವಾಭಿಮಾನಿ ಪ್ರಭು. ಸೋತು ಮಾವನಿಗೆ ಮೋರೆಯನ್ನು ತೋರಿಸಲಾರೆ ಎನ್ನುವ ಹಾಗೆ ಮಕ್ಕಳನ್ನು ಕಳುಹಿ ದೇಶಾಂತರ ಹೋದರೆ ಅದೇ ರೀತಿ ನಿನ್ನ ಮಗಳು ತಾನೆ. ಹೌದು, ನಮ್ಮದಾದಂತಹ ಕುಂಡಿನೆಯ ವಿಶ್ವವಿದ್ಯಾನಿಲಯದಲ್ಲಿ ಕಲಿತ ಹೆಣ್ಣಲ್ವೇ? ಅವಳಿಗೆ ಪ್ರತ್ಯೇಕವಾಗಿ ಹೇಳಿಕೊಡ್ಬೇಕೆ ಗಂಡನ ಜೊತೆಯಲ್ಲಿ ಹೇಗೆ ಹೆಂಡತಿಯಾದವಳು ವ್ಯವಹರಿಸಬೇಕು ಎನ್ನುವ ಹಾಗೆ. ಪರಮ ಮಂಗಲೆಯಾದಂತಹ ಅವಳು ಗಂಡನಿಗಿಲ್ಲದಂತಹ ಸೌಭಾಗ್ಯ ತಂದೆಯ ಮನೆಯಲ್ಲಿ ತಾನು ಕಾಣಲಾರೆ ಎನ್ನುವ ಹಾಗೆ ನನ್ನಲ್ಲಿಗೆ ಬರಲಿಲ್ಲ ಅಂತ ಕಾಣುತ್ತದೆ. ಸರಿ ಸ್ವಾಮಿ, ಇದರಲ್ಲಿ ನಾವು ಸಮಾಧಾನ ಪಡುವುದು ಇಷ್ಟೇ. ಹೀಗಾಗಬಾರ್ದಿತ್ತು, ಮತ್ತೆ ಹೇಗಾಗಬೇಕು ಅಂತ ಉತ್ತರ ಕೊಡುವುದಕ್ಕೆ ನಮ್ಮಲ್ಲಿ ಉತ್ತರ ಉಂಟ. ಮರೆಯ ಮಹಾಚೇತನ ಒಂದರ ಕೈವಾಡ ನೋಡೋಣ. ಆದರೂ ಅವನನ್ನು ಹುಡುಕಿಸುವಂತ ಪ್ರಯತ್ನ ನಿನ್ನಿಂದಲೇ ಆಗಬೇಕಾಗ್ತದೆ. ಸರಿ ಸ್ವಾಮಿ, ಯಾವುದಕ್ಕೂ ಏನು ಮಗ, ಹೊಟ್ಟೆಗೆ ಏನಾದ್ರೂ ತಿಂದಿದ್ದೀರಾ ಅಥವಾ ನೇರವಾಗಿ ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡೇ ಬಂದಿದ್ದೀರಾ? ಓ, ಅಮ್ಮ ಇದ್ದಾಳೆ ಮಗ, ಅಪ್ಪನು ಇದ್ದಾನೆ, ಎಲ್ಲ ಬರ್ತಾರೆ ಮಗ. ಎಲ್ಲ ಕಾಲ ಕೂಡಿ ಬರ್ಬೇಕು. ನಿನ್ನ ಅಜ್ಜ ಸಾಯುವುದಕ್ಕಿಂತ ಮುಂಚೆ ಬಂದಾರು. ಓ ಇಲ್ಲ ಮಗ, ಅದು ನಿಮ್ಮ ಅಜ್ಜಿ ಕರೀತಾ ಇದ್ದಾಳೆ. ಹೋಗಿ ಮಗ, ಒಳಗೆ ಹೋಗಿ. ಸ್ವಾಮಿ, ತಾವು ಇಲ್ಲೇ ಇರಬೇಕು ಅಂತ ನಮ್ಮ ಭಿನ್ನಾಪ. ಯಾರು ಇಲ್ಲ, ಮಹಾರಾಜ ಇಲ್ಲ, ನಾನು ಕೂಡ ಇಲ್ಲಿ ಅದು ಹೋದ್ರೆ ಅಲ್ಲಿಯ ಪರಿಸ್ಥಿತಿ ಸರಿ ಸರಿ, ಒಟ್ಟಾರೆ ಬರೆಯುವವ ಹೀಗೆ ಬರ್ತಿದ್ದಾನೆ. ನಾವೇನ್ ಮಾಡುವುದಕ್ಕ? ಸ್ವಾಮಿ,
ಹೇಳಿದ್ದೇನೆ, ವಯಸ್ಸಾದ ಮೇಲೆ ಬದುಕಿರಬಾರ್ದು ಸ್ವಾಮಿ. ಅವ ಲೋಕಕ್ಕೂ ಭಾರ, ಭೂಮಿಗೂ ಮನೆಯವರಿಗೂ ಭಾರ. ಇಲ್ಲದಿದ್ರೆ ಒಂದು ಹಾಸಿಗೆಯನ್ನು ಸುಮ್ಮನೆ ಮೈಯನ್ನು ಚಾಚುವಂತ ಶಯ್ಯಾಗಾರವನ್ನು ಸೇರಿದೆ ಅಂತಾದ್ರೆ ಈ ಮಕ್ಕಳು ಮಲಗಿ ಸಾಯುವುದಕ್ಕಾದ್ರೂ ಬಿಡ್ತಾರ? ಇಲ್ವೇ ಇಲ್ಲ. ಅಜ್ಜ ಅಪ್ಪ ಬೇಕು, ಅಜ್ಜ ಅಮ್ಮ ಬೇಕು ಅಂತ ಕೂಗುತ್ತಾರೆ. ಆ ಮಕ್ಕಳ ಮೋರೆಯನ್ನು ನೋಡುವಾಗ ನನ್ನ ಕರುಳಿಗೆ ಕೈ ಹಾಕಿ ಯಾರೋ ಹಿಂದಿನ ಅನುಭವ ಆಗುತ್ತಾ ಉಂಟು. ಏನು ಮಾಡುವ? ಅಯ್ಯೋ, ಬುದ್ಧಿ ತಿಳಿಯದ ಮಕ್ಕಳು ಕೇಳುತ್ತಾವೆ. ಹಿರಿಯವರಾದಂತಹ ನಾವಾದ್ರೂ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕೆ? ಹೌದು, ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ. ನಮ್ಮ ಕುಲಪುರೋಹಿತರು ದೇವರನ್ನು ಬರುವುದಕ್ಕೆ ಹೇಳಿದ್ದೇನೆ. ಬರ್ಬೇಕಿತ್ತು, ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ. ಮಹಾರಾಜ ಮತ್ತೊಮ್ಮೆ ನಮ್ಮ ಕಳಿಸಿದ್ದೇನೆ. ಕರೆದು ತನ್ನಯ್ಯ ಪುರೋಹಿತ ಸುದೇವನನು ಹರಿಯ ದಿಮ್ಮೋದರಳ್ ದಯವಿಟ್ಟು ನೀನು ತರಳೆಯಲ್ಲಿ ಪಡೆಯುವ ನಿಧಾನವನ್ನು ಮರುಗುತ್ತ ಪ್ರಭು ಶ್ರೀಮಂತ ಮಹಾರಾಜ, ವ್ಯತ್ಯಾಸ ಇತ್ತು. ಯಾವುದರಲ್ಲಿ? ನೀವು ಕುಲಪುರೋಹಿತರು, ನಾನು ರಾಜ ಎನ್ನುವುದು ಬಿಟ್ರೆ ನಮ್ಮೊಳಗೆ ಬೇರೆ ಯಾವ ವಿಚಾರದಲ್ಲೂ ಭೇದ ಎನ್ನುವುದಿಲ್ಲ. ನಮ್ಮೊಳಗೆ ಅಂತೇನು, ಮನುಷ್ಯ ಮಾತ್ರರಾದವರಲ್ಲಿ ಅವರು ಹೊಂದಿದ ಸ್ಥಾನ ವ್ಯತ್ಯಾಸ ಬಿಟ್ಟರೆ ಮತ್ತೆಲ್ಲ ಮನುಷ್ಯರೇ ಅಲ್ವ. ಆದ್ರೆ ಅದಕ್ಕಿಂತ ನೀವು ನನಗೆ ಒಂದು ಕೈ ಮುಗಿಲು. ಅಂದರೆ ನನ್ನ ಅಂತರಂಗದಲ್ಲಿರುವ ಪ್ರತಿಯೊಂದು ವಿಚಾರವನ್ನು ಅರ್ಥವಿಸಿಕೊಂಡವರೂ ನೀರಾವರಿಸ್ತೀರಿ. ಮಾತ್ರ ಅಲ್ಲ, ಈ ಪುರದಲ್ಲಿ ಈಗ ನಮ್ಮಂತವರು ಬದುಕುವುದು ಯಾಕೆ ಬದುಕು? ನಿನ್ನ ಆಶ್ರಯದಲ್ಲಿ ಅಲ್ವ, ನೀನು ಬದುಕಿದ್ದರಿಂದ ನಾವು ಬದುಕಿದ್ದೇವೆ. ಇಲ್ಲಿ ಬ್ರಾಹ್ಮಣ್ಯವೂ ಬದುಕಿದೆ, ಇಲ್ಲಿ ಶಾಸ್ತ್ರ ಮರ್ಯಾದೆಯೂ ಉಳಿದಿದೆ. ಆಗಬೇಕಾದೆಲ್ಲ ಆಗಬೇಕಾದ ಕಾಲದಲ್ಲಿ ಆಗ್ತಾ ಬಂದಿದೆ. ದೊಡ್ಡ ಮಾತು ಪ್ರಭು, ಮಾಡ್ತಾ ಬಂದಿದ್ದೀನಿ ನೀನು. ಆದ್ದರಿಂದಲೇ ಅಭಿಮಾನದಿಂದ ನಾವು ತೊಡಗಿಸಿಕೊಂಡದ್ದು. ಪ್ರಭು, ನನ್ನನ್ನು ಇಂದು ನಿನ್ನೆ ನೋಡಿದವರಲ್ಲ. ಯಾವತ್ತಿನಿಂದ ನೋಡ್ತಾ ಇದ್ದೇನೆ ನಾನು ಈ ಸ್ಥಾನ ಸ್ವೀಕರಿಸಿದಲ್ಲಿಂದಿಲ್ಲ. ಹೌದು, ನಿನ್ನನ್ನೇ ನೋಡ್ತಾ ಇರುವುದಲ್ವ. ಹೌದು ಪ್ರಭು. ನನಗಿಂತ ಪೂರ್ವದಲ್ಲಿ ಪ್ರಭುವಾದವರು ನೀನು, ಆ ಬಳಿಕ ಪುರೋಹಿತ ಆದವರ ಅದಕ್ಕೆ ನೀನು ಅಳುವುದೇ. ನನಗೆ ಈಗೀಗ ಯಾವುದು ಬೇಡ ಅಂತ ಅನ್ನಿಸ್ತಾ ಉಂಟು ಸ್ವಾಮಿ. ಈಗ ವಾನಪ್ರಸ್ಥದ ಯೋಚನೆ ಏನಾದ್ರು? ಹಾಗಲ್ಲ ಪ್ರಭು, ಏನು ಬೇಡ ಅಂತಿದ್ದವರು ವಾನಪ್ರಸ್ಥಕ್ಕೆ ಹೊರಟಿದ್ರು. ಹಾಗಲ್ಲ. ಮತ್ತೆ ಮಲಗಿದ್ರೆ ನಿದ್ದೆ ಬರುವುದಿಲ್ಲ. ಪ್ರಾಯದ ದೋಷ, ಅದಕ್ಕೇನು ಮಾಡಲಿಲ್ಲ. ಪ್ರಾಯದ ದೋಷವೂ ಅಲ್ಲ ಪ್ರಭು, ವರ್ತಮಾನದ ಸ್ಥಿತಿಯನ್ನು ತಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನಿಷಧದ ಚಕ್ರವರ್ತಿ ಎನಿಸಿಕೊಂಡಂತಹ ನನ್ನ ಅಳಿಯ ಯೂತವನ್ನಾಡುವ ಮುಖೇನ ಸರ್ವತ್ವವನ್ನು ಕಳಕೊಂಡು ತನ್ನ ಸತಿ ಸಹಿತನಾಗಿ ದೇಶಾಂತರ ಹೋಗಿದ್ದಾನೆ ಎನ್ನುವುದನ್ನು ಮೊನ್ನೆ ಅಲ್ವ ಅವರ ಪುರೋಹಿತರು ಬಂದು ಹೇಳಿದ್ರು. ಆದ್ರೂ ನಮಗೆಲ್ಲ ಸಮಾಧಾನ ಏನು ಗೊತ್ತು? ಮಕ್ಕಳು ಬಂದು ಅಜ್ಜನ ಮನೆಯನ್ನು ಸೇರಿದ್ದಾರೆ ಎಂಬುದರಿಂದ ಅಜ್ಜನಿಗೂ ಒಂದು ನೆಮ್ಮದಿಯನ್ನು ನಿಟ್ಟುಸಿರು ಬಿಡುವುದಕ್ಕೆ, ಮಕ್ಕಳ ಮುಖಮಂಡಲ ನೋಡಿ ಒಂದು ಸಮಾಧಾನವನ್ನು ಹೊಂದುವುದಕ್ಕೆ ಆಸ್ಪದ ಆಯ್ತಲ್ಲ ಈ ವೃದ್ಧಾಪ್ಯದಲ್ಲಿ. ನಾನು ಅಜ್ಜನ ಸ್ಥಾನ ಅಂತ ಹೇಳುವಾಗ ಬಹಳ ಕಲ್ಪನೆ ಮಾಡಿಕೊಂಡಿದ್ದೆ ಪ್ರಭು. ಅಂದರೆ ಮೊಮ್ಮಕ್ಕಳ ಜೊತೆಯಲ್ಲಿ ಹಾಯಾಗಿ ಆಟ ಆಡಿಕೊಂಡಿರಬಹುದು ಅಂತ. ಯಾರು ನಿಷೇಧಿಸಿದ್ರು? ಮಂತ್ರಿಗಳು, ಸೇನಾಪತಿಗಳು, ಮಾಂಡಲಿಕರು ಇವರೆಲ್ಲ ರಾಜ್ಯಭಾರ ನೋಡುವಾಗ ತುಂಬಾ ಹೊಣೆ ಇಲ್ಲವಲ್ಲ. ಹಾಗಲ್ಲ ಪ್ರಭು, ಮಕ್ಕಳು ನನ್ನನ್ನು ಒಂದು ಅರೆಗಳಿಗೆ ಅರ್ಥದಿಂದ ಇತ್ತ ಹೋಗುವುದಕ್ಕೆ ಬಿಡುವುದಿಲ್ಲ. ಮಕ್ಕಳಲ್ವೇನೋ, ಅಜ್ಜಗಳಿಗೆ ಏನಿದ್ದರು ತಂದೆ ತಾಯಂದಿರಿಲ್ಲದ ಸ್ಥಿತಿಯಲ್ಲಿ ಅಜ್ಜನೇ ಬೇಕು. ಅಜ್ಜ ಅಪ್ಪ ಬೇಕು, ಅಜ್ಜ ಅಮ್ಮ ಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಒಂದು ಮಕ್ಕಳ ಸ್ಮರಣೆ ನಮಗೊಂದು ವರನು ಬೇಕು ಅಂತ ಆಗ್ರಹ ಹೊಂದಿ ಅವುಗಳ ಹಠ ಮಾಡುವುದಕ್ಕೆ ತೊಡಗಿತು. ವಿಷಯಾಂತರ ಮಾಡಿ ಬೇರೆ ಆಕರ್ಷಣೆ ಅಂತ ನಾವು ಗಮನ ಸೆಳೆದು ಅವುಗಳೇ ಮರೆತು ಬಿಡ್ತಾರೆ. ಪ್ರಾಯ ಬೇರೆ ಮಕ್ಕಳಾದ್ರೆ ಮರೆತು ಬಿಡ್ತಾವೋ ಏನು, ಆದ್ರೆ ನಮ್ಮ ಮಕ್ಕಳು ಮರೆಯುವುದಿಲ್ಲ ಸ್ವಾಮಿ. ಅದನ್ನೇ ಗಟ್ಟಿಯಾಗಿ ನೆನಪಿಟ್ಟುಕೊಂಡಿದ್ದಾವೆ. ನಾನು ಈ ವಯಸ್ಸಿನಲ್ಲಿ ಅಪ್ಪ ತರುವುದಕ್ಕೆ ಎಲ್ಲಿಗೆ ಹೋಗುವುದು? ಅಪ್ಪ ತರುವುದಕ್ಕೆ
ಹೀಗೆ ಆ ಶೋಕ ಭಾರದಲ್ಲಿ ಹೇಳುವಾಗ ವಾಕ್ಯದಲ್ಲಿ ವ್ಯಾಕರಣ ವ್ಯತ್ಯಾಸ ಅಂತ ಗೊತ್ತೇ ಆಗುದಿಲ್ಲ. ನನ್ನು ತರುವುದಕ್ಕೆ ಹೌದು ಅಪ್ಪ, ನನಗೆ ಅದು ಆ ಭಾರ ಅರ್ಥ ಆಯ್ತು. ಆದ್ದರಿಂದ ಇದು ಲಘುವಾದದ್ದಲ್ಲ ಸ್ವಾಮಿ. ಮತ್ತೆ ನನ್ನಲ್ಲಿ ಕೇಳಿದ್ರೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ಮಕ್ಕಳು ಕೇಳ್ತಾವೆ ಅಪ್ಪ ಬೇಕು ಅಂತ. ಆದ್ರೆ ಅಪ್ಪನನ್ನು ಕೇಳುವುದು ಅಂತ ಪ್ರಾಯದ ನಿನಗೆ ಅರ್ಥ ಆಗುದಿಲ್ಲ. ನನಗೆ ಅರ್ಥ ಆಗುತ್ತದೆ. ಒಂದು ಸಲ ಕೇಳಿದ್ರೆ ಹೇಳಬಹುದು ಏನಾದ್ರೂ ಉತ್ತರ. ಇದು ಎಷ್ಟು ಹೊತ್ತಿಗೂ ಅದನ್ನೇ ಕೇಳಿದ್ರೆ ನಾನೆಂತ ಸಾಯ್ಲಿಲ್ಲ. ಕೇಳುವಾಗ ಮಕ್ಕಳ ಮೇಲೆ ಪ್ರೀತಿಯಿಂದ ಹೇಳುವುದು ಅಥವಾ ದ್ವೇಷದಿಂದ ಅರ್ಥ ಆಗುದು. ನನಗೆ ಗೊತ್ತು ನಿನಗೆ ಪ್ರೀತಿ ಇರುವುದು. ನನಗೆ ಪ್ರೀತಿ ಉಂಟು ಸ್ವಾಮಿ. ಹಾಗಂತ ಈ ವಯಸ್ಸಿನಲ್ಲಿ ಹೋಗಿ ಅವರನ್ನು ಹುಡುಕಿಕೊಂಡು ಬರುವುದಕ್ಕೆ ನನಗೆ ಸಾಮರ್ಥ್ಯ ಉಂಟು. ಮಕ್ಕಳನ್ನು ತೊರೆದು ಹೋದ ತಂದೆ ತಾಯಿಯನ್ನು ಅವರಾಗಿರುವಾಗ ನೀನಾದ್ರೂ ನಾವಾದ್ರೂ ಏನು ಮಾಡುವುದು? ನಿಮ್ಮನ್ನೇ ನಂಬಿಕೆ. ಈ ನನ್ನನ್ನು ನಂಬಿದ್ದು ಅಂದ್ರೆ ಯಾವುದಕ್ಕೆ ಎತ್ತಿಲ್ವೋ? ಯಾವುದಾದ್ರೂ ಶುಭ ಶೋಭನವಾದ ಕರ್ಮವನ್ನು ಆಚರಿಸುವುದಕ್ಕೋ ನಿಮ್ಮ ಮನೆಯ ಮಂಗಳ ಕಾರ್ಯ ನಡೆಸುವುದಕ್ಕೋ ನನ್ನನ್ನು ನಂಬಬಹುದು. ಈಗ ಅವರ ಆ ಮಕ್ಕಳ ಅಪ್ಪ ಅಮ್ಮಂದಿರು ಬಿಟ್ಟು ಹೋಗಿದ್ದಾರೆ ಅಂತ ನನ್ನನ್ನು ನಂಬಿದ್ದೇನೆ. ಪ್ರಪಂಚ ಎಲ್ಲವನ್ನು ಪರಿಗಣನೆ ಮಾಡಿ ನನ್ನ ಮಕ್ಕಳ ಅಮ್ಮ ಎಲ್ಲಿದ್ದಾರೆ ಎನ್ನುವ ಹಾಗೆ ಹುಡುಕಿ ಬರ್ತೀರೇ ಪ್ರಭು. ಒಂದು ಉಪಕಾರ ನಿಮಗೆ ಅರ್ಥ ಕೊಡುವ. ರಾಜ್ಯಾರ್ಥವನ್ನು ನೀನು ಹುಡುಕಿ ಕೊಟ್ಟವರಿಗೆ ಕೊಡುವುದು ಅಂತ ಸಂಕಲ್ಪ ಮಾಡಿದ್ದೇನೆ ಪ್ರಭು. ನನಗೆ ಹೇಳುವಾಗ ಅದು ಲಘುವಾಗಿ ಕಂಡು ಕೊಡುಗೆ ದೊಡ್ಡದು. ನನಗೆ ಅರ್ಥ ಕೊಡುವ ಅಂದ್ರೆ ಇದು ತನಕ ಮಕ್ಕಳಂತೆ ಮಮತೆಯಿಂದ ಪಾಲಿಸಿದ ಪ್ರಜಾವರ್ಗದಲ್ಲಿ ಮೋಹವನ್ನು ಇರಿಸಿಕೊಂಡ ನೀನು, ಅವರ ಶ್ರೇಯೋಭ್ಯುದಯವನ್ನು ಕಾಮಿಸುವ ನೀನು ಅವರನ್ನೇ ಬಿಟ್ಟು ಕೊಡುವುದು ಅಂತಲ್ವ? ಹೌದು. ಈ ಮಕ್ಕಳಿಗಾಗಿ ಮತ್ತೊಂದಷ್ಟು ಮಕ್ಕಳನ್ನು ಅನ್ಯರ ಪಾಲನೆಗೆ ಕೊಡುವುದು ಅಂತ ತಾತ್ಪರ್ಯ ಅಲ್ಲ. ತ್ಯಾಗ ದೊಡ್ಡದೆ. ಆದ್ರೆ ಒಂದು ಯೋಚಿಸು, ಇದು ಒಬ್ಬರಿಂದಲ್ಲ ಆಗುವ ಕೆಲಸವು. ಪ್ರಭು, ಪ್ರಪಂಚ ಪರ್ಯಟನೆ ಅಂತಂದ್ರೆ ಒಂದು ಜೀವಮಾನದಲ್ಲಿ ಅನೇಕರಿಗೆ ಮಾಡ್ಲಿಕ್ಕೆ ಆಗದಿದ್ದದ್ದು ನೀನು ನನ್ನಲ್ಲಿ ಹೇಳಿದ್ರೆ ಬೇರೆಯವರಿಗೆ ಸಾಧ್ಯ ಉಂಟೋ ಇಲ್ಲವೋ ಎನ್ನುವುದು ಗೊತ್ತಿಲ್ಲ. ತಮ್ಮ ಆಳ ಏನು, ತಮ್ಮ ಅಡಿ ಏನು ಎನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡವ ನಾನು ಪ್ರಭು. ನನಗೆ ಗೊತ್ತುಂಟು ತಮ್ಮಲ್ಲಿ ಅಸಾಧ್ಯವಾಗುವಂತಹ ಕಾರ್ಯ ಎನ್ನುವುದು ಯಾವುದೂ ಇಲ್ಲ. ತಾವು ಮಾಡಬಲ್ಲಿರಿ, ಮಾಡುವಂತಹ ಸಾಮರ್ಥ್ಯ ತಮಗುಂಟು ಎನ್ನುವುದನ್ನು ತಿಳಿದೇ ನಾನು ಪ್ರಪಂಚದಲ್ಲಿ. ಈಗ ನೀನಿಷ್ಟು ಕೇಳುವಾಗ ಆ ಮಕ್ಕಳ ಶ್ರೇಯಸ್ಸಿಗಾಗಿ ನೀನಿಷ್ಟು ಮಾಡುವಾಗ ನನಗೆ ಅರ್ಥ ಆಗ್ತದೆ. ಸಾಧ್ಯ ಇದ್ದರೆ ಪ್ರಾಯ ನಿನ್ನಲ್ಲಿ ಇದ್ದಿದ್ರೆ ಕೈಕಾಲಿನ್ನು ನೆಟ್ಟಗೆ ಈಗ ಉದ್ದೋಗಿದೆ ಅಂತ ಹೇಳಿದ್ದಲ್ಲ, ಅಲ್ಲ ದೃಢವಾಗಿದ್ದದಿದ್ರೆ ನೀನೇ ಹೋಗಿ ಹುಡುಕುವಷ್ಟು ಆತುರತೆಯನ್ನು ಹೊಂದಿದ್ದು. ಹೌದು. ಆದ್ರೆ ನಿನ್ನಿಂದ ಆಗುವುದಿಲ್ಲ ಅಂತ ನಿನ್ನನ್ನೇ ನನ್ನಲ್ಲಿ ಕಂಡುಕೊಂಡು ಹೌದು ಈಗ ಮಾಡಬೇಕು ಅಂತ ಕೇಳಿದಾಗ ಆಗುವುದಿಲ್ಲ ಅಂತ ಆಗುವುದಕ್ಕಿಲ್ಲ. ಆದ್ರೆ ಕಾರ್ಯ ಸಾಧ್ಯವಾದ ಸಮಯ ಹೇಗೆ ಒಬ್ಬ ಬ್ರಾಹ್ಮಣ ನನ್ನನ್ನು ಕಳಿಸುವ ಪ್ರಯೋಜನ ಇಲ್ಲ. ಈಗ ನಾ ಪುರೋಹಿತನೇ ಇರ್ಬೋದು, ಹೆಸರು ಸುದೇವ ಅಂತ ಇರ್ಬೇಕು. ಆದರೆ ಸುದೇವ ಅಂತ ಹೆಸರಿದ್ದರೂ ಕೂಡ ಮಿತಿ ನನ್ನದೇ, ಮನುಷ್ಯರದ್ದೇ. ಬ್ರಾಹ್ಮಣ ವರ್ಗವರಿಗೆ ದಿಗ್ದೇಶಗಳಿಗೆ ಬೇರೆ ಬೇರೆ ಕಡೆಗೆ ಕಳಿಸಿ ನಾನು ಒಂದಷ್ಟು ಕಡೆಗೆ ಹೋಗ್ತೇನೆ. ನಾವು ಜೊತೆಯಾಗಿ ಹೋಗಿ ಯಾರಿಗೆ ಇಲ್ಲಿ ಯಾರ ಸುಳಿವು ಸಿಕ್ಕಿದ್ರು ವರ್ತಮಾನ ನಿನಗೆ ತಿಳಿಯುವುದಲ್ವ? ಅಲ್ವೋ? ಈಗ ನಾನೇ ಮಾತ್ರ ಹುಡುಕುವುದು ಅಂತ ಆದ್ರೆ ಹುಡುಕಿದ್ರೆ ನಿಮಗೆ ಅರ್ಥ ಕೊಡ್ತೇನೆ. ಈಗ ಅರ್ಥ ಕೊಡ್ತೇನೆ ಅಂತ ನೀವು ಹೇಳಿದ್ರೆ ಒಂದಷ್ಟು ಮಂದಿ ಬ್ರಾಹ್ಮಣರು ಅದಕ್ಕಾಗಿ ಆದ್ರೂ ಪ್ರವೃತ್ತರಾದ್ರೆ ಲಾಭ ಯಾರು? ಹಾಗಾದ್ರೆ ಕುಂಡಿನಾ ನಗರಿಯಲ್ಲಿರುವಂತಹ ಎಲ್ಲಾ ಬ್ರಾಹ್ಮಣರು ನಾಳೆಯಿಂದ ಊರ್ಬಿಡಿ. ಹೇಳುದು ಕೇಳಿದ್ರೆ ಅವರಿಗೆ ಪರಿಷ್ಕಾರ ಹಾಕಿದಾಗ ನಿನ್ನ ಕೆಲಸ ಆಗುದಕ್ಕೆ ಯಾವುದಕ್ಕೆ ಅಂತ ಹೇಳಬೇಡ. ನಿನಗೆ ಆತುರ ಇರಬಹುದು, ಅವರಿಗೆ ವಿಷಯ ಗೊತ್ತಾಗಬೇಡ. ಹೌದು. ಮಗಳನ್ನು ಅಳಿಯನನ್ನು ಹುಡುಕುವುದಕ್ಕೆ ನಾಳೆಯಿಂದ ಒಬ್ಬ ಬ್ರಾಹ್ಮಣರು ನಮಗೆ ಕುಂಡಿನಾ ನಗರಿಯಲ್ಲಿ ಕಾಣುವುದಕ್ಕೆ ಸಿಗಬಾರದು. ಎಲ್ಲರೂ ದೇಶಾಂತರ ಹೋಗಿ ಯಾರಾದ್ರೂ ಹುಡುಕಿ ತಂದ್ರೆ ಅರ್ಧ ರಾಜ್ಯವನ್ನು ಅವರಿಗೆ ಕೊಡ್ತಾರೆ. ಸರಿ ಆಯ್ತಾ? ಸಾಕಲ್ಲ? ಅಲ್ಲ, ಈಗ ಈ ರಾಜಶಾಸನ ಇಷ್ಟು ಬಂದ ಮೇಲೆ ಇನ್ನ ಅಪೇಕ್ಷೆ ಇದ್ದವರು ಅವರಾಗಿ ಹುಡುಕುತ್ತಾರೆ. ಹಾಗಾದ್ರೆ ನಾನು ಹುಡುಕಬೇಕು. ಸರಿ, ಹೋಗಿ ಬರಲ್ಲ. ಆದಿತ್ತು ಪ್ರಭು, ನಮ್ಮ ನಿರೀಕ್ಷೆಯಲ್ಲಿ ಕಣ್ಣೀರು ಹಾಕಬೇಡ. ನಿನ್ನ ಕಣ್ಣೀರು ಕಾಣುವುದಕ್ಕಾಗುವುದಿಲ್ಲ. ನಿನ್ನಂತ ಒಳ್ಳೆಯವರು ಕಣ್ಣೀರು ಹಾಕಬಾರದು. ನನಗೆ ಕಣ್ಣಿನಲ್ಲಿ ಮಾತ್ರ ಅಲ್ಲ, ಉಳಿದವರಿಗೆ ಕಣ್ಣೀರು ಹಾಕಿಸದೇ ಇರುವಾಗ ನಿನ್ನ ಕಣ್ಣಲ್ಲಿ ನೀರು ನೋಡುವುದಕ್ಕಾಗುವುದಿಲ್ಲ. ನನಗೆ ಕೆಲವು ಸಹಿಸಲಿಕ್ಕೆ ಆಗ್ತದೆ. ಹೇಗೆ? ಅವರು ಪ್ರಾಯದ ಕಾಲದಲ್ಲಿ ತುಂಬಾ ಜನರ ಕಣ್ಣೀರು ಹಾಕಿಸಿರುವಾಗ ಪ್ರಾಯ ಆದ ಮೇಲೆ ಅವರ ಕಣ್ಣಲ್ಲಿ ನೀರು ನೋಡಿದ್ರೆ ಹೇಗೋ ಸಹಿಸಿಕೊಳ್ಳಿಕ್ಕೆ ಆಗ್ತದೆ. ಯಾರಿಗಾದ್ರೂ ನೋಯಿಸಿದವ ಅಳಬೇಡ. ಇಲ್ಲ ಪ್ರಭು, ದೈವ ಇಚ್ಛೆ ಇದ್ದ ಹಾಗಾಗುತ್ತದೆ.
ನನ್ನ ಕಣ್ಣಿನಲ್ಲಿ ಜಾಗ ಸಾಲದೆ ನೋಡಿ ಮೈಯಲ್ಲೆಲ್ಲ ಹರಿತಾವು. ವಿವರಿಸುವುದಕ್ಕೆ ಹೋದ್ರೆ ಇಂಥ ಗಾಂಭೀರ್ಯ ಕಳೆದು ಹೋಗುತ್ತದೆ. ಹಾಗೆ ಆಗ್ಲೇ ಅರ್ಥ ಆಗ್ತದೆ. ನಿನ್ನ ಅಂತಃಕರಣ ಆರ್ದ್ರವಾಗಿ ಅದನ್ನು ದೃಢವಾಗಿ ಪ್ರತೀಕ್ಷೆಯಲ್ಲಿದ್ದು ದೇವತೆಗಳು ಅನುಗ್ರಹಿಸಿದ್ದೆ ಹೌದಾ? ಸಾಮಾನ್ಯರು ಹುಡುಕುವುದಕ್ಕೆ ನಿನ್ನ ಮಗಳು ಅಸಾಮಾನ್ಯಳಾದ ದಮಯಂತಿ ಅಳಿಯ 3 ಲೋಕವನ್ನು ತನ್ನದು ಅಂತ ತಿಳಿದು ಪಾಲಿಸುವ ಯೋಗ್ಯತೆ ಹೊಂದಿದವು. ಚಕ್ರವರ್ತಿ ಬಾಲ ಚಕ್ರವರ್ತಿ. ಹೌದು, ಅವರನ್ನೆಲ್ಲರೂ ಹುಡುಕುವುದಕ್ಕೆ ಶೀಘ್ರವಾಗಿ ನೋಡೋಣ. ಸಿಕ್ಕ್ಯಾರು ನೀನು ರಾಜಕಾರಣ ಸರಿ ನೋಡಿ. ನಾನು ಹೇಳಿ ಹೋಗ್ತೇನೆ ದೇವ ಕಾರ್ಯ ಎಲ್ಲ ಸಾಂಗೋಪಾಂಗವಾಗಿ ಆಗುವಾಗ ನೀವೆಲ್ಲ ಮರ್ತು ಬಿಡಬೇಡ. ಇಲ್ಲ ಪ್ರಭು, ಒಳ್ಳೆಯದಾಗ್ತದೆ. ಅಖಿಲ ರಾಜ್ಯವ ಸುತ್ತಿದಯ್ಯನು ಕದುರೆ ಸಿಕ್ಕದಾದಳು ಚಿತ್ತದೊಳಗಿನ ಹಂಗಾಳುತ್ತಾದು ಕೊಡುವ ಮತ್ತೆ ಒಕ್ಕರು ಪಂಗಡದಲ್ಲಿದ್ದ ಬ್ರಾಹ್ಮಣರಿಗೆಲ್ಲ ಸಲಹೆಯನ್ನು ಕೊಟ್ಟು ಯಾವ ಯಾವ ದಿಶೆಗೆ ಯಾರ್ಯಾರು ಹೋಗಬೇಕು ಅಂತ ನಮ್ಮಲ್ಲೇ ಸಮಾಲೋಚನೆ ಮಾಡಿದ್ದಾರೆ. ದಿಗ್ದಶೆಗಳನ್ನು ಹುಡುಕುತ್ತಾ ಹೊರಟವನು ದೇಶಾಂತರವನ್ನು ಸಾಗಿ ಬಂದದ್ದು ಆಯಿತು. ಹುಡುಕುವುದು ಅಂತಂದ್ರೆ ನಮ್ಮ ದಾರಿದ್ರ್ಯವನ್ನು ಅವರಲ್ಲಿ ಹೇಳದೆ ನಮಗೆ ಬೇಕಾದನ್ನು ಹೊಂದುವುದಕ್ಕಾಗ್ತದೋ ಅಂತ ನೋಡ್ಬೇಕು. ಕಳೆದುಕೊಂಡದ್ದು ಯಾರನ್ನು ಅಂತ ನಾವು ಆಡುವುದಕ್ಕಿಲ್ಲ. ಹೋಗಿ ಅವರಲ್ಲಿ ಕಂಡ್ರೆ ಅವರ ಪರಿಚಯವನ್ನು ಹೊಂದಿದ ಮೇಲೆ ನಮಗಾಗಬಹುದಾದ ಪ್ರಾಪ್ತಿ ಏನು ಅಂತ ಯೋಚಿಸಬೇಕು. ಎಲ್ಲಿ ತಿರುಗಿದ್ರು, ಹೇಗೆ ನೋಡಿದ್ರು, ಸುಲಕ್ಷಣ ಭರಿತರಾದಂತಹ ಯೋಗ್ಯತಾವಂತರಾದಂತಹ ಆ ಸತಿಪತಿಯರ ಗುರುಹೇ ಇಲ್ಲ ಅಂತ ಆದರೆ ಯುವ ಪ್ರಚೋದನೆಯಿಂದ ನಿನ್ನ ಮನದ ಅಭೀಷ್ಟ ಈಡೇರ್ತದೆ ಮಹಾರಾಜ ಅಂತ ಭೀಮ ಮಹಾರಾಜನಿಗೆ ನಾನು ಅಭಯ ಕೊಟ್ಟು ಆಡಿದ ಮಾತು ನಮ್ಮದೇ ಹೌದಾದರೂ ಕೂಡ ಅದನ್ನು ಸತ್ಯವಾಗಿಸುವುದು ದೇವತೆಗಳನ್ನು ಶೀಘ್ರವಾಗಿ ಆ ಬುದ್ಧಿಜೀವದ್ದು ಆ ಎಳೆ ಜೀವಗಳದ್ದು ಆಶಾಭಂಗವಾಗದಂತೆ ಅವರೆಲ್ಲಿದ್ದರೂ ತೋರಿಸಿಕೊಡು ದೇವರೇ ಅಂತ ದೇವರನ್ನು ಪ್ರಾರ್ಥಿಸಬಹುದು. ಮುಂದುವರಿದು ಯೋಚಿಸಿ ಬರುವಾಗ ಕಾಣ್ತಾ ಇರುವುದು ಚೈತ್ಯದ ಗಡಿಯನ್ನು ಚೈತ್ಯ ಮಹಾರಾಜ. ಹಾಗೆ ನೋಡಿದ್ರೆ ದೂರದ ಸಂಬಂಧಿಕರು ಹೌದಲ್ಲ. ನೋಡೋಣ ಇಲ್ಲೆಲ್ಲಾದ್ರೂ ಬಂದಿದ್ದಾರೋ ಅಂತ ನೋಡ್ತಾ ಮುನ್ನಡಿ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವಂತಹ ದೇವರು ಬ್ರಾಹ್ಮಣ. ನಮ್ಮ ಅರಮನೆ ಈ ಕಡೆಗೆ ಧಾವಿಸಿ ಬಂದಿದ್ದೀವಿ. ಧಾವಿಸಿ ಬಂದದ್ದು ಅಂತಲ್ಲ, ಬರುವ ಧಾವಂತದಲ್ಲಿ ಇಲ್ಲಿ ಒಳ ಹೋಗ್ತದೆ. ಸಂತೋಷವಾಗಿ ಹೀಗೆ ಬರಬೇಕು ಅಂತ ಹೊರಟದ್ದಲ್ಲ. ಇಲ್ಲಿ ಬರಬಾರದು ಅಂತ ನಿರ್ಬಂಧ ಇರಲಿ. ಖಂಡಿತ ಇಲ್ಲ. ಮತ್ತು ಮಧ್ಯಾಹ್ನವಾಯ್ತು. ಮಧ್ಯಾಹ್ನ ಆಯ್ತು. ಹೌದು, ಭೋಜನದಲ್ಲಿ ಹಾಗೆ ಅಂತ ಮಾಧ್ಯಾಹ್ನಿಕವನ್ನು ಪೂರೈಸಬೇಕು. ಇಂದು ಮಡಿಯುಟ್ಟು ಮಾಧ್ಯಾಹ್ನಿಕವನ್ನು ಮುಗಿಸಿದ ಮೇಲೆ ಏನಾದರೂ ನಾವು 2 ತುತ್ತನ್ನು ಒಂದು ಅಭ್ಯಾಸ. ಕರ್ಮಗಳಿಗೆ ಬಾಧೆ ಒದಗಿಸದಂತಹ ಪ್ರಭುತ್ವ ಸಂಜೇಂದ್ರ ಪರ್ಯಂತ ಅಂತ ನಾವು ಕೇಳಿ ಇಂದು ಮಧ್ಯಾಹ್ನ ಇಲ್ಲೇ ಆದಿತ್ತು ಯೋಚನೆಯಲ್ಲೇ ಬಂದ ಧಾರಾಳ ವ್ಯವಸ್ಥೆ ಆಗುತ್ತದೆ ಅಂತ ನಮಗೆ ದೇವರ ಮಂದಿರ ಇಲ್ಲಿ ಅಂತ ತೋರಿಸಿ ಇಂದು ಮಡಿಯುಟ್ಟು ನಾವು ನಿತ್ಯಾನಿಕವನ್ನು ಪೂರೈಸುವುದಕ್ಕಾಗ್ತದೆ. ನಾನು ತೋರಿಸಿಕೊಡ್ತೇನೆ. ಆ ರೀತಿಗೆ ಬನ್ನಿ. ಅಂತೂ ಸಾಂಗೋಪಾಂಗವಾಗಿ ಯಾವ ನ್ಯೂನಾತಿರೇಕವಿಲ್ಲದೆ ಎಲ್ಲ ಸಂಪನ್ನ ಆಯಿತು. ಎಲೆ ಹಾಕಿದ್ದೀವಿ ಆಗಿತ್ತು. ಊಟಕ್ಕೆ ಆದಿತ್ತು. ಕೂತುಕೊಳ್ಳೋಣ. ಅಲ್ಲ, ಊಟಕ್ಕೆ ನಾನು ಮಾತ್ರ 5 ಎಲೆ ಹಾಕಿ. 5 ಎಲೆ. ಹೌದು, ಒಳ್ಳೇದು. ಕೂತುಕೊಂಡು ಎಲ್ಲರಿಗೂ ಬಡಿ. ಅಲ್ಲ, ನನಗಾಗಿ ನಿಮ್ಮದೆಲ್ಲ ತೊಡಕಾಗುವುದು ಬೇಡ. ನಿಮ್ಮ ಜೊತೆಗೆ ನಾನು ಸೇರಿಕೊಳ್ತೇನೆ. ತೊಡಕಾಗುವುದಿಲ್ಲ. ಸರಿ. ಜೊತೆಯಲ್ಲೇ ಊಟ ಮಾಡೋಣ. ಹಾಗಾದ್ರೆ ಕೂತ್ಕೊಳ್ಳೋದು ಸರ್. ಯಾರಲ್ಲಿ ಊಟಕ್ಕೆ ಬಂದ
ಉಣ್ಣಲೋ ಸುಗ ಮೇಲೆ ಇರುವಳ ನನ್ನ ಕರೆಯಲು ಇಳಿದು ಬಂದಳು ಕನ್ನೆ ಮುಖವ ಸುದೇವ ನೋಡಿದ ತನ್ನ ರಾಯನ ತನುದೆಯುಂಬುದ ಸುದೇವ ನೋಡಿದ ಏನಾದ್ರೂ ಬೇಕಿತ್ತ ಸ್ವಾಮಿ? ಎಲ್ಲ ಚಡಪಡಿಸ್ತಾ ಇದ್ದೀರಿ. ಅಲ್ಲ, ಬಂದವರೆಲ್ಲ ಕುಳಿತುಕೊಳ್ತಾ ಇಲ್ಲ, ಬಂದವರು ಕೆಲವರು ತಿರುಗಿ ನಿಲ್ಲುತ್ತಾ ಇದ್ದಾರೆ. ಎಲ್ಲ ನನ್ನಿಂದಾಗಿ ಏನು ತೊಡಕಾಗಲಿಲ್ಲ. ನಾನು ಆ ಬಗ್ಗೆ ಆಲೋಚನೆ ಮಾಡುವುದಲ್ಲ, ನಿಮ್ಮ ಲಕ್ಷ್ಯ ಬೇರೆ ಕಡೆ ಇದ್ದ ಕಡೆ ಕಾಣುತ್ತದೆ. ನೀವ್ ಯಾಕಿದ್ರಿ? ಅಲ್ಲ, ಕಂಡ ಮೇಲೆ ಹೀಗೆ ಉಳಿಯುವುದಕ್ಕೂ ಕಷ್ಟ. ಯಾಕೆ, ಏನಾಯ್ತು? ಯಾರು ಅಂದ್ರೆ ಅವಳೊಬ್ಬಳು ಪರದೇಶಿ. ಯಾರು ಪರದೇಶಿ? ಪರದೇಶಿಯಲ್ಲಿವಳು ಯಾರನ್ನಮ್ಮ ಪರದೇಶಿ? ಅವಳನ್ನೇ ಹೇಳಿತು ನಾನು. ಪರದೇಶಿಯಲ್ಲ ಇವಳು ಮತ್ಯಾರು? ನಿನಗೆ ಅಕ್ಕನ ಮಗಳು ಸ್ವಾಮಿ, ನಿನಗೆ ಅಕ್ಕನ ಮಗಳು ಪರಮ ಮಂಗಲೆಯಾದ ದಮಯಂತಿ ನೋಡು ಪರಮ ಮಂಗಲೆಯಾದ ದಮಯಂತಿ ನೋಡು ಪರದೇಶಿಯಲ್ಲ ಅಲ್ಲ ದಮಯಂತಿ ನೋಡು ಮಹಾರಾಣಿ. ಸ್ವಾಮಿ, ಯಾರನ್ನು ನೀನು ಪರದೇಶಿ ಅಂದ್ರೆ ಆಕೆ ಎಷ್ಟು ಸಮಯ ಆಯ್ತು ಅವಳು? ಬಹಳ ಕಾಲ. ಏನು ಮಾಡ್ತಾ ಇದ್ದಾರೆ? ಮನೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸೇನೆ ರಾಣಿ ವಾಸದವರು ಜೊತೆಯಾಗಿ ಉಣ್ಣುವುದಕ್ಕಾಗಿ ಕರೆದರೆ ಬಂದು ಬಂದವಳು ಊಟಕ್ಕೆ ಕುಳಿತುಕೊಳ್ಳಬೇಕಿದ್ದ. ಅದೇ ಮುಖವನ್ನು ತಿರುಗಿಸಿ ನಿಂತಿದ್ದಾಳೆ. ಯಾಕೆ? ಯಾರಾದ್ರೂ ಅಪರಿಚಿತರು ಬಂದರೆ, ಅತಿಥಿಗಳಿದ್ದರೆ ಅವಳು ಹೀಗಿರುವ ರೂಢಿ ಉಂಟ? ಇದುವರೆಗೆ ಕಂಡದ್ದಿಲ್ಲ ನಾನು. ಮತ್ತೆ ಇವತ್ತು ಕಾಣ್ತದೆ ಅಂತ ಆದ್ರೆ ಅರ್ಥವಾಗುತ್ತಾ? ನಿನ್ನ ಸಂಬಂಧಿಕರ ಪರಿಚಯ ನಿನಗೆ ಚೆನ್ನಾಗುಂಟ? ಅವರ ಮುಖವನ್ನು ನೋಡಿದಂತಹ ಗುರು ರಾಜ ಪರಿವಾರವಾಗುವಾಗ ಎಂದೋ ಒಮ್ಮೆ ಕಾಣ್ತೀವಿ, ಎಂದೋ ಸಂಧಿಸ್ತೀವಿ, ಅದನ್ನು ಹಾಗೆ ಮರೆತು ಬಿಡ್ತೀರೋ ಹೇಗೆ? ಮತ್ತೆ ಈಚೆಗೆ ಹೋಗಿ ಬರುವುದು ಮೊದಲ ಕಾಲ. ಸಹಜವಾಗಿ ಸರಳವಾಗಿ ನಮ್ಮಂತೆಯೇ ಹೊಕ್ಕು ಬಳಕೆ ನಿಮ್ಮಲ್ಲಿ ಇಲ್ಲ ಅಂತ ನನಗೂ ಗೊತ್ತಮ್ಮ. ಆದರೆ ನನ್ನ ಅಕ್ಕ, ಅವಳ ಪರಿವಾರ, ಅವರ ಮಕ್ಕಳು, ಇವರದ್ದೆಲ್ಲ ಪರಿಚಯ ಇರಬೇಕು. ಯಾಕೆ ಮಾತು ಅಂತ ಗೊತ್ತಾಗಿಲ್ಲ. ಅಲ್ಲ, ನಲ ಚಕ್ರವರ್ತಿ ಅವರ ಇತಿವೃತ್ತವನ್ನೇನಾದ್ರೂ ಕೇಳಿದ್ರೆ, ನಲ ಚಕ್ರವರ್ತಿಗೆ ಸೌಭಾಗ್ಯವತಿಯಾದಂತಹ ನಿನ್ನ ಅಕ್ಕನ ಮಗಳು ದಮಯಂತಿ ಸತಿಯಾಗಿ ಒದಗಿ ವೈಭವದಿಂದ ನಿಷಧವನ್ನು ಆಳ್ತಾ ಇದ್ದದ್ದನ್ನು ಅರಿತೇ ಇರಬೇಕು. ಅವಳ ಸ್ಥಿತಿಗತಿಯ ಬಗ್ಗೆ ಏನಾದ್ರೂ ಅರಿವುಂಟ? ಅವಳಿಗೇನು ಸುಖದಿಂದ ಕಾಲವನ್ನು ಕಳೆಯುತ್ತಾ ಇರಬಹುದು. ಪರಸೇವೆಯಲ್ಲಿ ಪರದೇಶಿಯಾಗಿ ತನ್ನ ಸಂಬಂಧಿಕರ ಬಳಿಯಲ್ಲಿ ಮರೆಮಾಚಿಕೊಂಡು ಅಲ್ಲ, ಮತ್ತೆ ಇದನ್ನು ಹೇಗೆ ಹೇಳಬೇಕು ಅಂತ ನನಗೂ ಗೊತ್ತಾಗಲಿಲ್ಲ. ಕುಂಡಿನವಾಪುರದಿಂದ ಬಂದ ಬ್ರಾಹ್ಮಣನಿಗೆ
ಭೀಮಕ ಮಹಾರಾಜನ ಮಗಳ ಪರಿಚಯ ಚೆನ್ನಾಗುಂಟು, ಮಕ್ಕಳ ಪರಿಚಯವೂ ಚೆನ್ನಾಗುಂಟು. ನಿನ್ನ ಅಕ್ಕನ ಮಗಳು ಅಲ್ಲಿದ್ದಾಳ. ಪರದೇಶಿ ಅಂತ ಅವಳನ್ನ ಆಡ್ತೀಯ. ಸಾಮ್ರಾಜ್ಞಿಯಾಗಿ ಆರ್ಯಾವರ್ತದ ಭೂಪಾಲಕರನ್ನು ಪಾಲಿಸ್ತಾ ಇರುವ ತಾಯ್ತನದ ಸ್ಥಾನವನ್ನು ಏರಿದವಳನ್ನು ಪರದೇಶಿಯರು. ಸುಳ್ಳಾಡುವುದಲ್ಲ, ವರ್ಗದಿಂದ ಬ್ರಾಹ್ಮಣ. ಯಾವ ವರ್ಣದವರು ಸಾಮ್ರಾಜ್ಞಿಯ ಕುರಿತಾಗಿ ಸುಳ್ಳಾಡುವುದಕ್ಕಿಲ್ವ? ಪರಿಚಯವೇ ಆಗಲಿಲ್ಲ. ಮಹಾರಾಣಿ, ನಿನಗಿನ್ನೂ ಪರಿಚಯವಾಗಬೇಕ. ಸೌಮಾಂಗಲ್ಯ ದ್ಯೋತಕವಾಗಿ ನೆತ್ತಿಗೆ ತಿಲಕ ಇರಿಸುವಲ್ಲಿ ಮಚ್ಚೆಯೊಂದಿದೆ. ಕಾಣದಂತೆ ಮರೆಯಾಗಿಸಿದ್ದ ಹೌದಾದ ಮರೆಯಾಗಿಸಿದ್ದನ್ನು ಮಾಸಿ ನೋಡಿದರೆ ನಿಚ್ಚಳವಾಗಿ ನೋಡಮ್ಮ. ನೀನೇ ನೋಡಿ ಮಾಡ. ಸ್ಥಿರವಾಗಿ ಎರುಗು ನೀನಾರಿಂದು ಎನ್ನೊಡನೆ. ಬ್ರಾಹ್ಮಣರು ಆಡಿದಂತಹ ಮಾತು ನೀನು ಆಲಿಸಿದವಳು. ಅವರು ಯಾವ ಕಾಲಕ್ಕೂ ಸುಳ್ಳನ್ನಾಡುವುದಿಲ್ಲ. ಸ್ಥಿರವಾಗಿ ಅರುಗಬೇಕಮ್ಮ. ಎನ್ನೊಡನೆ ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳಾಣಿ ಮೆರೆವ ದಮಯಂತಿಯಲ್ಲವೇ. ಒಂದು ವೇಳೆ ನನ್ನಲ್ಲಿ ಮರೆ ಮಾಡಿದೆ ಎಂದಾದ್ರೆ ನಿನ್ನ ತಂದೆ ತಾಯಿಗಳ ಮೇಲೆ ಆಣೆ ಉಂಟು. ಮೆರೆವ ದಮಯಂತಿ ಅಲ್ಲವೇನೆ ನೀನು? ಮರೆ ಮಾಡಿದರೆ ನಿನ್ನ ಮಕ್ಕಳಾಣಿ ಮೆರೆವ ದಮಯಂತಿಯಲ್ಲವೇ. ಇನ್ನು ಗುಟ್ಟು ಮಾಡಿದೆ ಎಂದಾದ್ರೆ ನೀನು ಹೆತ್ತಂತಹ ನಿನ್ನ ಮಕ್ಕಳ ಮೇಲೆ ಆಣೆ ಉಂಟು. ಮೆರೆವ ದಮಯಂತಿ ಅಲ್ಲವೇನೆ ನೀನು? ಅಲ್ಲ ಅಲ್ಲ. ಮರೆ ಮಾಡಿದರೆ ನಿನ್ನ ಗಂಡನಾಣಿ ಮೆರೆವ ದಮಯಂತಿಯಲ್ಲವೇ ನೀನು. ನನಗಿರುವಂತಹ ಕೊನೆಯ ದಾರಿ ಒಂದೇ. ನಿನ್ನ ಬಾಯಿಂದ ಹೇಗೆ ಸತ್ಯ ಮಾತುಗಳನ್ನು ಭರಿಸಬೇಕು ಎನ್ನುವ ಹಾಗೆ ನನಗೆ ಗೊತ್ತಿದೆ. ಒಂದು ವೇಳೆ ಕುಟ್ಟನ್ನು ಮಾಡಿದ್ದು ಹೌದು ಅಂತಾದ್ರೆ ನೀನು ಕೈ ಹಿಡಿದಂತಹ ನಿನ್ನ ಪತಿಯ ಮೇಲೆ ಆಣೆ ಉಂಟು. ಹೇಳಮ್ಮ, ಹೇಳು. ಚಿಕ್ಕಮ್ಮ, ಚಿಕ್ಕಮ್ಮ, ಗುಡ್ಡ ಬೀಳದೆ ಕೊರಳ ಕೊಯ್ದೆಯ ಗುಡ್ಡ ಬೀಳದೆ ಕೊರಳ ಕೊಯ್ದೆಯ ಅಷ್ಟಭಾಗ್ಯಳೇ ಸೇವೆಯಲ್ಲಿ ಬಹು ಕಷ್ಟಪಡಿಸಿದೆಂದು. ಅಷ್ಟಭಾಗ್ಯಳೇ ಸೇವೆಯಲ್ಲಿ ಬಹು ಕಷ್ಟಪಡಿಸಿದೆನೆಂದು ಗೋಳಿಕಾಗ ಪಿದಳು. ಗುಟ್ಟ ಪೇಳದೆ ಕೊರಳ ಕೊಯ್ದೆಯ ಅಷ್ಟಭಾಗ್ಯಳೇ. ಆ ಆ
ಆಗಿ ಹೋಯಿತು. ಕಣ್ಣರಿಯದ್ದನ್ನು ಕರುಳು ತಿಳಿಯಿತದಂತೆ. ಈ ಸತ್ಯ ಅರಿಯದೇ ಹೋದೆ ನಾನು ಈ ಕಾಲಕ್ಕೆ. ಇಲ್ಲಮ್ಮ, ನನ್ನ ಸೇವೆಯನ್ನು ಬಲು ಕಷ್ಟಗೊಳಿಸಿದೆ ನಾನು. ನನ್ನ ಕೆಲಸದಾಡುವ ಹಾಗೆ ನೋಡಿಕೊಂಡೆ, ಮಕ್ಕಳ ಸೇವೆಯಲ್ಲಿ ಕಷ್ಟಪಡಿಸಿದೆ ನಾನು. ನನಗರ್ಥವಾಯಿತಮ್ಮ. ಬಹುಶಃ ನಿನ್ನ ಹೆತ್ತಮ್ಮ ಆಗುತ್ತಾ ಇದ್ರೆ ಸಕಲ ವೃತ್ತಾಂತವನ್ನು ಮತ್ತೆ ಹೇಳುತ್ತಾ ಇದ್ದಿ. ನಾನು ಎಷ್ಟಾದ್ರೂ ಚಿಕ್ಕಮ್ಮ ತಾನೆ. ಚಿಕ್ಕಮ್ಮ ಹೆತ್ತಮ್ಮ ಆಗುವುದಕ್ಕೆ ಸಾಧ್ಯವಿಲ್ಲ ತಾನೆ. ಕುಟ್ಟು ಮಾಡಿ ನನ್ನ ಕೊರಳನ್ನೇ ಕೊಯ್ದು ಬಿಟ್ಟೆ ಮಗ. ಕೊರಳನ್ನೇ ಕೊಯ್ದು ಬಿಟ್ಟೆ. ಏನಮ್ಮ ಇದು? ಬೇತವೇ ನಿಲ್ಲಿಸಿ ಮಾತಾಡುವಿರಿ, ಬರಿದೆಯು ಮಣಿಸದಿರಿ. ಬೇತವೇ ನಿಲ್ಲಿಸಿ ಮಾತಾಡುವಿರಿ, ಮರ್ಯಾದೆಯೇ ತವರ್ಮನೆಯಲ್ಲಿ ಮಕ್ಕಳು, ಮರ್ಯಾದೆಯೇ ತವರ್ಮನೆಯಲ್ಲಿ ಮಕ್ಕಳು ವಿರಚಿಸಿ ಕೆಲಸವ ಕೊರತೆಗೆ ಮುಸುರಿ. ಮರಿದೆಯು ಮಡಿಸದಿರಿ, ಭೇದವ ನಿಲ್ಲಿಸಿ ಮಾತಾಡುವಿರಿ. ಚಿಕ್ಕಮ್ಮ, ನಾನು ಪಾಪಿ. ನಾನು ಅನ್ಯಾಯವನ್ನು ಸಗಿಬಿಟ್ಟೆ. ಅಳಬೇಡಿ ಅಮ್ಮ, ಹಾಗೆ ಅಳಬೇಡಿ. ನೀವು ಯಾಕೆ ಅಳ್ತಾ ಇದ್ದೀರಿ ಹೇಳಿ? ಅಂದ್ರೆ ಯಾಕೆ ಇಂಥ ಭೇದವನ್ನು ಇರಿಸಿ ಮಾತನಾಡ್ತಾ ಇದ್ದೀರಿ? ಹಾಗಾದ್ರೆ ನಿಮ್ಮ ಪಾಲಿನ ನಾನು ಯಾರು ಅಂತ ಆಯ್ತಲ್ವ? ಏನಾಯ್ತಮ್ಮ? ತವರ ಮನೆ ನನಗಿದು. ಇಲ್ಲ ನಿಮ್ಮ ಸೇವೆ ಮಾಡಿದೆ, ನಿಮ್ಮ ಮಕ್ಕಳ ಸೇವೆಯನ್ನು ಮಾಡಿದೆ. ಅಲ್ಲ, ಇದರಿಂದ ನನ್ನ ಮರ್ಯಾದೆಗೆ ಏನು ಕೊರತೆ ಆಯಿತು ಅಂತ ಬೇಕಲ್ಲ? ಒಂದು ಮಾತು ಚಿಕ್ಕಮ್ಮ ಹೀಗೆ ಅಂತ ಹೇಳ್ತಾ ಇದ್ರೆ ನನಗೆ ಹೇಗೆ ನೋಡಿಕೊಡುತ್ತಾ ಇದ್ದೆ ನಾನು. ತಿಳಿದಿದೆ ಅಮ್ಮ ನನಗೆ. ನೋಡಿ, ನೀವೇನೇನೋ ಮಾತಾಡಬೇಡಿ, ಅಳಬೇಡಿ, ಅಳಬೇಡಿ ಅಮ್ಮ. ಅಂಥದ್ದು ಏನೂ ಆಗಲಿಲ್ಲ. ನಾನು ಮಾಡಿದ ಕೆಲಸದಲ್ಲಿ ನನ್ನ ಮರ್ಯಾದೆಗೆ ಏನು ಕೊರತೆ ಆಯಿತು? ನನ್ನ ತವರ ಮನೆ, ನನ್ನಮ್ಮನಲ್ವೇನು ನೀವು? ಏನಾಗ್ಲಿಲ್ಲ ಅಮ್ಮ, ಅಳಬೇಡಿ ನೀವು. ನಿನ್ನ ತಪ್ಪೇನಿಲ್ಲ. ಕೂಳತನವು ನಮ್ಮದು, ಕೂಳತನ ಎನ್ನದೆ ಹೇಳಿದರೆ ನಗುದು. ಕೂಳತನವು ನಮ್ಮದು, ಎನ್ನದೆ ಹೇಳಿದರೆ ನಗುದು. ಲೋಲನಯನಿ ಮುದ್ದು ಬಾಲೆ, ಲೋಲನಯನಿ ಮುದ್ದು ಬಾಲೆ, ನಿನಗೆ ಇಂಥ ಕಾಲ ಬರಲು ಮತ್ತೇನು ಕಾರಣಗಳು? ಕುಳತನವು ನನ್ನದು, ಇನ್ನದಾಗೆ ನಗುದು. ಮುದ್ದು ಬಾಲೆ ನನ್ನಲ್ಲೇ ತಪ್ಪಿರುವಾಗ ನಿನ್ನ ಮೇಲೆ ಆರೋಪವನ್ನು ಹೇಳ್ತಾ ಇದ್ದೇನೆ ನಾನು. ಇಲ್ಲ, ಕೂಳತನವು ನಮ್ಮದೇ ಆಗಿ ಹೋಯಿತು. ನೀನು ಈ ಪುರವನ್ನು ಬಂದು ಸೇರಿದಂತಹ ಕಾಲಕ್ಕೆ ನಾನು ಕೇಳಬೇಕಿತ್ತು. ನೀನು ಆ ಕಾಲಕ್ಕೊಂದು ಮಾತನ್ನು ಹೇಳಿದ್ದೆ, ನನ್ನ ಅರಸ ಆಡಿಕೊಂಡಿಹ ಒಂದು ಪುರವ ಅಂತ. ನಾನು ಯಾವ ಪುರ ಅಂತ ಕೇಳ್ತಾ ಇದ್ದೆ. ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಇತ್ತೋ ಏನು? ಅದನ್ನು ಕೇಳುವುದಕ್ಕೆ ಹೋಗಲಿಲ್ಲ. ಕಾರಣ ಏನು? ಈ ನಾಡಿನ ರಾಣಿ, ಅಧಿಕಾರದ ಮದ, ಎಲ್ಲವೂ ಮಬ್ಬಾಗಿ ಹೋಯಿತಮ್ಮ. ಇದು ಈಗ ಕೇಳುತ್ತಾ ಇದ್ದೇನೆ.
ಅಷ್ಟ ಸೌಭಾಗ್ಯದಿಂದ ಮೆರೆಯುತ್ತಿದ್ದಂತಹ ಪರಮ ಮಂಗಲೆಯಾದಂತಹ ದಮಯಂತಿ ನೀನು, ಸಾಮ್ರಾಜ್ಞಿಯಾಗಿ ಮೆರೆತಿದ್ದಂತಹ ನೀನು ಈ ಕಾಲಕ್ಕೆ ಈ ರೀತಿಯಾಗಿ ಇಂತಹ ದುಸ್ಥಿತಿ ಒದಗಿ ಬರುವುದಕ್ಕೆ ಏನಮ್ಮ ಕಾರಣ? ಉಂಟು ಮಾಡಬೇಡ, ನನ್ನಲ್ಲಿ ಹೇಳಮ್ಮ. ಕೋಡಿ ಪುಷ್ಕರನೊಳಗೆ ಪತಿಯು ಜೂಜನಾಡಿ ಸೋದನಿಗೆ ಕೋಡಿ ಪುಷ್ಕರನೊಳಗೆ ಪತಿಯು ಜೂಜನಾಡಿ ಸೋದನು ಕಡೆಗೆ ರೂಢಿ ಭಂಡಾರವ ಸಹಿತವನಿಗೆ ತೆತ್ತು ರೋಡಿ ಭಂಡಾರವ ಸಹಿತವನಿಗೆ ತೆತ್ತು ಕಾಡಿಗೆ ಬರಿ ಮೂರನೇ ದಿನದಲ್ಲೂ ಕೋಟಿ ಪುಷ್ಕರನೊಳಗೆ ಪತಿಯು ಜೂಜನಾಡಿ ಸೋತನು ಕಡೆಗೆ ಸೋತನು. ನನ್ನ ಈ ಸ್ಥಿತಿಗೆ ಕಾರಣ ಏನಂತ ಹೇಳಿ ಅಮ್ಮ? ಏನಾಯ್ತು? ಚಕ್ರವರ್ತಿಗೆ ಕೊಟ್ಟು ಮದುವೆ ಮಾಡಿಸಿದವರು, ಅಷ್ಟು ಸೌಭಾಗ್ಯದಿಂದ ಮೆರೆಯಬೇಕಾದವಳು ನಾನು. ಯಾವುದಕ್ಕೂ ಕೊರತೆ ಎನ್ನುವುದಿಲ್ಲ ಇರ್ಲಿಲ್ಲ ಅಮ್ಮ. ಮತ್ತೆ ಸಂತೋಷದಿಂದಲೇ ದಿನ ಕಳೆದವಳು ನಾನು. ಆದ್ರೆ ಒಂದು ದಿನ ಉತ್ತರ ನಿಷಧದ ಅಧಿಕಾರಿಯಾದಂತ ನನ್ನವರ ತಮ್ಮ ಪುಷ್ಕರ ನನ್ನವರ ಬಳಿಗೆ ಬಂದ. ದ್ಯೂತವನ್ನಾಡುವುದಕ್ಕೆ ಅಣ್ಣನಲ್ಲಿ ಕೇಳಿದ. ನನ್ನವರು ಒಪ್ಪಿದರು. ಮೊದಲಾಡಿದ್ದು ಸರಸದ ದ್ಯೂತ ಅಮ್ಮ. ಆಮೇಲೆ ಆ ಸರಸದ ದ್ಯೂತ ಎನ್ನುವುದೇ ವಿರಸಕ್ಕೆ ಮುಟ್ಟಿತು. ಪರಿಣಾಮ ಒಂದೊಂದೇ ವಸ್ತುಗಳನ್ನು ಒತ್ತೆ ಇಟ್ಟು ಆಡುವುದಕ್ಕೆ ಪ್ರಾರಂಭಿಸಿದ್ರು. ಸರಿ, ಕೊನೆಗೆ ರಾಜ್ಯ, ಅಧಿಕಾರ, ಬಕ್ಕಸ, ಭಂಡಾರ ಇದನ್ನೆಲ್ಲ ಒತ್ತೆ ಇಟ್ಟು ಆಡುವುದಕ್ಕೆ ಪ್ರಾರಂಭಿಸಿದ್ರು. ಆದರೆ ರಾಜ್ಯದಲ್ಲಿ ನನ್ನವರಿಗೆ ಸೋಲಾಯಿತು. ಅದನ್ನೆಲ್ಲ ತಮ್ಮನ ಪಾಲಿಗೆ ಒಪ್ಪಿಸಿದರು. ನನ್ನವರ ಕೈಯಲ್ಲಿ ಒತ್ತೆ ಇಡುವುದಕ್ಕೆ ಏನೂ ಇರಲಿಲ್ಲ. ಪುಟ್ಟ ಬಟ್ಟೆಯಲ್ಲೇ ಅರಮನೆಯನ್ನು ಬಿಟ್ಟು ಹೋಗುವಂತ ಸ್ಥಿತಿ ಒಳಗಾದರು. ಹೊರಟಾಗ ಅವರನ್ನು ಹಿಂಬಾಲಿಸಿಕೊಂಡು ನಾನು ಹೊರಟೆ. ಒಳ್ಳೆಯ ಕೆಲಸವನ್ನೇ ಮಾಡಿ ಅರಮನೆಯನ್ನು ಬಿಟ್ಟು ಕಾಡು ಮಾರ್ಗದಲ್ಲಿ ಅದೆಷ್ಟೋ ದೂರ ಕ್ರಮಿಸಿದೆವು ಅಮ್ಮ. ಒಂದಲ್ಲ 3 ದಿನಗಳೇ ಕಳೆದು ಹೋಯಿತು. ಹೊಟ್ಟೆಗೆ ಹಿಟ್ಟಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ. ನಡೆದು ನಡೆದು ಸಾಕಾಗಿ ಹೋಯಿತಮ್ಮ. ಒಂದಡಿಯು ಮುಂದಿಡುವ ಸ್ಥಿತಿಯಲ್ಲಿ ನಾನಿರಲಿಲ್ಲ. ನನ್ನವರಲ್ಲಿ ಕೇಳಿಕೊಂಡೆ, ದೇಹಕ್ಕೆ ಆಯಾಸವಾಗಿದೆ, ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಹೋಗಬೇಕು ಅಂತ. ಆವಾಗ ಒಂದು ಮರದ ಬಳಿಯಲ್ಲಿ ಹೋಗಿ ಕುಳಿತು ಅವರ ತೊಡೆಯ ಮೇಲೆ ಶಿರವನ್ನಿಟ್ಟು ಸ್ವಲ್ಪ ಹೊತ್ತು ಮಲಗಿದೆ ಅಮ್ಮ. ದೇಹಕ್ಕಾದಂತ ಆಯಾಸ, ಹಾಳಾದ ನಿದ್ದೆ ಎನ್ನುವುದು ನನ್ನನ್ನು ಆವರಿಸಿಕೊಂಡಿದ್ದಮ್ಮ. ಆಮೇಲೆ ಆದರೆ ಎಚ್ಚೆತ್ತು ನೋಡ್ತೇನಮ್ಮ, ನನ್ನವರು ನನ್ನ ಬಳಿಯಲ್ಲಿರ್ಲಿಲ್ಲ ಅಮ್ಮ. ನನ್ನವರು ನನ್ನ ಬಳಿಯಲ್ಲಿರ್ಲಿಲ್ಲ. ಕೂಗಿ ಕರೆಯಬೇಕಿತ್ತು. ಕೂಗಿದೆ ಅಮ್ಮ, ಕೂಗಿದೆ, ಹುಡುಕಿದೆ. ಆದ್ರೆ ಏನು ಪ್ರಯೋಜನವೂ ಆಗಲಿಲ್ಲ. ಹಾಗೆ ಅರಸುತ್ತ ಕಾಡು ಮಾರ್ಗವಾಗಿ ಮುಂದುವರಿದು ಬರುವಾಗ ಅಮ್ಮ, ಒಂದು ದೊಡ್ಡ ಹೆಬ್ಬಾವು ನನ್ನನ್ನು ನುಂಗುವುದಕ್ಕೆ ಮುಂದಾಯಿತು. ಇನ್ನೇನು ಆ ಹಾವಿಗೆ ನಾನು ಆಹಾರವಾಗ್ತೇನೆ ಅಂತ ಯೋಚನೆಯಲ್ಲಿರುವಾಗ ಕಾಡಕ್ಕೆ ಯಾಕನೊಬ್ಬ ಬಂದು ಹಾವನ್ನು ಕೊಲ್ಲುವ ಮೂಲಕ ನನ್ನ ಪ್ರಾಣವನ್ನು ಕಾಪಾಡಿ ದೇವರಾಗಿ ಬಂದ. ಪ್ರಾಣ ಉಳಿಯಿತಲ್ಲ ಅಂತ ಯೋಚಿಸುವಾಗ ಯಾವಾತ ನನ್ನನ್ನು ರಕ್ಷಿಸಿದನೋ ಅವನೇ ನನ್ನನ್ನು ಭಕ್ಷಿಸುವುದಕ್ಕೆ ಮುಂದಾದ ಅಮ್ಮ. ಅಯ್ಯೋ, ಕಾಮುಕನಾಗಿ ನನ್ನ ಮೈ ಮೇಲೆ ಕೈ ಇಡುವುದಕ್ಕೆ ಮುಂದಾದಾಗ ನೆಟ್ಟ ದೃಷ್ಟಿಯಿಂದ ಒಮ್ಮೆ ಅವನನ್ನು ಕಂಡಾಗ ಸುಟ್ಟುರಿದು ಹೋದ. ಹಾಗೆ ಮುಂದೊತ್ತಿ ಬರುವಾಗ ಅಮ್ಮ, ಕಾಡ್ಗಿಚ್ಚೆನ್ನುವುದು ಆವರಿಸಿಕೊಂಡಿದ್ದು. ಇನ್ನೇನು ಆ ಕಾಡ್ಗಿಚ್ಚಕ್ಕೆ ನಾಲಿಗೆ ನಾನು ಸುಟ್ಟುರಿದು ಹೋಗ್ತೇನೆ ಅಂತ ಯೋಚಿಸುವಾಗ ಮನಸಾರೆ ಅಗ್ನಿದೇವನನ್ನು ಸ್ಮರಿಸಿದೆ. ಆ ಕಾಡ್ಗಿಚ್ಚೆನ್ನುವುದು ಶಾಂತವಾಗಿತ್ತು. ಹಾಗೆ ಅದೆಷ್ಟೋ ಕಷ್ಟ ಕೋಟಲೆಗಳನ್ನೆಲ್ಲ ಅನುಭವಿಸುತ್ತಾ ಮುಂದೆ ಮುಂದೆ ಸಾಗಿ ಬರುವಾಗ
ವರ್ತಕರ ಗುಂಪೊಂದನ್ನು ಕಂಡೆಯಮ್ಮ. ಸರಿ, ಹೋಗಿ ಅವರನ್ನು ಮಾತನಾಡಿಸಿದೆ. ಅವರೆಲ್ಲ ಚೈತ್ಯಕ್ಕೆ ಹೋಗುವವರು ಎನ್ನುವುದು ತಿಳಿಯಿತು. ಆಗ ನಿಮ್ಮ ನೆನಪಾಯಿತಮ್ಮ. ಅವರನ್ನೇ ಹಿಂಬಾಲಿಸಿಕೊಂಡು ಬಂದೆ. ನಿಮ್ಮಲ್ಲಿ ಆಶ್ರಯವನ್ನು ಪಡೆದೆ. ಎಲ್ಲಿಯಾದ್ರೂ ನಿಜ ವಿಚಾರವನ್ನು ನಾನು ನಿಮಗೆ ಹೇಳಿದೆ ಅಂತ ಆದ್ರೆ ನಿಮ್ಮ ಮನಸ್ಸಿಗೆ ನೋವಾಗ್ತದೆ ಎನ್ನುವಂತ ಕಾರಣಕ್ಕಾಗಿ ನಾನು ಅದನ್ನು ಮುಚ್ಚಿಟ್ಟುಕೊಂಡದ್ದಮ್ಮ. ನಿಮ್ಮನ್ನು ವಂಚಿಸಬೇಕೆನ್ನುವಂತ ಕಾರಣಕ್ಕಾಗಿ ಅಲ್ಲವೇ ಅಲ್ಲ ಅಮ್ಮ. ನನ್ನ ತಪ್ಪಾಯಿತು, ತಪ್ಪಾಯಿತಮ್ಮ. ಕ್ಷಮೆ ಕೇಳಿದ್ರೆ ಬದುಕೆನ್ನುವುದು ಅನಂತ ತಿರುವುಗಳ ಆಧಾರ. ಸುಖ ದುಃಖ ಎನ್ನುವುದು ಸರ್ವೇ ಸಾಮಾನ್ಯ. ಬದುಕು ಬಂದ ಹಾಗೆ ಸ್ವೀಕಾರ ಮಾಡಬೇಕಮ್ಮ. ಎಲ್ಲವೂ ಒಳ್ಳೆಯದಾಗುತ್ತೆ. ಮಹಾರಾಣಿ, ಹೋಯಿತು. ನನಗೆ ಗೊತ್ತಿದೆ ನನ್ನನ್ನೇ ಅರಸಿಕೊಂಡು ಬಂದದ್ದು ಅಂತ. ಸರಿ ಅಮ್ಮ, ನನಗೆ ನನ್ನ ಮಕ್ಕಳನ್ನು ಕಾಣಬೇಕಮ್ಮ. ನನ್ನ ಕರುಳ ಕುಡಿಗಳನ್ನು ಕಾಣಬೇಕು ನನಗೆ. ಸಂದೇಹ ಬೇಡ ಮಹಾರಾಣಿ, ಆಡಿದ್ದು ಸರಿ. ಕುಂಡಿನಾಪುರದಿಂದ ಸತಿಪತಿಯರನ್ನು ಅರಸ್ತಾ ಬಂದರೆ ಬೇರ್ಪಟ್ಟ ಹೃದಯ ವಿದ್ರಾವಕವಾದ ಕಥನ ಸಾಮ್ರಾಜ್ಞಿಯಿಂದಲೇ ಕೇಳುವಂತ. ಮಕ್ಕಳು ಅಜ್ಜನ ಮನೆಯನ್ನು ಸೇರಿದರು. ತಾಯಿ ತಂದೆಯರಿಗಾಗಿ ಹಂಬಲಿಸಿ ಅನುದಿನವೂ ಕೂಗಿ ಕರೆಯುತ್ತಾ ಇದ್ದರು. ಮನುಷ್ಯತ್ವ ಇದ್ದವರ ಮನಸ್ಸೆಲ್ಲ ಕರಗುವಂತೆ ಅಳುತ್ತಾ ಇರುವ ಮಕ್ಕಳ ಅಳು ನೀಗಬೇಕು ಅಂತ ಆದರೆ ಮಗಳ ಸ್ಥಾನದಲ್ಲಿದ್ದವಳನ್ನು ಕಳೆದುಕೊಳ್ಳಬೇಕು. ಖಂಡಿತ ಕಳುಹಿಸಿಕೊಡ್ತೀನಿ. ಒಂದು ಸಮಾಧಾನ. ಕಷ್ಟ ಪರಂಪರೆಗಳೆಲ್ಲ ಬರುವುದು ಶ್ರೇಷ್ಠರಿಗೆ ಒಳ್ಳೆಯವರಿಗೆ ಆಗಿದೆ. ಪುತ್ತಳಿ ಚಿನ್ನವನ್ನು ಬೆಂಕಿಗಿಟ್ಟರು, ಅದು ಪುಟವಿಕ್ಕಿ ಮತ್ತಷ್ಟು ಶೋಭಾಯಮಾನವಾದ. ಪತಿವ್ರತ ಶಿರೋಮಣಿಯು ಚಕ್ರವರ್ತಿಯು ಜೊತೆಯಾಗಿ ಸಾಗುವಾಗ ಬಂದ ಕಷ್ಟಗಳಲ್ಲಿ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗಿತ್ತು. ಹಾಗೆ ಅಂತ ಅವಶ್ಯವಾಗಿ ಅನುಭವಿಸಬೇಕಾದ ಕಷ್ಟವನ್ನು ನೀಗುವುದಕ್ಕೆ ಆಗಲಿಲ್ಲ. ದೇವರು ದಯೆ ತೋರಿಸಬೇಕಷ್ಟೆ. ಈಗ ಹೀಗೆ ಸಂಧಿಸುವಂತಾದದ್ದು ದೇವರ ದಯೆಯಿಂದಲೇ ತಿಳಿಯುತ್ತೇವೆ. ಆಗಲ್ಲ, ಎಲ್ಲವೂ ಸಾಧ್ಯವಾಗಿ ಬಯಸ್ತೇನೆ ನಾನು. ಹಾಗೆಯೇ ಆಗಿದೆ. ಎಲ್ಲೆಲ್ಲೋ ಹೋಗಿ ಸೇರಲಿಲ್ವಲ್ಲ. ತಾಯಿ ಮನೆಯಲ್ಲದಿದ್ದರೆ ಚಿಕ್ಕ ತಾಯಿಯ ಮನೆಯಲ್ಲೇ ಅಲ್ಲ. ಈ ಕಾಲದಲ್ಲಿ ಆಶ್ರಯ ಕೊಡುವ ಒಂದು ಯೋಗ ಬಂತು ಸಾಮ್ರಾಜ್ಞಿಗೆ ಎಂಬುದಕ್ಕೆ ನೀನಾದರೂ ದುಃಖವನ್ನು ಉಪಶಮನಗೊಳಿಸಿ ಸಮಾಧಾನ ಪಟ್ಟು ಅದು ಯೋಗ್ಯವಾದ ಗೌರವದಿಂದ ಕಳುಹಿಕೊಡುವುದಕ್ಕೆ ನೋಡಿ. ಸರಿ, ಭೋಜನವನ್ನು ಪೂರೈಸಿ ಆಗುವುದು. ಹಾಗೆ ಹೀಗೆ ಹಾಗೆ ಏನಾದ್ರೂ ವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆ ಇದ್ದು ಸುಧಾರಿಸಿಕೊಳ್ಳಬೇಕು. ನಾವು ವ್ಯವಸ್ಥೆ ಸರಿ ಇತ್ತು ಅಂತ ನೋಡುವುದಕ್ಕೆ ಬಂದದ್ದಲ್ಲ. ಅವ್ಯವಸ್ಥಿತ ಚಿತ್ತರಾದವರಿಗೆ ಒಂದು ಸಮಾಧಾನ ಲಭ್ಯ ಆಗುವುದಕ್ಕೆ ಒಂದು ಅನ್ವೇಷಣೆಯಿಂದ ಬಂದದ್ದು. ಒಳ್ಳೆಯ ಸನ್ನಿವೇಶದಲ್ಲಿ ಇಕ್ಕಿದ ಅನ್ನ ಇಂಥದ್ದು ಅಂತ ನಮ್ಮ ಗಮನಕ್ಕೆ ಬರುವುದಿಲ್ಲ. ಆ ಮನದ ಭಾವವೇ ಎಲ್ಲವನ್ನು ತುಂಬಿಸಿಕೊಂಡು ಅದೇ ಮುಖ್ಯ ಆಗುತ್ತಾ, ಅದೇ ತೃಪ್ತಿಯತೆಗೂ ಬರುವಂತೆ ಮಾಡಿ ಅಷ್ಟೇ ಸಂತೋಷ. ಎಲ್ಲ ಸಾಂಗೋಪಾಂಗವಾಗಿ ಆಗಿದೆ. ಮನಸೋಕ್ತವಾಗಿ ಆಶೀರ್ವಾದ ಮಾಡಿ. ಹಾರಾಟ ಹಾರಾಟ. ತವರು ಮನೆಯನ್ನು ಸೇರುವುದಕ್ಕೆ ಹೋಗುತ್ತಾಯಿ. ಹೋಗುವಂತಹ ವೇಳೆಯಲ್ಲಿ ಹೀಗೆ ಹೋಗಬಾರದು. ಪಟ್ಟೆ ಸೀರೆ, ಚಿನ್ನಾಭರಣ ಇದನ್ನೆಲ್ಲ ಧರಿಸಿ ಸಾಲಂಕೃತಳಾಗಿ ಚಿನ್ನದ ಅಂಗಣವನ್ನೇರಿ ಸಂತೋಷದಿಂದ ಹೋಗಬೇಕು ಅಂತ ಚಿಕ್ಕಮ್ಮನ ಆಸೆ ಇಲ್ಲ ಅಂತ ಹೇಳ್ಬೇಡಪ್ಪ. ಹೀಗೆ ಹೇಳ್ತೇನೆ ಅಂತ ತಾವು ತಪ್ಪಾಗಿ ತಿಳಿಬೇಡಿ. ನನ್ನ ಮಗಳು ಸಾಲಂಕೃತಳಾಗಿ ಹೋಗಬೇಕು ಅಂತ ತಾಯಿಯಾಗಿ ನೀವು ಆಸೆ ಪಟ್ಟರು ತಪ್ಪಲ್ವ ಅಮ್ಮ. ಆದ್ರೆ ಯಾವ ಹೆಣ್ಣೆ ಆಗಿರಲಿ ತಾನೊಬ್ಬಳು ಶೃಂಗರಿಸಿಕೊಳ್ತಾಳೆ. ಯಾರಿಗಾಗಿ ಹೇಳಿ? ಗಂಡನಿಗೆ ಬೇಕಾದ ಆ ಸೌಭಾಗ್ಯವೇ ನನ್ನ ಬಳಿಯಲ್ಲಿ ಇಲ್ಲ ಅಂತ ಆದ್ಮೇಲೆ ಅದೆಲ್ಲ ನನಗೆ ಬೇಕೇ ಅಮ್ಮ. ಹೇಳಿ. ಸರಿ, ನಿನ್ನ ಮನದಂಗಿತವನ್ನು ಅರ್ಥೈಸಿಕೊಂಡೆ ನಾನು. ಆದ್ರೆ 35 ಹೆಣ್ಣು ಸ್ವೀಕರಿಸಿಕೊಂಡ
ಅರಶಿನ ಕುಂಕುಮ ಇಂಗೂ ಬೇಡ ಅಂತ ಹೇಳ್ಬೇಡಮ್ಮ. ಹೋಗಿ ಬಗೆಂದಿರಪ್ಪ ಆಗ ವಂದಿಸಲು ಅಚ್ಚಿದಲದಲ್ಲಿ ನಾಗವೀಣಿಯ ಅಪ್ಪಿ ಎಲ್ಲ ಒಳ್ಳೆಯದಾಗ್ತದೆ ಮಗ, ದುಃಖಿಸಬೇಡ. ಗುಡಿ ಹೋಗಿ ಬಗೆನು ಎಂದೆನುತ ನಾಗವೇಣಿಯ ಅಪ್ಪಿ ಹೌದೌದು, ತಮ್ಮ ನಿರೀಕ್ಷೆಯಲ್ಲಿದ್ದವ ನಾನು. ಗೊತ್ತು ನನಗೆ ಹೋದ ಕಾರ್ಯ ಏನಾಯ್ತು. ಹೇಳೋಣ ಹೇಳೋಣ ಎಲ್ಲ ಹೇಳೋಣ. ಆಯ್ತು, ನಿನಗೆ ಹೇಳುವುದಕ್ಕೆ ಒಂದು ವಿಷಯವನ್ನು ಸಂಗ್ರಹಿಸಿ ಒಂದು ಮಾತಿತ್ತು. ಈಗ ಊರಲ್ಲೆಲ್ಲ ಕ್ಷೇಮಿಗಳಾಗಿ ಎಲ್ಲ ಕ್ಷೇಮದಲ್ಲಿದ್ದಾರೆ. ರಾಜಕಾರಣ ತೊಂದರೆ ಇಲ್ಲ. ನನ್ನ ಮಗಳು ದೇವ ಕಾರ್ಯ ಅದೆಲ್ಲ ಏನು ಸಮಸ್ಯೆ ಇಲ್ಲ, ಸರಿಯಾಗಿ ಮಾಡಿರ್ಬೇಕು. ನಮಗೆ ದೇವರ ದಯೆ ಉಂಟು ಪ್ರಭು. ದೇವರ ದಯೆ ಇಲ್ಲ, ದೇವರ ದಯೆ ಇದ್ದಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತದೆ. ನನಗೊಂದು ವಿಶ್ವಾಸ ಉಂಟು, ಆದ್ರೂ ಕೇಳಬೇಕಾದ ಹೊಣೆ ನನ್ನ ಮಗಳು. ಹೌದೌದು, ಅದನ್ನೇ ಹುಡುಕುತ್ತಾ ಹೊರಟದ್ದಲ್ವ. ದೇಶಗಳನ್ನು ತಿರುಗುತ್ತಾ ಹೋದ್ರಿ. ನೋಡು, ಒಂದೊಂದು ಸಮಸ್ಯೆ ಒಂದೊಂದು ಅವಕಾಶವನ್ನು ಕಲ್ಪಿಸುವುದು. ಅಯ್ಯೋ, ಈಗ ನಿನಗೊಂದು ಸಮಸ್ಯೆ ಬಂತು, ನನ್ನನ್ನು ಹುಡುಕುವುದಕ್ಕೆ ಅಂತ ಕಳಿಸಿಕೊಟ್ಟೆ. ಹಾಗೊಂದು ನನಗೊಂದು ದೇಶಾಟನೆಯ ಯೋಗ ಬಂತು. ಅಯ್ಯೋ, ಯಾವ ದೇಶ, ಎಷ್ಟೆಷ್ಟು ತೀರ್ಥಕ್ಷೇತ್ರಗಳು, ಎಂತೆಂತ ಸಾನ್ನಿಧ್ಯ ದೇವತೆಗಳು, ಅವರಿಗೆಲ್ಲ ನಮಸ್ಕಾರ ಮಾಡುವುದು ಅವಕಾಶ. ನಾವು ತೀರ್ಥ ಮತ್ತೆ ಕುಡಿಯುವ ಸ್ವಾಮಿ. ನಾನು ಕುಡ್ದದ್ದು ಆಗಲೇ ಕುಡ್ದು ಆಗಿದೆ. ನಾವು ತೀರ್ಥ ಸಿಕ್ಕಿದ ಮೇಲೆ ಅದನ್ನು ಸಂಗ್ರಹಿಸುವುದು ಬಳಿಕ ಪ್ರಾಶನ ಮೊದಲು ಹಾಗೆ ತೀರ್ಥಕ್ಷೇತ್ರ ಸಂದರ್ಶನ ಮಾಡ್ತಾ ಅಲ್ಲಿದ್ದ ದೇವತೆಗಳ ಸಾನ್ನಿಧ್ಯವನ್ನೆಲ್ಲ ಕಾಣ್ತಾ ಮುಂದುವರಿದು ಹೋಗಿ ನನ್ನ ಮಗಳು ಅದನ್ನೇ ಹೇಳ್ತಾ ಇರುವುದಲ್ಲ. ಈಗ ಅವಳು ಇರುವಲ್ಲಿ ತನಕ ತಲುಪದೆ ನಾನು ಅವಳ ಬಗ್ಗೆ ಹೇಳುವುದೇ. ಹಾಗೆ ನಾವು ಹೋಗ್ತದ್ದು ಚೈತ್ಯ ದೇಶವನ್ನು. ಚೈತ್ಯ ಅಂದ್ರೆ ನಿನ್ನ ಸತ್ಯ ಅಕ್ಕನಿರುವ ಜಾಗ. ಹೌದು, ನಿನ್ನ ಸತಿ ಅವಳಿಗೆ ಅಕ್ಕ, ಅವಳು ತಂಗಿ. ಅದೇ ನೀನು ಹೇಳಿದ ಅಮೈನ್ಗೆ ಚಿಕ್ಕಮ್ಮ ಇದೆ. ಆದ್ದರಿಂದ ನಾನು ಹೋಗುವಾಗ ಮಧ್ಯಾಹ್ನ ಆಗಿತ್ತು. ನಮಗೆ ಗೊತ್ತಿಗೆ ಆಗದ ಹೊರತಾಗಿ ಪಯಣವಾದರೂ ಮುನ್ನಡೆಯುವುದಕ್ಕಿಲ್ಲ. ಹಾಗೆ ಅಂತ ಪರಿಚಿತರ ಊರೇ ಆದಾಗ ಅಲ್ಲೇ ಆದ್ರೆ ಒಳ್ಳೇದಲ್ಲ. ಆ ಕಾರಣದಿಂದಲೇ ಹೋದೆ. ಮಹಾರಾಜರನ್ನು ಕಂಡೆ. ರಾಣಿವಾಸದಲ್ಲಿ ಎಲ್ಲ ವ್ಯವಸ್ಥೆ ಆಗುತ್ತದೆ ಅಂತ ದಾಸರ ಮೂಲಕವಾಗಿ ಕಳಿಸಿಕೊಟ್ರು. ಮಾಧ್ಯಮಿಕದ ವ್ಯವಸ್ಥೆ ಮಾಡಿದ್ರು. ನನ್ನ ಮಗಳು ಇಲ್ಲೋ, ಈಗ ನನ್ನ ಮಾಧ್ಯಮಿಕಕ್ಕಿಂತ ದೊಡ್ಡದು ಅಂತ ಆಯ್ತು. ಈಗ ನಿತ್ಯ ಕರ್ಮಾನುಷ್ಠಾನ ಯಾವ ಸ್ಥಿತಿಯಲ್ಲಿ ಯಾರೂ ಬಿಡಬಾರದು. ಹಾಗೆ ಅಲ್ಲೋ, ಈ ಕಷ್ಟದ ಕಾಲದಲ್ಲಿ ಆದ್ರೂ ಮಾಧ್ಯಮಿಕ ಪೂರೈಸಿ ಊಟ ಬೇಗ ಮಾಡಿ ಪಡಿಸಿಯೂ ಆಗಿದೆ, ಮಾಡಿಯೂ ಆಗಿದೆ, ಹೇಳ್ತಾ ಇರುವುದಲ್ಲ. ಹೌದು, ಮಾಡಿದ್ದನ್ನು ಮಾಡಿದಾಗೆ ಹೇಳ್ಬೇಕು. ನಾನು ಹೇಗೋ ಮಾಡಿ ಇನ್ನೇಗೋ ಹೇಳಿದ್ರೆ ಆಗೋದಿಲ್ಲ. ಮಾಡಿದ್ದನ್ನು ಮಾಡಿದಾಗೆ ಹೇಳ್ಬೇಕು. ನಾನು ಅದನ್ನೇ ಹೇಳಿದ್ದು, ಬೇಗ ಊಟ ಮಾಡಿ. ಎಲೆ ಹಾಕಿದ್ರು, 5 ಎಲೆ ಹಾಕಿದ್ರು. ಅಯ್ಯೋ, ಅದು ಎಲ್ಲರಿಗೆ ಎಲೆ ಹಾಕೇ ಅನ್ನ ಬಡಿಸುವುದು. ಅನ್ನ ಮಾತ್ರ ಬಡಿಸಿದಲ್ಲ, ಯಾರು ಏನು ಮಾತಾಡ್ತಿ?
ಈಗ ನಿಮ್ಮಲ್ಲಿ ಸಂಪನ್ನತೆ ಉಂಟು, ಹಾಗೆಂತ ಚೈತ್ಯ ರಾಷ್ಟ್ರ ಬಡ ರಾಷ್ಟ್ರ ಏನೂ ಅಲ್ಲ. ಎಂತ ಭೋಜನ ಅಂತ ಹೇಳಿ ಅದರಲ್ಲಿದ್ದಂತಹ ಬಗೆ ಬಗೆಯ ವ್ಯಂಜನಗಳು ಅವರು ಕ್ಷಿಪ್ರವಾಗಿ ನಾನೇನು ಪೂರ್ವ ಸೂಚನೆ ಕೊಟ್ಟು ಹೋದದ್ದು ಇಲ್ಲ. ಆದ್ರೂ ವ್ಯವಸ್ಥೆ ಅಚ್ಚುಕಟ್ಟು ಅಂತ ಆಯ್ತು ನನ್ನ ಮಗಳು. ಅಯ್ಯೋ, ಈಗ ಅಲ್ಲಿ ಊಟ ಆಗಬೇಕಾಗಿ ಈಗ ಮಗಳನ್ನು ನಾನು ಹೇಗೆ ಹೇಳುವುದು? ಆಯ್ತಾಯ್ತು. ಆದ್ದರಿಂದ ಅಲ್ಲಿ ಊಟ ಮಾಡ್ತಾ ಇರುವಾಗ ಊಟಕ್ಕಾಗಿ ಎಲ್ಲರನ್ನೂ ಕರೆದ ಕಾಲದಲ್ಲಿ ಅಂತಃಪುರದಲ್ಲಿ ಆಪ್ತರಾದವರು ಮಹಾರಾಣಿಯ ಜೊತೆಗೆ ವ್ಯವಹರಿಸ್ತಾ ಉಣ್ಣುವವರು ಯಾರಿದ್ದಾರೆ ಅವರೆಲ್ಲ ಬಂದಾಗ ಒಂದು ಮುಖ ಕಂಡೆ. ಅಲ್ಲ, ಅಲ್ಲಿ ತುಂಬಾ ಮುಖ ಇದೆ. ನನಗೆ ಬೇಕಾದ ಒಂದು ಮುಖವನ್ನು ನಾನು ಕಂಡೆ. ಅಂದ್ರೆ ಕಂಡ ಮೇಲೆ ಪರಿಚಯ ಉಂಟು ಅಂತ ನಾನು ಒಂದು ನಿಷ್ಕೃಷ್ಟವಾಗಿ ಗಮನಿಸಿ ಹೇಳಬೇಕಾದ ಪರಿಚಯ ಹೇಳಿ ಯಾರು ಅಂತ ಅರಿತ ಮೇಲೆ ಅವರು ಕಳಿಸಿಕೊಟ್ಟವರನ್ನು ಕರ್ಕೊಂಡೇ ಬಂದಿದ್ದೇನೆ. ಈಗ ನಿನಗೆ ಬೇಕಾದ್ದೇನು ಮತ್ತೆ ಎಲ್ಲ ಮತ್ತೆ ಹೇಳಬಹುದು. ಮಗಳು ಮಾತಾಡುವುದು ಅಲ್ಲಿ ದಂಡಿಗೆ ಇರ್ತಾ ಇರೋದು ಯಾರು ನೋಡು. ಸಿಂಧೂರ ಗಮನೆಯಂದಣವನಿಡಿದು ತಾಯಿ ತಂದೆಯ ರಡಿಗೆ ಶೋಧಗಳು ವಂದಿಸಿ ತನ್ನ ವಿಧಿಗಳು ಇಷ್ಟಾದುದು ಎನಲ್ ನೊಂದುಕೊಂಡವರು ತಳ್ಕಿಸುತ್ತ ನಿಮ್ಮ ಮಗಳ ಸ್ಥಿತಿಯನ್ನು ನೋಡಿ ಅಪ್ಪ, ನೋಡಿ. ಇಲ್ಲಮ್ಮ. ಅಪ್ಪ, ಓ ಈ ವಯಸ್ಸಿನಲ್ಲಿ ನಿಮ್ಮನ್ನು ಸಂತೋಷದಿಂದ ನೋಡಿಕೊಳ್ಳಬೇಕಿತ್ತು. ಆದ್ರೆ ನಿಮ್ಮ ಕಣ್ಣೀರಿಗೆ ಕಾರಣರಾಗಿ ಬಿಟ್ಟೆ ಅಪ್ಪ ನಾನು. ಇಲ್ಲ ಮಗ, ಮಕ್ಕಳು ಯಾವಾಗಲಾದರೂ ತಂದೆ ತಾಯಿಗಳಿಗೆ ಭಾರ ಅನ್ನಿಸ್ತಾರೆಯೇ ಹೇಳು? ಏನು ಮಗ, ಏನು ಹುಡುಕುತ್ತಾ ಇದ್ದಿ? ಓ, ನನ್ನ ಮಕ್ಕಳು ಎಲ್ಲಿ ಅಪ್ಪ? ಇದ್ದಾರೆ ಮಗ. ಮಗ ನೋಡ್ಬೇಕು ಅಂದ್ರೆ ಕರ್ಕೊಂಡು ಬಂದ. ಓ ಮಕ್ಕಳೇ, ಮಗ ಅಮ್ಮ ಬಂದಿದ್ದಾರೆ, ಬನ್ನಿ ಮಗ. ಅಮ್ಮ ಏನು ನಿತ್ಯಮ್ಮ ನೀನು? ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗುವುದಿಲ್ಲ ಕತ್ತ. ಅಪ್ಪ ಇಲ್ಲಿ ಅಮ್ಮ ಕಾಣಿಸ್ತಾ ಇಲ್ಲ. ಅಯ್ಯೋ ಅಪ್ಪ ಬೇಕಮ್ಮ. ಅಪ್ಪ, ಓ ಮಕ್ಕಳು ಕೇಳುವಂತ ಪ್ರಶ್ನೆಗೆ ನಾನು ಏನಂತ ಉತ್ತರಿಸಲಿ ಅಪ್ಪ? ನಾನಿನ್ನು ಬದುಕಿದ್ದೇನಲ್ಲ ಮಗ. ನಾನು ಏನ್ ಮಾಡ್ಬೇಕಪ್ಪ? ಏನು ಮಾಡಬೇಡ ಮಗಳ. ಆ ಮಕ್ಕಳು ಊಟ ಮಾಡದೆ 3 ದಿವಸ ಆಗಿದೆ. ಅಮ್ಮ ಬೇಕು ಅಂತ ಅಳ್ತಾ ಇದ್ರು. ಹೋಗು ಮಗ, ಅವರಿಗೆ ಊಟವನ್ನು ಮಾಡಿಸು. ನೀನು ಅಲಂಕಾರ ಭೂಷಿತ ಆಗು. ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ. ನನ್ನ ಜೀವ ಇರುವಲ್ಲಿವರೆಗೆ ನಿನ್ನ ಕಣ್ಣಿನಲ್ಲಿ ನೀರು ಬರುವುದಕ್ಕೆ ಬಿಡ್ಲಿಕ್ಕಿಲ್ಲ ಮಗ ನಾನು. ಹೋಗು ಹೋಗು ಮಗ. ನನ್ನ ಮನೆಯ ಸ್ಥಿತಿಯನ್ನು ನನಗೆ ಹೇಳುವಾಗ ಯಾರಲ್ಲಿ ಹೇಳುವುದು? ಮಹಾರಾಜ, ಓಲಾಡುವುದನ್ನು ಸ್ವಲ್ಪ ಕಡಿಮೆ ಮಾಡು. ಒಂದು ಮಗಳು ಬಂದ ಸಂತೋಷದಿಂದಲಾದ್ರೂ ಇರುವುದನ್ನು ಕಲಿಬೇಕು. ಯಾವತ್ತು ನೋಡಿದ್ರು ಚಿಂತೆ ಆದ್ರೆ ನಿನ್ನನ್ನು ನೋಡಿ ನಿನ್ನ ಪ್ರಜೆಗಳ ಅವಸ್ಥೆ ಇರ್ತಲ್ಲ ಪ್ರಭು. ಎಲ್ಲ ಈಗ ಬೇಕಾದ ಆಯ್ತೋ ಇಲ್ವೋ? ಮಗಳು ಬಂದಳು, ಸಂತೋಷ. ಸಂಕಲ್ಪ ಸಿದ್ಧಿ ಆಯ್ತೋ ಇಲ್ವೋ? ನನಗೊಂದು ಸಮಾಧಾನ. ಹಿಡಿದ ಕಾರ್ಯವನ್ನು ದಡ ಸೇರಿಸಿ ನಾನು ನಿಮ್ಮನ್ನೇ ನಂಬಿದ್ದೆ. ಕೊಡುವುದಕ್ಕೆ ಮನಸ್ಸು ಉದಾರಿನಿ ನನಗೆ ಗೊತ್ತುಂಟು. ನನಗೆ ಎಷ್ಟು ಕೊಟ್ಟರು ನಿನಗೆ ಸಾಕಾಗುವುದು ಅಂತಿಲ್ಲ. ಕೊಟ್ಟು ಕಳಿಸಿದ ಮೇಲೆ ಪಡ್ಕೊಂಡ್ರೋ ಇಲ್ವೋ ಅಂತ ನಿನಗೆ ಸಂದೇಹ ಬಂದ್ರೆ ಪುನಃ ಕರೆದು ಕೊಡುವವನು. ಈಗ ನೀನು ಮಗಳ ಜೊತೆ ಸುಖಿಯಾಗಿರು. ಪಡಿಬೇಕಾದ್ರೆ ಮತ್ತೆ ಪಡೆಯುವ ಅದಕ್ಕೆ ಅವಸರ ಇರ್ತದೆ. ಪ್ರಭು, ನಾನೀಗ ನಿಮ್ಮನ್ನು ಕೊಡುವುದಕ್ಕೆ ಕೈ ಹಿಡ್ಕೊಂಡದ್ದಲ್ಲ. ಆಗಬೇಕು ಅಂತಿಲ್ಲ, ಸಾಧಾರಣ ಹಾಗೆ ಕಲಿಯುವುದು ಅದೇ ಕ್ರಮಕ್ಕೆ. ಆದ್ರಿಂದ ನಾ ಕೇಳಿದೆ ಬಿಟ್ರೆ ನಾನು ನಿಮ್ಮನ್ನೇ ನಂಬಿದ್ದೇನೆ ಪ್ರಭು. ಅದಕ್ಕೆ ನನ್ನಿಂದ ಆದದನ್ನು ನಾ ಮಾಡಿದ್ದೇನಲ್ಲ. ಹೌದು ಹೌದು, ಮಗಳು ಹೇಳಿದ ಮಾತನ್ನು ಕೇಳಿದಿರಲ್ಲ. ಹೌದಪ್ಪ, ಬಹಳ ಕಾಲದ ನಂತರ ಹೆತ್ತವರನ್ನು ಕಂಡಾಗ, ಹೆತ್ತ ಮಕ್ಕಳನ್ನು ಕಂಡಾಗ ಮನಸ್ಸು ಆರ್ದ್ರವಾಗುತ್ತದೆ. ಆದ್ರೆ ಮಕ್ಕಳಿಗೂ ತಾಯಿಗೂ ಸಂತೋಷ ಆದದ್ದು. ಹೌದು, ಆ ಮಗಳ ತಂದೆಗೆ ಸಂತೋಷ ಆಯ್ತೋ ಇಲ್ವೋ? ಇಲ್ಲ 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 ಸರ್. ಅಲ್ಲ, ತಾಯಿ ಮಕ್ಕಳು ಒಟ್ಟಾದ್ರೆ ಇನ್ನೂ ಸಂತೋಷ ಆಗಲಿಲ್ಲ. ಸಂತೋಷ ಹೇಗೆ ಆಗುವುದು ಹೇಳಿ? ಯಾಕೆ ಆಗುವುದಿಲ್ಲ ಪುಣ್ಯಾತ್ಮ? ಮದುವೆಯಾದಂತಹ ಹೆಣ್ಣು ಹೌದು ಮಗಳಾದರೂ ಕೂಡ ಒಟ್ಟಿಯಾಗಿ ತನ್ನ ತವರು ಮನೆಗೆ ಬಂದಳು ಅಂತಾದರೆ ಮನೆಯಲ್ಲಿರುವ ಹಿರಿಯವರಿಗೆ ಹೇಗೆ ಸ್ವಾಮಿ ಸಮಾಧಾನ ಆಗುತ್ತದೆ? ಗಂಡ ಇಲ್ಲದಂತಹ ನನ್ನ ಮಗಳ ಆ ಸೌಂದರ್ಯವನ್ನು ನಾನು ಏನು ನೋಡುವುದು, ಏನು ವರ್ಣಿಸುವುದು, ಏನು ಅದರಲ್ಲಿ ಹೆಮ್ಮೆ ಪಡಲಿಕ್ಕುಂಟು?
ಪತಿವ್ರತೆಯಾದಂತ. ಹೌದು. ದೇವ ಸನ್ನಿಧಿಯಲ್ಲೇ ಪತಿಯಾರು ಅಂತ ಆಯುವಷ್ಟು ಯೋಗ್ಯತಾವಂತಿಕೆಯನ್ನು ಹೊಂದಿದಂತ ಅವಳಿಗೆ ಪತಿ ಸರ್ವಸ್ವ ಎಂಬುದು ಲೋಕಕ್ಕೆ ವಿದಿತವಾದ ವಿಷಯ. ಹೌದು. ಪತಿನಿಷ್ಠಳಾದಂತಹ ಅವಳು ವ್ಯಾಕುಲಿತಳಾಗುವುದು ಸಹಜವೇ. ಆದ್ರೆ ಎಲ್ಲದಕ್ಕೂ ನಾವೇನು ಮಾಡುವುದಕ್ಕಾಗ್ತದೆ? ದೇವರ ಮನಸ್ಸು ಮಾಡಬೇಕು. ನೀನು ನನ್ನ ಕೈ ಹಿಡಿದು ಯಾಕೆ ದೇವರ ಮನಸ್ಸು ಮಾಡಬೇಕು ಅಂತ ಹೇಳಿದ? ಹಾಗಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ತಿರುಗಾಟ ಮಾಡಿ ನನ್ನ ಅಳಿಯ ಎಲ್ಲಿದ್ದಾನೆ ಅಂತ ಹುಡುಕಿ ಬರ್ತೀರ ಪ್ರಭು. ಪೂರ್ತಿ ಪಾಲು ಮಾಡೋದು ಬೇಡ. ಪೂರ್ತಿ ರಾಜ್ಯಗಳು ನೀವೀಗೂ ಇರಲಿಲ್ಲ. ನನ್ನನ್ನೇನು ಮಾಡಿದ್ದೇನೆ? ನಿಮ್ಮನ್ನು ಕುಲಪುರೋಹಿತರು, ಒಂದು ರಾಜ್ಯ, ಹೌದು, ಒಂದು ಕುಟುಂಬ, ಹೌದು, ಹೆಂಡತಿ, ಮಕ್ಕಳು, ಅವಳ ಪರಿವಾರ, ಹೌದು. ಅವರಿಗೆ ಎಲ್ಲ ನಿನಗೆ ಮಾತ್ರ ಇರುವುದು ಅಲ್ಲ ನನಗಿಲ್ಲ. ಈಗ ಊರೂರು ತಿರುಗುವುದಕ್ಕೆ ಅಂತ ಹೊರಟು ಇವ ತಿರುಗುತ್ತಲೇ ಇರುವುದು. ಮತ್ತೆ ನನ್ನ ಮನೆಗೆ ಯಾರು? ಅದೇನು ಗತಿಪತ್ರ ಇಲ್ಲದವರ ಮನೆಯ? ಅಲ್ಲ, ನನಗೆ ಅವರ ಮುಖ ನೋಡಬೇಡ. ನನಗೆ ಹೆಂಡತಿ ಮಕ್ಕ ಯಾಕೆ ನೀನು ಹಾಗೆ ಹೇಳಿದ್ರೆ? ಆಯ್ತು, ನೀವು ಹಾಗಾದ್ರೆ ನನ್ನನ್ನು ಬಿಟ್ಟು ಹೋಗ್ತೀರಿ ಅಂತಾದ್ರೆ ನನ್ನನ್ನು ಕೊಂದ ಆಣೆ. ಎಂತ ನಾನು ನಡೆದಿದ್ದಕ್ಕೆ ಮಾತಾಡು. ಒಳ್ಳೆ ಮಾತಾಡ್ತಾ ಇದ್ದವ. ಈಗ ಮಕ್ಕಳಿಗೆ ದುಃಖ ಬಂದಿದೆ, ಮಗಳಿಗೆ ದುಃಖ ಬಂದಿದೆ, ಅವನ ಮಕ್ಕಳು ಅಳ್ತಾ ಇದ್ದಾರೆ ಎಂಬುದಕ್ಕೆ ಅನಿಷ್ಟದನ್ನೇ ಆಯ್ಕೆ ಮಾಡಿ ಆಡು. ಅಲ್ಲ ಪ್ರಭು, ನಾನು ಬೇರೆ ದಾರಿ ಇಲ್ಲದಿಲ್ಲ ಮತ್ತೇನು ಮಾಡ್ಬೇಕು ಹೇಳಿ? ಬೇರೆ ಯಾರನ್ನಾದ್ರೂ ಕಳುಹಿಸಿ. ಈಗ ನಿನ್ನ ಮಗಳನ್ನು ಹುಡುಕುವುದಕ್ಕೆ ಇಷ್ಟು ಕಷ್ಟ ಆಗಿದೆ, ಇನ್ನು ಅಳಿಯ ಎಲ್ಲಿದ್ದಾನೆ ಅಂತ ಹೇಗೆ ಹುಡುಕುವುದು? ಪ್ರಭು, ತಾವು ಆಗಲೇ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಹೇಳಿದ್ರಿ. ದಶ ದಿಕ್ಕುಗಳಿಗೂ ಬ್ರಾಹ್ಮಣರನ್ನು ಕಳುಹಿಸು ಅಂತ. ದಶ ದಿಕ್ಕುಗಳಿಗೂ ಬ್ರಾಹ್ಮಣರನ್ನು ಕಳುಹಿಸಿದೆ. ಆದ್ರೆ ನನ್ನ ಮಗಳು ದೊರಕಿದ್ಯಾರಿಗೆ ಹೇಳಿ? ಇದೀಗ ಸಿಕ್ಕಿದ್ದೇ ತಪ್ಪಾಯಿತು. ನನಗೆ ಮಗಳು ಸಿಕ್ಕಿದ್ರು ಎಂಬುದರಿಂದ ಅಳಿಯನನ್ನು ನಾನೇ ಕಂಡು ಹಿಡಿಯುತ್ತೇನೆ ಅಂತ ನಿನಗೆ ಖಚಿತವ? ನನ್ನ ಮಗಳು ಪತಿವ್ರತೆ ಹೌದಾ ಅಲ್ವಾ? ಇದು ಪ್ರಶ್ನೆಯ ಉತ್ತರ ಅಲ್ಲ, ಉತ್ತರ. ಉತ್ತರ ಆಗುದಂತಾದ್ರೆ ಹೌದು. ಹೌದಲ್ಲ? ಅಂತಹ ಪತಿವ್ರತೆಯಾದಂತಹ ಹೆಣ್ಣೆ ನಿಮಗೆ ಸಿಕ್ಕಿದ ಮೇಲೆ ಅವಳ ಗಂಡ ಸಿಗ್ಲಿಕ್ಕಿಲ್ವಾ? ಆಲೋಚನೆ ಮಾಡಬೇಕು. ಕುರಿತ ಆಲೋಚನೆ ಮಾತ್ರ ಮಾಡುವುದು. ಹಾಗೆ ಆಗ ಆಲೋಚನೆಯಲ್ಲಿ ಒಂದು ಸಮುಚಿತವಾದ ಧಾಟಿ ಉಂಟು, ಧೋರಣೆ ಉಂಟು. ಆಗಲಿ ನಮಗೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಕರ್ಮದ ದೋಷ ಕಳೆಯುವುದಕ್ಕೆ ಈ ಜನ್ಮ ಸಿಕ್ಕಿತು ಅಂತ ಶಾಸ್ತ್ರ ಹೇಳುವುದು. ಹೌದು. ಅಗಲಿದಂತಹ ಸತಿಪತಿಯರು ಮಕ್ಕಳನ್ನು ತಂದೆ ತಾಯಿದ್ದರು ಉದ್ಬೂದಿಸಿದರೆ ಸಿಗಬಹುದಾದ ಪುಣ್ಯ ಉಂಟು. ಅದರ ಮುಂಭಾಗದಲ್ಲಿ ನಿನ್ನ ಸಾಮ್ರಾಜ್ಯ ಯಾರಿಗೆ ಬೇಕು? ಆದ್ದರಿಂದ ಆಗಲಿ ದೈವಹಿತವನ್ನು ಅನುಸರಿಸಿ ಮಾನಿಸಿ ನಿನ್ನ ಸಂಕಲ್ಪದಲ್ಲಿ ಆ ಮಗಳ ಯೋಗ್ಯತೆಯನ್ನು ಅನುಸರಿಸಿ ಆ ಪತಿಯನ್ನು ನನ್ನಿಂದ ಹುಡುಕುವುದಕ್ಕಾಗುತ್ತದೆ ಅಂತ ರಾಜ್ಯಕ್ಕಾಗಿ ಅಲ್ಲ, ಇನ್ನು ರಾಜ್ಯದ ಲೋಭದಿಂದ ಹೊರಟ ದಕ್ಷಿಣ ಕಾಮದಿಂದ ಹೊರಟ ಅದಕ್ಕಾಗಿ ಹೊರಟದ್ದೇ ಅಲ್ಲ. ಇಲ್ಲ, ನಿನ್ನ ಮನಸ್ಸು ಸುಖಿಯಾಗಿದ್ದರೆ ನಾವೆಲ್ಲ ಸುಖಿಗಳು. ಹೋಗಿ ಬರ್ತೇನೆ, ಆದಷ್ಟು ಶೀಘ್ರವಾಗಿ ಬನ್ನಿ. ನನಗೆ ಮಾರ್ಗಾಯಾಸ ಆಗಿದೆ. ಸ್ವಲ್ಪ ನಿಧಾನದಲ್ಲಿ ಏನಾದ್ರೂ ವಿಶ್ರಾಂತಿ ಸ್ವಲ್ಪ ಪಡೆದು ಹೋಗಿದ್ದೆ ಹೇಳ್ತಾನೆ ಅಂತ ನಾನು ಆದಷ್ಟು ಶೀಘ್ರವಾಗಿ. ನಾನು ಹಾಗೆ ಹೇಳುತ್ತಿದ್ದೆ ಪ್ರಭು. ಮತ್ತೆ ಆದ್ರೆ ಮನೆಯವರನ್ನು ನೋಡಬೇಕು ಎನ್ನುವಂತಹ ತವಕ ಇಲ್ವೇ ತಮಗೆ? ನಾನು ಹೇಳಿದ್ದನ್ನೇ ನನಗೆ ಉರುಳಾಗಿಸುವುದಲ್ಲ. ಆದೀತು, ಎಲ್ಲರ ಕ್ಷೇಮವನ್ನು ಈ ರಾಜ್ಯದಲ್ಲೇ ನೀನು ನೋಡಿಕೊಳ್ಳಬೇಕು. ಹೋಗಿ ಬನ್ನಿ, ಹೋಗಿ ಬನ್ನಿ, ಹೋಗಿ ಬನ್ನಿ. ಮತಿಯುತನು ಹೊರಟು ಸುತ್ತಿದ ಸ್ಥಿತಿಯನ್ನೆಲ್ಲವ ಪೀಡಿ, ಸುತ್ತಿದ ಸ್ಥಿತಿಯನ್ನೆಲ್ಲವ ಪೀಡಿ ತೊಡಗಿದನು ರೂಪದ ಕಥೆಯ. ನಾನು ಬರಬಾರ್ದಿತ್ತು ಅಂತ ನಿನ್ನ ಮುಖ ಕಂಡಾಗ ನನಗೆ ಅನ್ನಿಸುವುದು. ನಾ ಬರುವ ನಿರೀಕ್ಷೆಯಲ್ಲಿ ಇದ್ದಂತಿರ್ಲಿಲ್ಲ, ಬಂದದ್ದರಿಂದ ಬೆರಗು ಹೊಡೆದಂತೆ. ಅಂದ್ರೆ ಮಗಳನ್ನು ಹುಡುಕಿಕೊಂಡು ಬರುವಾಗಲಾದ್ರೂ ಸ್ವಲ್ಪ ತಡವಾಗಿದೆ. ಅಳಿಯನನ್ನು ಹುಡುಕುವುದಕ್ಕೆ ಹೋದಂತಹ ನೀವು ಇಷ್ಟು ಪಕ್ಕನೆ ಬಂದರಲ್ಲ ಅಂತ. ನಮಗೆ ಮನಸ್ಸಿಗೆ ಒಂದು ಸಂದೇಹ ಬಂದ ಮೇಲೆ ಅದು ನಿವಾರಣೆ ಆಗದೆ ಒಂದು ಹೆಜ್ಜೆ ಮುಂದಿಡುವುದಕ್ಕಾಗುತ್ತೆ. ಅಂದ್ರೆ ನನ್ನ ಬಗ್ಗೆ ಸಂದೇಹ ಬಂತೆ? ನಿನ್ನ ಬಗ್ಗೆ ಸಂದೇಹ ಅಲ್ವೋ? ಮತ್ತೆ ನಾನು ಹೋಗಿ ಹೋಗಿ ಸೇರಿದ್ದು ನೀನೇ. ನಾನು ವಿಷಯ ಹೇಳುವಾಗ ಎಲ್ಲಿ ನಿಂತು ಕೇಳುವುದು? ಹೇಳುವುದಕ್ಕಿಂತ ಕಿವಿಗಳೆಲ್ಲ ಸನ್ನದ್ಧವಾಗಿಲ್ಲ. ಒಳ್ಳೇದು ಒಳ್ಳೇದು, ನಾವು ಹೋಗಿ ಸೇರಿದ್ದು ಸಾಕೆ ಅಂತ ಒಂದು ಅಯೋಧ್ಯೆ. ಅದಕ್ಕೆ ಅಲ್ವ ಸಾಕೆ ಅಂತ ಅನ್ನೋದು. ಹೇಗುಂಟು ಸ್ವಾಮಿ ಅಯೋಧ್ಯೆಯ ಪರಿಸ್ಥಿತಿ?
ಋತುಪರ್ಣನಿಂದಲಾಗಿ ಅದು ಸುಕ್ಷೇಮವಾಗಿ ಸುಭಿಕ್ಷವಾಗಿ ನಮಗೂ ಸುದ್ದಿ ಬಂದಿದೆ. ಅದೆಲ್ಲ ಒಳ್ಳೊಳ್ಳೆ ಕಾರ್ಯ ಆಗ್ತಾ ಉಂಟು. ಒಳ್ಳೊಳ್ಳೆ ಕಾರ್ಯ ಅಂದ್ರೆ ದಾನ ಧರ್ಮಾದಿಗಳು, ಧರ್ಮಕ್ಕೆ ಗುಡಿ ಕಟ್ಟಿದ ನಾಡದು ಅಲ್ವೋ, ಸತ್ಯವನ್ನು ತಲೆಯಲ್ಲಿ ಹೊತ್ತವರ ನಾಡದು, ಸಂಸ್ಕಾರಕ್ಕೆ ಆರ್ಷತ್ವಕ್ಕೆ ದೃಷ್ಟಾಂತವಾಗಿ ಒದಗುವ ನಾಡದು, ಎಲ್ಲಕ್ಕಿಂತ ಹೆಚ್ಚಾಗಿ ಅದು ತ್ರಿಲೋಕಗಳಿಗೂ ಆಧಿಪತ್ಯವನ್ನು ಹೊಂದಗೊಂಡಷ್ಟು ಯೋಗ್ಯತೆ ಹೊಂದಿದ ನಳನಿಗೆ ಅತ್ಯಾಪ್ತನಾದ ಋತುಪರ್ಣ ಮಹಾರಾಜನ ನಾಡು. ಆದ್ದರಿಂದಲೇ ಹೋದ ಕಾಲದಲ್ಲಿ ಆತಿಥ್ಯ ಉಪಚಾರ ಎಲ್ಲ ಸಾಂಗೋಪಾಂಗವಾಗಿ ಆಯಿತು. ಸರಿ, ಹಾಗೆಂತ ಅಲ್ಲಿ ನೋಡಿದ ಹೋಗುವ ಹೊತ್ತಲ್ಲೇ ಭೋಜನಕ್ಕೆ ವೇಳೆ ಆದ. ನೀವು ಊಟದ ಹೊತ್ತಿಗೆ ಹೋಗುವುದಾ ಅಥವಾ ತಾವು ಹೋದ ಹೊತ್ತಿಗೆ ಊಟದ ಸಮಯ ಬರುವುದಾ ಒಂದು ಗೊತ್ತಾಗುವುದಿಲ್ಲ. ಹೌದು, ಅನ್ನ ನೀರು ಬಿಡಿಸಿ ಹೋಗಿ ಹೋಗಿ ಅಂತ ಇಲ್ಲಿಂದ ಬಾಧೆ ಕೊಟ್ಟು ಕಳಿಸಿದ್ರೆ ಮತ್ತೆ ಹೋದಲ್ಲೇ ಊಟ ಮಾಡಬೇಕು. ಸುಮ್ಮನೆ ವಿನೋದಕ್ಕೆ ನಾನು ಮತ್ತೆ ಈಗ ಗಂಭೀರ ಆಗಿ ಹೇಳಿದ್ರೆ ತಿಳಿಯಬೇಡ. ಹಾಗೆ ಹೋಗಿ ಅಲ್ಲಿ ಊಟಕ್ಕೆ ಅಂತ ವ್ಯವಸ್ಥೆ ಆದಾಗ ಸಾಂಗೋಪಾಂಗವಾಗಿ ಸಾಕೇತದ ವೈಭವಕ್ಕೆ ಅನುಗುಣವಾಗಿಯೇ ಭೂರಿ ಭೋಜನ ಮಿಷ್ಟಾನ್ನ ಹೌದು ಅದನ್ನು ಉಣ್ಣುತ್ತಾ ಇದ್ದಂತೆ ಈ ಊಟದಲ್ಲೊಂದು ವಾಸನೆ ಉಂಟು. ಹೌದು, ಎಂತದ ಊಟದಲ್ಲಿ ವಾಸನೆ, ಊಟದಲ್ಲೊಂದು ವಾಸನೆ ಉಂಟು. ಅನ್ನದ ವಾಸನೆ. ಹೌದು, ಅನ್ನದ ಋಣ ಅಂತ ಸಾಮಾನ್ಯರು ಹೇಳ್ತಾರೆ. ಹೌದು. ಅನ್ನದ ಋಣ ಇದ್ದಷ್ಟು ಕಾಲ ಇಲ್ಲಿ ಇರುವುದು. ಹೌದು. ಆ ಅನ್ನ ನನಗೆ ಪೂರ್ವ ವಾಸನೆಯನ್ನು ನೆನಪಿಸಿಕೊಟ್ಟಿದೆ. ನನಗೊಂದು ಅರ್ಥ ಆಗುದಿಲ್ಲ ಸ್ವಾಮಿ ತಮ್ಮ ಮಾತು. ಈಗ ನಿನ್ನ ಮಗಳಿಗೆ ಸ್ವಯಂವರ ಮಾಡಿದ್ಯಾ? ಹೌದು. ದೇವಾನು ದೇವತೆಗಳೆಲ್ಲ ಬಂದದ್ದು ಹೌದಾ? ಹೌದು. ಕೊನೆಗೂ ಸ್ವಯಂವರ ಆದದ್ದು ಯಾರ ಜೊತೆಯಲ್ಲಿ? ಚಕ್ರವರ್ತಿ ಆದಂತಹ ನಳನ ಜೊತೆಯಲ್ಲಿ. ಎಷ್ಟು ದಿವಸದ ವಿವಾಹ ಮಹೋತ್ಸವ? ತುಂಬಾ ದಿವಸ ನಡೆದಿದೆ. ಅದರಲ್ಲಿ 3ನೇ ದಿವಸದ ಔತಣಕೂಟ, ಕೂಟ ಆತ್ಮೀಯರಿಗೆ ಅಂತ ಮಾತ್ರ. ಅದರ ಉಸ್ತುವಾರಿ ಯಾರಿಗಿದ್ದರು? ಚಕ್ರವರ್ತಿ ಆದ ನಳನಿಗೆ. ವಿಶೇಷವಾಗಿ ದೈವಾನುಗ್ರಹ ಸಂಪನ್ನನಾದ ಆತ ತನ್ನ ಕೈಗುಣದಿಂದಲೇ ಸರ್ವರಿಗೂ ಬೇಕಾದ ಭೋಜನ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೊಸದಾದ ಒಂದು ಉಪಕ್ರಮಕ್ಕೆ ಮುಂದಾಗಿತ್ತು. ಹೌದು, ನಾವೆಲ್ಲ ಸಾಲು ಕಟ್ಟಿ ಉಂಟದ್ದು ನೆನಪು. ಹೌದಪ್ಪ, ಒಂದು ಅಗಳ ಅನ್ನವನ್ನು ಕೂಡ ಬಿಡ್ಲಿಲ್ಲ ನಾವು. ಉಣ್ಣುತ್ತಾ ಇರುವಾಗ ಆ ಭೀಮಕ ಮಹಾರಾಜನ ಕುಂಡಿನಾಪುರದಲ್ಲಿ ಔತಣಕ್ಕೆ ಸಾಲು ಕುಳಿತದ್ದು ಅಥವಾ ಸಾಕೇತದಲ್ಲಿ ಋತುಪರ್ಣನಲ್ಲೋ ಅಂತ ನನಗೆ ಸಂದೇಹ ಅಂತ. ಆ ರುಚಿ ಅಷ್ಟು ರೋಚಕವಾದದ್ದು, ಅದನ್ನು ವಾಸನೆ ಎಂದದ್ದು ನಾನು. ಉಂಡ ರುಚಿ ನಮ್ಮ ನಾಲಗೆ ಮರೆಯುವುದಕ್ಕಿಲ್ಲ, ಅದು ನಮ್ಮ ನಾಲಗೆ ಬರ್ತಿತ್ತು. ಅಲ್ಲ, ನನಗೆ ಒಂದು ಅರ್ಥ ಆಗ್ಲಿಲ್ಲ. ಅದೇ ರುಚಿ ಕೈ ರುಚಿ ಅಂತ ಹೇಳುವುದಿಲ್ವೋ, ನಲಪಾಕದ ರುಚಿ. ಹಾಗಾದ್ರೆ ಋತುಪರ್ಣನಲ್ಲಿ ಹೇಗೆ? ಅದೊಂದು ಸಮಸ್ಯೆ ಆಯ್ತಲ್ಲ. ಆಗ ನಾನಾಗಿ ಒಂದು ಅಪೇಕ್ಷೆ ವ್ಯಕ್ತಪಡಿಸಿ, ಹೇಗೆ? ಆ ವ್ಯಕ್ತಪಡಿಸಿದ ಕಾಲದಲ್ಲಿ ಅಲ್ಲಿ ಪಾವಕನಿಂದಲೇ ಸಿದ್ಧವಾದದ್ದು ಪಾಚನ ಮಾಡಿದ ಪಾಚಕನಾರು ಅಂತ ಕೇಳಿ ಪಾಚಕ ನಿಮಗೆ ತೋರಿಸ್ತೇನೆ ಅಂತ ಬರಮಾಡಿಕೊಂಡದ್ದು ಅವನು. ಸತ್ಯ ಹೇಳ್ತೇನೆ, ಅವನನ್ನು ನೋಡಿದ ಮೇಲೆ ನನ್ನನ್ನೇ ನನಗೆ ನಿಯಂತ್ರಿಸುವುದಕ್ಕೆ ಕಷ್ಟ ಆಯಿತು. ಅದೇನು, ಅವನ ಆಗಲೇಬೇಕು. ವಿಕಾರಕ್ಕೆ ಒಂದು ಆಕಾರ ಕೊಟ್ಟು ಒಂದು ಹೆಸರಿಟ್ಟರೆ ಅದು ನಡೆದಾಡುವುದಕ್ಕೆ ತೊಡಗಿದ್ರೆ ಹೇಗಿರ್ತಾರೆ ಒಬ್ಬ ಹಾಗಿದ್ದಾರೆ. ರೂಪ ನೋಡಿದ್ರೆ ಹಾಗೆ, ಅಡುಗೆ ನೋಡಿದ್ರೆ ಹೀಗೆ. ಇದು ಹೇಗೆ? ಇದು ಹೇಗೆ ಅಂತ ನನಗೆ ಗೊತ್ತಾಗತ್ತೆ. ಗೊಂದಲ ಸಂದೇಹ ಆಗಿದ್ರೆ ಇಲ್ಲಿಗೆ ಬಂದ ನನಗೆ ಗೊತ್ತಾಗಿದೆ. ಸಂಚೆಗಳೇ ತಗಮನಗಿತ್ತ ಖ್ಯಾತನೇ ನಡೆನಿಲ್ಲ ಪ್ರೀತ ನಿಶ್ಚಯೋ ಯಾರು ತಿಳಿಯದಕ್ಕಾಗಿ ಮಾತಿ ರೂಪಗಳನ್ನು ಸೇರಿತ್ತ ನಾಮವನ್ನು ಬೇರಿಸಿಕೊಂಡು ನೀವು ಮಾಡುವ ಮಾತನ್ನೆಲ್ಲ ನಾನು ಕೇಳಿಸಿಕೊಂಡಿದ್ದೇನೆ. ಅಲ್ಲ, ನೀನು ಕೇಳ್ತಾ ಇದ್ದ ಗೊತ್ತಿದ್ದೇ ಹೇಳಿದ್ನು. ನನಗೆ ಗೊಂದಲ ಅಂತ ಅಲ್ಲ, ನಾನೆಲ್ಲ ಗೊಂದಲ ಆಗಿದ್ದು. ಈಗ ಆಗಿದ್ದವರಿಗೆ ಒಂದು ಅಂತ ಊಟ ಸಿದ್ಧಪಡಿಸುವುದಕ್ಕಾಗಿ ಅದಕ್ಕೆ ನಳಮಹಾರಾಜನ ಕೈ ರುಚಿ ಬರುವುದಂದ್ರೆ ಏನು? ಯಾರಿಗೂ ಗೊಂದಲವೇ ಬೇಡ. ಮತ್ತೆ ಮಾನ ಸದೃಶವಾದಂತಹ ರೂಪ ಅಲ್ವೋ, ದೇವತೆಗಳು ಕಾಮಿಸಬೇಕು ಅಂತಹ ಕಾಮನನ್ನು ಮೀರಬಹುದಾದ ರೂಪ. ಗೊತ್ತಾಗಿದೆ. ಅದು ಏನು ಗೊತ್ತಾಗಿಲ್ಲ. ಯಾರ್ಯಾರೋ ಅಲ್ಲ, ಗೊಂದಲವೇ ಬೇಡ. ಮತ್ತೆ ನನ್ನ ಪತಿಯೇ ಅಲ್ಲಿರು. ಏನಮ್ಮ ಆಡ್ತಾ ಇದ್ದೀನಿ ನೀನು? ಅಲ್ಲಿ ವಿಕಾರದ ಸ್ವರೂಪ ಒಂದು ಉಂಟು ಅಂತ ಅವರು ಹೇಳ್ತಾ ಇದ್ದಾರೆ, ನೀನು ಹೇಳ್ತೀನಿ ನನ್ನ ಕಂಠ. ಚಕ್ರವರ್ತಿಗಳವರು ಯಾರಿಗೂ ತನ್ನ ರೂಪ ಗೊತ್ತಾಗಬಾರ್ದು ಎನ್ನುವಂತ ಕಾರಣಕ್ಕಾಗಿ ರೂಪವನ್ನು ಮರೆಸಿಕೊಂಡು ಅಲ್ಲಿ ಇದ್ದಾರೆ. ಈಗ ಅದು ಹೌದು ಅಂತಲೇ ಆದ್ರೆ ಅವನನ್ನು ಹೇಗೆ ನಾವು ಭರಿಸ್ಲಿಕ್ಕೆ ಆಗುತ್ತದ? ಇನ್ನು ಅವನಲ್ಲಿ ನನಗೂ ಸಂದೇಹ ಬಂದದ್ದು ಅದೇ. ನನಗೂ ಅದೇ ಸಂದೇಹ ಇಲ್ಲದಿದ್ರೆ ನಾವು ಹುಡುಕುತ್ತಾ ಮುಂದೋಗುದಿಲ್ವ? ಮತ್ತೆ ನನಗಿದು ನಳನೇ ಇರಬಾರ್ದು ಯಾಕೆ ಹಾಗೆ ಅಂತ. ಕಾಮರೂಪಿಗಳಂತೆ ಹಾಗೆ ರೂಪ ಮರೆಮಾಚುವ ಸಾಮರ್ಥ್ಯ ನಳ ಮಹಾರಾಜನಲ್ಲಿ ಅಂತ ನನಗೂ ಗೊತ್ತಿರಲಿಲ್ಲ.
ಅದನ್ನೀಗ ಮಹಾರಾಣಿ ಹೇಳಿದ ಮೇಲೆ ಗೊತ್ತಾದದ್ದು ನನಗೆ. ಅಪ್ಪ ಖಂಡಿತ ನನ್ನ ಪತಿಯೇ ಅಲ್ಲಿರುವುದು. ಅವರೇ ಹೌದಂತ ಆದ ಮೇಲೆ ಇಲ್ಲಿಗೆ ಬಂದೇ ಬರ್ತಾರೆ. ಹೇಗಾದ್ರೂ ಅವರನ್ನು ಬರಮಾಡಿಕೊಳ್ಬೇಕು. ಹಾಗೆಂತ ಖಚಿತ ಇಲ್ಲದ ಹೋಗಿ ಅವರನ್ನು ಕರೆಯುವುದೇ ಕರೀಲಿಕ್ಕಾಗುದಿಲ್ಲ. ನಾವಾಗಿ ಕರೆಯುವುದಲ್ಲ, ಅವರಾಗಿ ಬರಬೇಕು. ಅವರಾಗಿ ಬರುವುದಾದ್ರೆ ಈಗ ಬರುವಾಗ ಹೌದು ಅಂತ ಆದ್ರೆ ಮೊದಲೇ ಹೊರಡಿಲ್ವಾ? ಆಗ್ತದಪ್ಪ. ನನಗೆ ಅದಕ್ಕೆ ನಾನು ಹೇಳ್ತೇನೆ, ಮಾರ್ಗ ಇದೆಯಪ್ಪ. ಏನು ಮಗ? ಏನೇನೋ ಅಲ್ಲ, ದಮಯಂತಿಗೆ ಪುನಃ ಸ್ವಯಂವರವನ್ನು ನಿಲ್ಲಿಸಿದ್ರಾಯ್ತು ಅಷ್ಟೇ. ನನಗೆ ದಾರಿ ಹೊಳೆಯುವುದಿಲ್ಲ ಅಂತ ಇಲ್ಲ. ಅದ ಹೇಗೆ ಈಗ ಗೊತ್ತಿಲ್ಲದೆ ನಮಗೆ ಖಚಿತ ವ್ಯಕ್ತಿ ಖಚಿತ ಆಗತ್ತೆ. ನೀವೇ ಈಗ ಬಂದು ನಾನು ಅದಲ್ಲ ಅಂದ್ರೆ ಇಲ್ಲ, ನಾವು ಮತ್ತೆ ಅಲ್ಲ ಹೇಳಿದ್ದು ನಾವೀಗ ಅದಕ್ಕಿಂತ ಮುಂದೆ ಹೋಗಿ ಆಯ್ತು. ನಾನು ಆಲೋಚನೆ ಮಾಡ್ತಾ ಹಿಂದೆ ಉಳಿದು ತೀರ್ಮಾನ ಮಗಳು ಕೊಟ್ಟಾಯ್ತು. ಮಾಡಿಕೊಳ್ಳೋದಕ್ಕೆ ಮಾರ್ಗ ಇದೆ. ದಮಯಂತಿಗೆ ಪುನಃ ಸ್ವಯಂವರ ಅಂತ ಇರಿಸಿದ್ರಾಯ್ತು. ದಮಯಂತಿಗೆ ಮಾತಾಡಿ ಮಾತಿನ ಮರ್ಯಾದೆಯೊಳಗಿರ್ಬೇಕು. ಆಡುವುದಕ್ಕೆ ಬರ್ತದೆ ಅಂತ ಬಾಯಿಗೆ ಬಂದದ್ದನ್ನು ಆಡುವುದಕ್ಕಾಗುದು. ನಾನೇನು ಮಾಡಿದೆ ಸ್ವಾಮಿ? ನಾನೇನು ಹೇಳಿಲ್ಲ. ಮದುವೆ ಅಂದ್ರೆ ಏನು ಅಂತ ತಿಳಿದೆ. ಮದುವೆ ಅಂತ ಹೇಳಿದ್ರೆ ಮದುವೆ ಅಂದ್ರೆ ಏನು ಅಂತ ತಿಳಿದೆ. ಮದುವೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಅದೊಂದು ಸಂಸ್ಕಾರ. ಹೌದು, ಅದು ಸಿದ್ಧ ಆಗುವುದು ಯಾವಾಗ? ಅದು ಜನ್ಮ ಜನ್ಮಾಂತರದ ಋಣ ಅನ್ನೋದೆಂತದನ್ನು. ಹೌದು, ಒಮ್ಮೆ ಮದುವೆ ಆದ ಮೇಲೆ ದೂರ ಇರಬಹುದು, ಬಿಡುವುದಕ್ಕಾಗ್ತದ? ಆಗುದಿಲ್ಲ. ನಮ್ಮ ಸಂಸ್ಕಾರದಲ್ಲಿ ಆಗುತ್ತದ? ಆಗುದಿಲ್ಲ. ಸಪ್ತಪದಿ ತುಳಿಯುವುದಕ್ಕೆ ಒಂದೊಂದು ಪಾದದಲ್ಲೂ ಕೂಡ ಒಂದೊಂದು ದೃಢವಾದ ವ್ರತವನ್ನು ಇಬ್ಬರು ಜೊತೆಯಾಗಿ ಅನುಷ್ಠಾನಿಸಬೇಕು ಅಂತ. ಹೌದು, ಹೇಳುವುದಕ್ಕೆ ಬಾಯಿಗೆ ಬರುವವರು ಸಾವಿರ ಎಳೆಯರು. ಹೌದು, ಕೇಳುವವರಿಗೆ ತಲೆಸರಿ ಇರಬೇಕು. ಹೌದು. ಇನ್ನೊಮ್ಮೆ ಮಾತಾಡಿದರೆ ಸ್ವಾಮಿ, 3 ಲೋಕದ ಅಧಿಪತಿಯಾದ ನಳ ಮಹಾರಾಜನ ಯೋಗ್ಯತೆ ಅವನ ಜೊತೆಯಲ್ಲಿ ಸಿದ್ಧ ಆಗ್ತಾ ಎಂತದ್ದು? ಏನ್ ಹೇಳಿದೆ ಈಗ? ನೀವು ನನಗೆ ಮಕ್ಕಳಿಗೆ ಹೇಳಿದ್ರು ಅಂತಲ್ಲ, ದೊಡ್ಡವರಿಗೆ ತಲೆ ಸರಿ ಇರಬೇಕು. ದೊಡ್ಡವರಿಗೆ ಅವರಿಗೆಲ್ಲ ಹೇಳಲಿಕ್ಕೆ ಅದೇ ಈಗ ಎಂತದ್ದು ವಿಷಯ ಅಂತ ಎಂತದ್ದು? ನಿಮಗೆ ಇಷ್ಟು ಸಿಟ್ಟು ಬಂದ್ರೆ ನಾನೇನು ಸಾಯ್ಬೇಕು ಸ್ವಾಮಿ? ಎಲ್ಲರೂ ಕೋಪ ಮಾಡಿಕೊಳ್ಳುವವರಾದ್ರೆ ನಾನೊಬ್ಬ ಕೇಳಲಿಕ್ಕೆ ಮಾತ್ರ ಇರುವುದು. ಮಹಾರಾಜನಿಗೆ ಇನ್ನೂ ವಿಷಯ ಗೊತ್ತಾಗಲಿಲ್ಲ. ಎಂತದ್ದು ಮಗಳೆಂತದ್ದು ಹೇಳಿದ್ರು ನಿನ್ನಲ್ಲಿ? ದಮಯಂತಿಗೆ ಪುನಃ ಸ್ವಯಂವರ. ಎಂತದ್ದು ಮತ್ತೆ ಅದಕ್ಕೆ ನಿಮಗೆ ಬಿಸಿಯಾದಕ್ಕೆ ಒಂದು ಹೆಣ್ಣು ಮಗಳಿಗೆ ಪುನಃ ಸ್ವಯಂವರ ಆಗುವುದಕ್ಕೆ ಯಾರು ಹೇಳಿದ್ದು? ನಾನು ನನ್ನ ಮದುವೆ ಆಗ್ತೀರ ಅಂತ ಯಾರು ಹೇಳಿದ್ದು? ಪುನಃ ಸ್ವಯಂವರ ಅಂದ್ರೆ ಮದುವೆ ಆಗುದಲ್ಲ. ಆಗಕ್ಕೆ ಸಾಧ್ಯವ ಗುರುಗಳೇ? ಅಲ್ಲ, ನಾನು ಕಲ್ತ ಭಾಷೆಯಲ್ಲಿ ಸ್ವಯಂವರಕ್ಕೆ ಸ್ವಯಂವರಿಸುವುದು ಅಂತ ಮಾತಾಡ್ತಾ ಅವರಿನ್ನು ನಿಷೇಧದಲ್ಲಿ ಏನು ಕಲ್ತು ಬಂದಿರೋ ಗೊತ್ತಿಲ್ಲ. ನಾನು ಮದುವೆ ಆದಂತ ವರನನ್ನು ಪುನಃ ಮತ್ತೆ ಒಲಿಸುವುದು. ನಿನಗೆ ಮತ್ತೊಂದು ಮದುವೆ ಅಂತ ಅಲ್ವಾ? ಅಲ್ವೇ ಅಲ್ಲ, ಅವರನ್ನು ಮತ್ತೆ ವರಿಸುವುದು. ಸರಿಯಾದ ಕಾಲದಲ್ಲಿ ಸರಿಯಾದ ಶಿಕ್ಷಣ ಕೊಡ್ತೇನೆ. ಕಲಿಸಬೇಕಾದನ್ನು ಕಲಿಸಿದ್ದು ಯಾರು ದಾರಿ ತಪ್ಪುವುದಿಲ್ಲ. ನಾನು ಕಲಿಸಿಕೊಟ್ಟರ ಆ ಸಂಸ್ಕಾರದಲ್ಲಿ ನಿಷ್ಠಳಾಗಿ ನಿನ್ನ ಮಗಳಿದ್ದಾರೆ. ಹೆಮ್ಮೆ ಪಡಬೇಕು, ನೀನು ಹೆಮ್ಮೆ ಪಡಬೇಕು. ಅಯ್ಯೋ, ಒಳ್ಳೇದು ಅಂತ ಆಗುವಾಗ ನಿಮ್ಮ ಶಿಷ್ಯ, ಕೆಟ್ಟದ್ದು ಅಂತ ಆಗುವಾಗ ನಾನು ನನ್ನ ಜನ್ಮದಲ್ಲಿ ಒಂದು ಕೇಳುವುದಕ್ಕೆ ಎಲ್ಲ ಒಳ್ಳೆಯದನ್ನು ಕಲಿಬೇಕು ಅಂತಲೇ ಅಲ್ವೋ? ಹೌದು, ಅವರಿಗಾಗಿ ಗುರುಗಳಾದ ನಮ್ಮನ್ನು ಬರೆಸಿ ಅಂತಃಪುರದಲ್ಲಿ ಪಾಠ ಮಾಡಿಸ್ತಾ ಇದ್ದದ್ದು ಬಾಲ್ಯದಲ್ಲಿ. ಹೌದು, ನಾವು ಕಲಿಸಿದ್ದನ್ನು ಮರೆತು ಬಾಯಿಗೆ ಬಂದದ್ದನ್ನು ಆಡ್ತಾರೆ ಅಂತ ಆದಾಗ ಆಕ್ರೋಶಗೊಳ್ಳದೆ ಗುರುಗಳ ಮನಸ್ಸು ಸುಮ್ಮನೆ ಇರ್ತದೆ. ಪರಮ ಪತಿವ್ರತೆಯಾದಂತಹ ಅವಳು ಬಾಯಿಗೆ ಬಂದದ್ದನ್ನು ಆಡಿ ಎನ್ನುವಂತಹ ವಿಶ್ವಾಸ ನಿಮಗುಂಟಾ? ಆ ಕಾಲದಲ್ಲಿ ಅವಳ ಸಂಸ್ಕಾರಕ್ಕೆ ರೋಮಾಂಚನ ಹೊಂದಿದವರು. ಮತ್ತೆ ದೇವಾನುದೇವತೆಗಳು ನೆರೆದು ನಿಂತರೂ ಕೂಡ ತನ್ನ ಪತಿ ಯಾರು ಅಂತ ಆಯ್ಕೆ ಮಾಡುವಲ್ಲಿ ಚಾತು ತಪ್ಪದೆ ಆಯ್ಕೆ ಮಾಡಿದಂತಹ ಅವಳು ಸತಿ ಶಿರೋಮಣಿ ಆಗಿರಬೇಕಾದವಳು ಪುನಃ ಮದುವೆ ಅಂತ ಮಾತಾಡ್ತಾಳಲ್ಲ, ಮನಸ್ಸಿಗೆ ವೇದನೆ ಆಗದಿರ್ತದ. ಆಯ್ತು, ಆದ್ರೆ ನಿಮ್ಮ ಸಿಟ್ಟಿನಲ್ಲಿ ನನ್ನನ್ನು ಶಾಪ ಕೊಟ್ಟು ಅಲ್ಲ, ಮಹಾರಾಜನಾದರೂ ಪುರೋಹಿತರು ಅಂತ ಮರ್ಯಾದೆ ಕೊಡುವುದರಿಂದ ಇರುವ ಸಲ್ಲುಗೆಯಲ್ಲಿ ಹೇಳುವುದು. ಹೌದು, ಇಷ್ಟು ಬಂದ್ರೆ ನೀವು ಎಂತದ್ದು ಮಾತಾಡ್ತೀವಿ, ನಾವು ಅದಕ್ಕೆಲ್ಲ ಹೇಳಿದ್ದೇವೆ. ಆದ್ರಿಂದ ಆಯ್ತು ಬಿಡುವ, ನಮ್ಮ ಗೊತ್ತಿಲ್ಲದ ಬಾಯಲ್ಲಿ ತಪ್ಪು ಬಂದದ್ದು ಅಷ್ಟೇ. ಹಾಗಾಗಿ ಪುನಃ ಮದುವೆ ಸ್ವಯಂವರವನ್ನು ಇರಿಸುವುದು, ದಶಮಿಗೆ ಮುಹೂರ್ತವನ್ನಿಟ್ಟು ಎಲ್ಲಾ ಅರಸು ಮಕ್ಕಳಿಗೆ ಲೇಖನವನ್ನು ಕಳಿಸುವುದು. ಆದ್ರೆ ಅಯೋಧ್ಯೆಗೆ ಮಾತ್ರ ನವಮಿಯ ಮಧ್ಯಾಹ್ನದ ನಂತರ ಲೇಖನ ಮುಟ್ಟುವ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಪುನಃ ಸ್ವಯಂವರ ಅಂದ್ರೆ ಬರಬಾರದು ಅಂತಲೇ ನಿರ್ಣಯ ಮಾಡಿ ಕಳಿಸಿದಾಗ ಮತ್ತೆ ಅದಲ್ಲದಿದ್ದು ನವಮಿಗೆ ಹೋದರೆ ಅಯೋಧ್ಯೆಯಿಂದ ಇಲ್ಲಿಗೆ ಬರ್ಲಿಕ್ಕೆ ದೂರ ಇಟ್ಟು ಹೋಗಿ ಬಂದ ನನಗಲ್ವ ಗೊತ್ತು. ಅದು ಕೂಡ ಒಂದು ದಾರಿಯೂ ಸರಿ ಇಲ್ಲ. ಅವ ನಾವು ನವಮಿಯ ಮಧ್ಯಾಹ್ನದ ನಂತರ ಅಯೋಧ್ಯೆಗೆ ಲೇಖನ ಮುಟ್ಟಿದ್ರು ಮದುವೆಗೆ 5 ಗಳಿಗೆಯ ಮೊದಲು ನನ್ನವರು ಇಲ್ಲಿಗೆ ಬಂದು ಸೇರ್ತಾರೆ. ಖಂಡಿತ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾದವರವರು
ಅಶ್ವಹೃದಯ ರಥಕಲ್ಪ ವಿದ್ಯೆಯನ್ನು ಕಲಿತವರು ಬಂದೇ ಬರ್ತಾರೆ. ಈ ವ್ಯವಸ್ಥೆಗಳನ್ನು ಮಾತ್ರ ನೀವು ಮಾಡಬೇಕು. ಅದು ಮಾಡುವ ಮಗ, ಮಾಡು. ಆಯ್ತು ಗುರುಗಳೇ, ಈಗಲಾದ್ರೂ ನನ್ನ ಮಗಳ ಮನಸ್ಸೇನು ಅಂತ ಅರ್ಥ ಆಯ್ತಲ್ಲ ತಮಗೆ? ಕ್ಷಮಿಸಬೇಕು. ಸಣ್ಣವರೇ ಆಗಲಿ ಸರಿಯಾದದನ್ನು ಆಡಿ ಕಲಿಯುವ ಮನಸ್ಸಿಂದ ದೊಡ್ಡವರು ಕಲಿಯುವುದು, ದೊಡ್ಡವರಿಗೂ ಕಲಿಸುವಂತೆ ಬೆಳೀತಾ ನಿಮ್ಮ ಕೀರ್ತಿ ಅಬಾಧಿತವಾಗಿ ಸೌಮಾಂಗಲಿ ಸದಾ ಏನು ಸಂಸ್ಕಾರ, ಅಸಾಮಾನ್ಯವಾದಂತಹ ಒಂದು ಯೋಚನೆಯನ್ನು ಯೋಜನೆಯಾಗಿ ಹೇಳಿದ್ದು ಯಾವ ಅಹಂಕಾರವಿಲ್ಲ. ಅವರಿಗೆ ಸಂಕಲ್ಪದಲ್ಲಿ ಒಂದು ಶಂಕೆ ಕೂಡ ಇಲ್ಲ ಅಂತ ಹಾಗೆ ತೀರ್ತದೆ. ಎಲ್ಲ ನಿನ್ನ ಕೈ ಹಿಡಿತಲ್ಲ, ಅದೃಷ್ಟ ಎಲ್ಲ ನಿನ್ನ ಕೈ ಹಿಡಿತು, ಮತ್ತೆ ನನ್ನ ಕೈ ಹಿಡಿತೆ ಅಲ್ಲ, ಹಾಗಲ್ಲ. ಮತ್ತೆ ಹೇಗೂ ಆಯ್ತು. ಹೇಗೂ ಆಯ್ತು ಅಂದ್ರೆ ಹೇಗೂ ಆಗಿಲ್ಲ, ಆಗಬೇಕಾದಾಗ ಆಯ್ತು. ಅಲ್ಲ, ನಾನು ವಿಚಾರವನ್ನು ಹೇಳಿದ್ದು. ಹೌದು, ಹೇಗೂ ಇಲ್ಲಿಯವರೆಗೆ ಆಯ್ತು ತಂಡದಲ್ಲಿ. ಆಯ್ತು. ಹೇಗೂ ನಾವು ಕೂಡ ಇದ್ದೇವೆ. ಇನ್ನೊಂದು ಸ್ವಯಂವರ ಮುಗಿಸಿಯೇ ಮನೆಗೆ ಹೋದ್ರಿ. ಪುನರ್ ಸ್ವಯಂವರದಲ್ಲಿ ಹೇಗೆ ವಿದ್ಯುತ್ ಅವಳಲ್ಲೇ ಕೇಳಿ ಆಗಬೇಕಷ್ಟೇ. ಮದುವೆ ಆದವನೇ ಮತ್ತೆ ಮಂಗಳಸೂತ್ರ ಬಿಗಿಯುವುದು ಹೇಗೆ, ಮಾಲೆ ಆಗುವುದು ಹೇಗೆ, ಅಂತಪಟ ತೆಗೆಯುವುದು ಹೇಗೆ, ಅಂತದ್ದು ಕಾರ್ಯಕ್ರಮ ಇತ್ತು. ಕೊನೆಯ ಮಂತ್ರಾಕ್ಷತೆಗಾಗುವಾಗ ಹೇಳಿ ಕಳಿಸಿ ಬರ್ತೇನೆ. ಹೋಗುದೇ ಅಲ್ಲ, ಬರ್ತೇನೆ ಅಂದೆ, ಆಗ ಬರ್ತೇನೆ. ಅದರ ಮೊದಲು ಕರೆಸಿದ್ರೆ ಜಾಗ್ರತೆ. ಸರಿ, ಕಲಾಪಾಲಕರಿಗೆಲ್ಲ ಲೇಖನಿಯನ್ನು ಬರೆದು ಕಳಿಸುತ್ತೇನೆ. ಮೊನ್ನೆ ತಾನೇ ಒಬ್ಬರು ಬ್ರಾಹ್ಮಣರು ಬಂದಿದ್ರಲ್ಲ? ಹೌದು, ಕುಂಡಿನಾಪುರದವರಂತೆ. ಸುದೇವ ನಾಮಕ. ಊಟ ಮಾಡಿದ ಮೇಲೆ ದಕ್ಷಿಣೆ ಕೊಡು ಅಂತ ಹೇಳಿದ್ರೆ ಅವರ ಮುಖ ನೋಡಿದ ತಿರುಗಿಸಿ ಬಿಸಾಡಿದೆ. ಮುಖ ಚಂದ ಇಲ್ಲ. ಓ, ಹಾಗೆ. ಹೌದೇನು? ಅವರು ಹೋಗಿ ರಾಜಬೀದಿಯಲ್ಲಿ 3 ದಾರಿ ಸೇರುವಲ್ಲಿ ಎಂಥದ್ದೋ ಮದ್ದೆ ಹಾಕ್ತಾ ಇದ್ರಂತೆ. ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದ ದರಿದ್ರ ಯಾರಾದ್ರೂ ಇದ್ದಾರೋ ಅಂತ. ಆಗ ನಿನಗೆ ಭಾರಿ ಸಂಕಟ ಆಯ್ತಂತೆ, ಗೋಳೋ ಅಂತ ಅತ್ತಿಯಂತೆ, ತಲೆ ಮಾಡ್ಕೊಂಡಿಯಂತೆ. ಯಾರ್ದೋ ವಿಷಯ ಕೇಳಿದಾಗ ಬೇಸರ ಆಯ್ತು ಅಷ್ಟೇ, ಅದಕ್ಕೆ ಹೇಳಿ. ಅದು ಹಾಗೆ. ಈ ಪಾಪ ಪುಣ್ಯ ಎಲ್ಲ ಪಾಪದವರಿಗೆ ಇರುವುದು. ಯಾರ ಕಷ್ಟ ನೋಡಿದ್ರು ನನಗೆ ಆಗುದು. ಹೌದು, ಇಲ್ಲಿ ಕುಂಡಿನಾಪುರದಿಂದ ಒಂದು ಓಲೆ ಬಂದಿದೆ. ಹೌದು, ಸ್ವಲ್ಪ ವಾಚಿಸ್ತೇನೆ. ಸ್ವಸ್ತಿ ಶ್ರೀಮದ್ವೈರಿ ಕುಲಗತ ಸಿಂಹಕ ಬಸ್ತಿ ಬಂಧಾಧಿಪನು ಸತ್ಯ ಗುಣಾನ್ವಿತ ಸಾಕೇತ ನಗರದ ಋತುಪನಗೆ ಪರಕುಂಡಿನಾಪುರಧರ ಸುಭೀಮಾಚರು ವಿರತಿ ಪದಾರ್ಥವು ಲಕ್ಷ್ಮಿಗಳು ನಾವು ನಮ್ಮ ಸುಕ್ಷೇಮಕ್ಕೆ ಪರಿಚಿಗಳು ಬಿಸುವುದು. ರಾಜಋಷಿಯೂ ಆಗಿರುವಂತಹ ಋತುಪರ್ಣ ಭೂಪತಿಗೆ ಕುಂಡಿನಾಪುರದ ಅಧಿಕಾರಿಯಾಗಿರುವಂತಹ ಭೀಮಕರಾಜರು ಮಾಡುವಂತಹ ಸಪ್ರೇಮ ನಮಸ್ಕಾರಗಳು. ನಾವೆಲ್ಲ ಕುಶಲಿಗರು, ನೀವು ಕ್ಷೇಮಿಗಳು ಎನ್ನುವಂತಹ ಭಾವದಲ್ಲಿ ಒಂದು ವಿಷಯವನ್ನು ಹಂಚಿಕೊಳ್ಳುವ ಬೃಹದೋದ್ದೇಶವನ್ನಿಟ್ಟುಕೊಂಡು ಈ ಪತ್ರವನ್ನು ಬರೆದಿದ್ದೇನೆ. ಏನಂತೆ? ಚದುರನಳನು ತ್ರಿಭುವನದೊಳಿಲ್ಲದ ನಿಮ್ಮ ಬದಲಾಗಿ ನಮಯಂದಿಗೆ ಮುದದಿ ಸ್ವಯಂವರ ಮಾಡಲು ದಯವಿಟ್ಟು ಒದಗಿ ನಿಂಬಗುವುದಿಗೆ. ಚದುರನಾದಂತಹ ನಳನಿಗೆ ನನ್ನ ಮಗಳಾದಂತಹ ದಮಯಂತಿಯನ್ನು ಕೊಟ್ಟು ಮದುವೆ ಮಾಡಿದ ವಿಚಾರ ತಾವೆಲ್ಲ ತಿಳಿದಂತೆ. 2 ಮಕ್ಕಳನ್ನು ಪಡೆದ ಮೇಲೆ ಯಾಕೋ ಏನೋ ದ್ಯೂತದ ದುರ್ವ್ಯಸನಕ್ಕೆ ಬಲಿ ಬಿದ್ದಂತಹ ಮಹಾರಾಜ ತನ್ನೆಲ್ಲ ಸಂಪತ್ತುಗಳನ್ನು ಪಡೆದುಕೊಂಡು ಮಡದಿಯಾದಂತಹ ದಮಯಂತಿಯ ಜೊತೆಯಲ್ಲಿ ಆಡುಪಾಲಾಗಿ ಹೋದ. ಆಮೇಲೆ ನನ್ನ ಮಗಳು ಮತ್ತೆ ಮೊಮ್ಮಕ್ಕಳು ನನ್ನ ಮನೆಯನ್ನು ಸೇರಿದ್ದಾರೆ. ಆದ್ರೆ ಮಗಳ ಕಣ್ಣೀರನ್ನು ಕಂಡು ಸಹಿಸುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಬರುವ ದಶಮಿಗೆ ಸರಿಯಾಗಿ 13ನೆಯ ಗಳಿಗೆಯಲ್ಲಿ ದಮಯಂತಿ ದೇವಿಯ ಪುನಃಸ್ವಯಂ ಎಷ್ಟು ಸಲ ಹೇಳಿದ್ದೆ ನಾನು.
ಸ್ವಲ್ಪ ಜಾಗ್ರತೆ ಮಾಡುವಂತ. ಹೌದಪ್ಪ, ಹೊಗೆ ಸೊಪ್ಪು ತಿನ್ನುವುದಕ್ಕೊಂದು ಲೆಕ್ಕ ಬೇಡುವ. ದಿವಸಕ್ಕೆ ಎಷ್ಟು ಅಂತ ತಿನ್ನುವುದು? ಹೊಗೆ ಸೊಪ್ಪು ತಿನ್ನೋದು ಈಗ ಆಗಿದ್ರೆ ಅಡಿಗೆ ಮಾಡುವಂತ ಹೊಗೆ ಸೊಪ್ಪು ತಿನ್ನುವುದೇ? ಹೊರಗೆ ಕೂತ್ಕೋ, ಏನು ಜಾಗ್ರತೆ. ಒಂದು ನೇಪಾಳದ ಬಂದು ನೆರೆದಿಗರಂದರು ದಶಮಿಯ ದಿನದ ಬದಿ ಗದವರ್ಗನಿಗೆ ರತಿ ಮೂಲಕ್ಕೆ ಸುಮಲಗ್ನ ಕುತಲದೊಳಿದ್ದೆವು. ಸರಿಯಾದಂತಹ ಮುಹೂರ್ತವನ್ನಿರಿಸಿ ದೇಶಾಧಿಪಾಲಕರಿಗೆಲ್ಲ ಸುತ್ತೋಲೆಯನ್ನು ಕಳಿಸಿದ್ದೇನೆ. ದಶಮಿಯ 13 ಗಳಿಗೆಗೆ ನಡೆಯುವಂತಹ ವಿವಾಹ ಮಹೋತ್ಸವದಲ್ಲಿ ತಾವು ಪಾಲು ಪಡೆದು ವಿವಾಹವನ್ನು ಚಂದಗಾಣಿಸಿಕೊಡಬೇಕಾಗಿ ಇಲ್ಲಿ ಕೇಳಿಕೊಳ್ಳುತ್ತಿರುವಂತಹ ಹೀಮಕ ಮಹಾರಾಜ ಅಯೋಧ್ಯೆಯ ಸತ್ಪ್ರಜೆಗಳು ವಿಶೇಷರಿದ್ದೀರಿ, ವಿಶಿಷ್ಟರಿದ್ದೀರಿ, ವಿದ್ವಜ್ಜನರಿದ್ದೀರಿ. ನನ್ನಿಂದ ವಾಚಿಸಲ್ಪಟ್ಟಿರುವಂತಹ ಪತ್ರದ ಒಕ್ಕಡೆಯನ್ನು ತಾವೆಲ್ಲ ಕೇಳಿದ್ದೀರಿ ತಾನೆ. ಯಾಕೆ ಮಾತಾಡುವುದಿಲ್ಲ? ಒಬ್ಬರ ಕಿವಿಯ ಬಳಿಯಲ್ಲಿ ಮತ್ತೊಬ್ಬರ ಬಾಯಿ ಬಿಡಾರ ಹೂಡಿದ ಬಿಟ್ರೆ ಯಥಾರ್ಥವನ್ನು ಅರ್ಥ ಮಾಡಿಕೊಂಡಂತಹ ನೀವು ಧೈರ್ಯದಿಂದ ಎದ್ದು ನಿಂತು ಅನರ್ಥಕಾರಕವಾಗಿರುವಂತಹ ವಿಷಯವನ್ನು ಖಂಡಿಸುವುದಕ್ಕೆ ನೀವು ಯಾಕೆ ಪ್ರಸ್ತಾಪ ಮಾಡುವುದಿಲ್ಲ? ಇನಿವರಿಗೆ ಸುಲಭತವೇ? ಬಿರುದು ಭೀಷ್ಮಕ ಬರೆದಿರುವಂತಹ ಓಲೆಯ ಒಕ್ಕಡೆ ಸುಲಭತವೇ ಹೇಳಿ? ಯಾವ ಶಾಸ್ತ್ರ ಇದು? ಯಾವ ಆಚಾರ ಇದು? ಕ್ಷತ್ರಿಯನವರಿಗೆ ಪುನರ್ವಿವಾಹ ಎನ್ನುವುದೇ ಇಲ್ಲ. ಒಂದು ವೇಳೆ ಮದುವೆ ಎನ್ನುವುದು ಉಂಟು ಅಂತ ಇದ್ರೆ ಒಂದರ್ಥದಲ್ಲಿ ವಿವಾಹಿತಳಾಗಿ ಸಂತಾನವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಹೊತ್ತಾದ್ರೆ ಊರಿನ ಅಧಿಕಾರವನ್ನು ಉತ್ತರಾಧಿಕಾರಿಯೊಬ್ಬ ಬೇಕೇ ಬೇಕು ಎನ್ನುವಂತಹ ಉದ್ದೇಶ ಇದ್ರೆ ಉತ್ತರಾಧಿಕಾರಿಯನ್ನು ಪಡೆಯುವಲ್ಲಿ ಮಾತ್ರ ಗಂಡನ ಅಣ್ಣಯ್ಯ ತಮ್ಮನಿಂದ ದೇವರ ಎನ್ನುವಂತಹ ವ್ರತದ ಮೂಲಕವಾಗಿ ಮಕ್ಕಳನ್ನು ಹೊಂದಬಹುದು ಅಂತ ಶಾಸ್ತ್ರ ಹೇಳ್ತದೆ. ಅಂತಹ ಅನಿವಾರ್ಯತೆ ಇಲ್ಲಿ ಉಂಟೆ? 2 ಮಕ್ಕಳ ತಾಯಿ ದಮಯಂತಿ ದೇವಿ. ಹಾಗಾದ್ರೆ ದಮಯಂತಿಗೆ ಪುನಃಸ್ವಯಂವರ ಹೀಗೆಂದು ಉಲ್ಲೇಖವನ್ನು ಮಾಡಿದ್ದಾನೆ ಭೀಮಕ. ತಾನು ಮಾಡಿದ್ದೇ ನಡೆಯುತ್ತದೆ, ತಾನು ಹೇಳಿದ್ದೇ ನಡೆಯಬೇಕು ಎನ್ನುವಂತಹ ಉದ್ದಡತನವೇ ಅಲ್ಲ. 60 ಕಳೆಯಿತು ಅರೆಮರಳು ಎನ್ನುವಂತಹ ಅವರದ್ದಾದಂತಹ ಹುಟ್ಟಾಟಿಕೆಗೆ ತನ್ನ ಮಗಳನ್ನು ಬಲಿಗೊಳ್ಳುತ್ತಾ ಇದ್ದಾನೆಯೇ? ತನ್ನ ಮನ ಸೇರಿದಂತಹ ಮೊಮ್ಮಕ್ಕಳು ಮಗಳು ಕಣ್ಣೀರು ಸುರಿಯುತ್ತಾರೆ ಅಂತ ಒಂದು ವಾಕ್ಯ ಸೇರಿಸಿದ್ದಾರೆ. ಅವರ ಕಣ್ಣೀರಿನ ಅರ್ಥ ಏನು ಎನ್ನುವುದನ್ನು ಮಾರ್ಮಿಕವಾಗಿ ಅರ್ಥ ಮಾಡಿಕೊಂಡಿದ್ದಾರೆಯೇ? ದಮಯಂತಿ ದೇವಿಯ ಕೈ ಹಿಡಿದಂತಹ ವೀರಪುರುಷ ಯಾರವ? ನಳಭೂಪತಿ. ಸಾಮಾನ್ಯನೇವ? ಕಿರಿಯ ಚಕ್ರವರ್ತಿಯು ಮೆರವ ಸದಿಗುಲ ಮೌಳಿ ಕಷ್ಟಗಳೆರಡು ದಿನವೂ ನಳ ಪುರಪರಾಕಮಿ ಅಗಳಿನ ಮಹಾರಾಜರೆಲ್ಲ ಸೇರಿರುವಂತಹ ಸಭೆಯಲ್ಲಿ ತಮ್ಮ ಮಗಳಾದಂತಹ ದಮಯಂತಿ ದೇವಿ ವರನ ಮಾಲಿಕೆಯನ್ನು ಹಿಡಿದು ಚಕ್ರವರ್ತಿಯಾದಂತಹ ನಳನ ಕೊರಳನ್ನು ಅಲಂಕರಿಸಿದಾಗ ಅಥವಾ ತನ್ನ ಮಾಲೆಯನ್ನು ನಳನ ಕೊರಳಿಗೆ ಹಾಕಿದಾಗ
ತನ್ನ ಮೀಸೆಗೆ ತುಪ್ಪ ಸವರಿಕೊಂಡಿದ್ದ ವೀರನಾಗಿರುವಂತಹ ಅಳಿಯ ನನಗೆ ಸಿಕ್ಕಿದ ಅಂತ ಬೀಗಿದ. ಆ ಕಾಲಕ್ಕೆ ಇಲ್ಲದೆ ಇರುವಂತಹ ಕೀಳರಿಮೆ ಈ ಕಾಲಕ್ಕೆ ಯಾಕೆ ಬಂತು? ನಳನ ಬಗ್ಗೆ ಕಿಂಚಿತ್ತಾದರೂ ಯೋಚನೆ ಮಾಡಿದ್ದಾನೆಯೇ ಅವ? ಅಮೃತಾಂಶ ವಂಶ ವ್ಯವಾಮೃತ ಕಿರಣ ಚಕ್ರವರ್ತಿಯಾದಂತಹ ನಳ ಪ್ರಪಂಚದಲ್ಲಿ ಹೇಳುವುದಕ್ಕೆ ಕೇಳುವುದಕ್ಕೆ ಸಿದ್ಧನಾದವ. 56 ದೇಶಗಳನ್ನು ಪರಿಪಾಲಿಸುವುದು ಮಾತ್ರ ಅಲ್ಲ, ತನ್ನ ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಹಾಗೆ ಎಲ್ಲರನ್ನು ಪರಿಪಾಲಿಸುವವ. ಪಶು ಪಕ್ಷಿಗಳ ಭಾಷೆಯನ್ನು ಅರಿತು ವ್ಯವಹರಿಸುವಂತಹ ಪರಂಗಿ ತಜ್ಞ, ಅಂತಹ ಚಿಂತನಾಶೀಲ, ಅಂತಹ ಯೋಗ್ಯತಾ ಸಂಪನ್ನ, ಅಂತಹ ರೂಪಜಿತ ಕಾಮ, ಅಂತಹ ಭೀಮ ಪರಾಕ್ರಮಿ ಪ್ರತಿಯಲ್ಲಿ ಮತ್ತೊಬ್ಬ ಸಿಕ್ಕುವುದಕ್ಕೆ ಸಾಧ್ಯವೇ? ಅನ್ಯಾದೃಶನಾದ ಅಸಮ ಸೂರನಾಗಿರುವ ನಳನ ಕೈ ಹಿಡಿದಿರುವಂತಹ ಭಾಗ್ಯವತಿಯಾದಂತಹ ದೇವಿ ಕಣ್ಣೀರು ಸುರಿತಾ ಇರುವುದು ತನ್ನ ಗಂಡನ ಬಗ್ಗೆ ಇರುವುದು, ತನ್ನ ದೇಹಾರ್ಥ ಶರೀರವನ್ನು ಕೊಟ್ಟಿರುವ ಅಥವಾ ತನಗೆ ಬದುಕಿನಲ್ಲಿ ಅವಿಭಾಜ್ಯವಾದಂತಹ ಅಂಗವನ್ನು ಕೊಟ್ಟಿರುವ ಅಲ್ಲ, ತನ್ನ ಜೀವನ ಯಜ್ಞದಲ್ಲಿ ತನ್ನ ಪಾಲುಗಾರ್ತಿ ದಮಯಂತಿ ದೇವಿಯನ್ನು ಸ್ವೀಕರಿಸಿದಂತಹ ನಳಚಕ್ರವರ್ತಿಯ ಬಗ್ಗೆ ತನ್ನ ಅಂತರಂಗದ ಅಳಲನ್ನು ಕಣ್ಣೀರ ಮೂಲಕವಾಗಿ ತೋಡಿಕೊಂಡಿರಬಹುದು. ಆದರೆ ಈ ಮುದುಕರಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಆ ಮುದುಕರಿಗೆ ಖುಲ್ಲ ಹತ್ತಿ ಆ ದಮಯಂತಿಯ ಪುರಸ್ವಯಂವರ ಎನ್ನುವುದನ್ನು ಬಿಟ್ಟುಬಿಡಿ, ಆದರೆ ಸುತ್ತೋಲೆಯನ್ನು ಕಳಿಸಿದ್ದಾನೆ. ಅದನ್ನು ಕೇಳಿ ನೋಡಿ ಬಂದು ಸೇರುವವರು ಯಾರವರು? ಚಕ್ರವರ್ತಿಯಾಗಿರುವಂತಹ ನಳನ ವಾಮಾಂಗವನ್ನು ಅಲಂಕರಿಸಿದಂತಹ ದಮಯಂತಿ ದೇವಿಯ ಪಾದಬುಡದಲ್ಲಿ ತಮ್ಮ ಕಪ್ಪ ಕಾಣಿಕೆಗಳನ್ನು ಚಾಚಿ ಜೀಯ ಹಸಾನ ಅಂತ ಹೇಳಿ ತಮ್ಮ ಮಕುಟ ಮಂಜರಿ ಪ್ರಭೆ ಅವರ ನಕವಕುರಂಗಳಲ್ಲಿ ಪ್ರತಿಬಿಂಬಿಸುವ ಹಾಗೆ ಅಡ್ಡ ಬೀಳುತ್ತಿದ್ದವರು ಇವತ್ತು ನಳನಿಲ್ಲ. ಅವರ ಹೆಂಡತಿಯಲ್ಲಿ ಜವನ ಉಂಟು, ಸೌಂದರ್ಯ ಉಂಟು, ಅವಳದ್ದಾದಂತಹ ಬಣ್ಣಕ್ಕೆ ಮನಸ್ಸೋತು ಕಾಮುಕರಾಗಿ ಕಾಪುರುಷರಾಗಿ ಅವಳ ಕೈ ಹಿಡಿಯುವುದಕ್ಕೆ ತಾವೊಂದು ನಾವೊಂದು ಅಂತ ಹೇಳಿ ಹೋಗ್ತಾರಲ್ಲ. ಮಾಂಡಾಂಡ್ರ ಪಾಲರು ನೆರೆದಿರುವಂತಹ ಸಭೆಯ ಮಧ್ಯದಲ್ಲಿ ಅಧರ್ಮಿಗಳ ತಲ ಕಡಿಯುವುದಕ್ಕೆ ನಾನೇ ಮುಂದಾಗಬೇಕಿತ್ತು. ಆದರೆ ಮಾಡೋಣ, ಪತ್ರವನ್ನು ವಾಚಿಸಿದ್ದೇನೆ ನಾನು. ದಶಮಿಯ 13 ಗಳಿಗೆಗೆ ನಡೆಯುವಂತಹ ಮದುವೆ ಇವತ್ತು ನವಮಿ. ಕೇವಲ 10 ದಿನದ ಮಾತ್ರ ಸಂಬಂಧ ಇರುವುದು. ಹೇಗೆ ಹೋಗುವುದು? ಇಲ್ಲಿಂದ ಹೋಗಿ ಸೇರಬೇಕು ಅಂತಾದ್ರೆ 200 ಯೋಜನದ ದಾರಿ ಇದೆ. ಸಾಮಾನ್ಯ ಹೋಗಿ ಮುಟ್ಟಿಕೊಳ್ಳುವುದಕ್ಕೆ 15 ದಿವಸದ ಪ್ರಯಾಣ. ಅಂತಲ್ಲಿ ನವಮಿಗೆ ಬಂದು ಸೇರಿದಂತಹ ಪತ್ರ ನಾಳೆ ದಶಮಿ. ಒಟ್ಟಿನಲ್ಲಿ ಯಾವುದನ್ನೂ ಸಾಧಿಸುವುದಕ್ಕೆ ಪರಿಚಯ ನೀ ಕ್ರೋಧದೋ
ಅಳಬೇಕು ನನಗೆ ಅರ್ಥವಾಗುವುದು. ಯಾಕೋ ಓಲೆಯೊಂದು ಬಂತು, ಓದಿದ್ವಿ ನೀವು. ನಕ ಶಿಖಾಂತವಾಗಿ ಸಿಟ್ಟು ಬಂತು, ಜೋರು ಮಾಡಿದ್ರಿ, ಪ್ರಳಯ ಕಾಲದ ರುದ್ರನ ಹಾಗೆ ಗರ್ಜಿಸಿದ್ರಿ. ಈ ಗಳಿಗೆಯಲ್ಲಿ ಏನಾಗ್ತದೋ ಅಂತ ನಾನು ಭಾವಿಸಿದ್ದೆ. ಅದೆಲ್ಲ ಬಿಟ್ರಿ, ಒಬ್ಬೆ ಹಾಕಿದ್ರಿ, ಜೋರು ಮಾಡಿದ್ರಿ, ಒಂದು ಮಚಕ್ಕ ಹೀಗೆ ಕೂತ್ರೆ ಮತ್ತೆ ಏನ ಮಾಡಲಿ ನಾನು ಸತ್ವಗೀನಂತಾಗಿಗೆನು ಮಾನಿನ ತುಮ್ಮೆಗೆ ದಿನಗದಿ ನೈದಿರೆ ಕಾಣಿಸುತ್ತಿದ್ದೆನು ಪ್ರಾಣದ ಬಗೆಯ ಏನ ಮಾಡಲಿ ಎಲ್ಲಿಯೋ ಇದ್ದ ಬೆಂಕಿಗೆ ಎಲ್ಲಿಯೋ ನೀರು ಹಾಕಿದರೆ ನಂದುವುದಿಲ್ಲ ಅಂತ ನನಗೊಂಡು ಕುಂಡಿರಾಪುರದಲ್ಲಿ ನಡೆಯಬಹುದಾದಂತಹ ಈ ಅನರ್ಥವನ್ನು ತಡೆ ಹಿಡಿಯುವುದಕ್ಕೆ ನಾನು ಇಲ್ಲಿ ಎತ್ತು ಹಾರಿದ್ರೆ ಏನು ಪ್ರಯೋಜನ ಅಲ್ವಾ? ಏನು ಮಾಡಲಿ ಬಾಹುಕ ಫಲ ಎಲ್ಲ ಇದ್ದು ಸತ್ವಹೀನಂತಾಗಿ ಹೋದೆ. ದೈವ ನನಗೆ ಅಂತಹ ಅವಕಾಶವನ್ನು ಕೊಟ್ಟಿರು. ಅಧರ್ಮವನ್ನು ಬೆಟ್ಟಿ ಧರ್ಮವನ್ನು ತೋರಿಸುವಲ್ಲಿ ದೈವ ನನಗೊಂದು ಅವಕಾಶವನ್ನು ತೋರಿಸ್ತಾ ಇದ್ದರೆ ಮಾನಿನಿಯ ಮದುವೆಗೆ ದಿನ 15 ಇರುತ್ತಾ ಇದ್ದರೆ ಪ್ರಾಣದ ಬಲ ಏನು ಎನ್ನುವುದನ್ನು ಅಲ್ಲಿ ತೋರಿಸ್ತಾ ಇದ್ದೆ. ಆದ್ರೆ ಏನು ಮಾಡುವುದು ಬಾಬು, ಇವತ್ತು ನವಮಿ, ನಾಳೆ ದಶಮಿ, ಅಲ್ಲಿ ಬಂದು ಸೇರ್ತಾರಂತೆ ಅನೇಕ ಮಂದಿ ಪಾಲಕರು. ಕೋಟಿ ಮುಟ್ಟುವುದಕ್ಕೆ ಅವಕಾಶ ಇಲ್ಲವಾಗಿಲ್ಲ. ಕದಲದಿರಿ ಬಲ್ಮೇಲು ಅವರದಮ ಕೊಂದರಿರು ಅದ್ಭುತ ದೈವನೇ ಕದಲಿಬ್ಬರು ಮದನಾರಿಯ ದಿನಕ್ಕೆ ನಿಂತರು ಹೊದರು ನಳಮಹಾರಾಜನ ಬಗ್ಗೆ ನಿಮಗಿದ್ದಂತಹ ಗೌರವಕ್ಕೆ ಯಾರಾದರೂ ತಲೆಬಾಗಲೇನೆ. 15 ದಿನ ಇರ್ತಿದ್ರೆ ನಾನು ಅಲ್ಲಿಗೆ ಹೋಗ್ತಿದ್ದೆ, ಅದನ್ನು ತಡೆಯುತ್ತಾ ಇದ್ದೆ. ಒಂದು ವೇಳೆ ನೀವು ಹೋದ್ರು ಆಗ್ತದ ಪ್ರಭು? ಯಾಕಾಗುವುದಿಲ್ಲ? ಅಲ್ಲಿಗೆ ಬರುವವರೆಲ್ಲ ನನ್ನ ಹಾಗೆ ಎದ್ದು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲದವರು ಬರುವುದು. ಮತ್ತೆ ನಾಡಿನ ಅರಗುವರೆಲ್ಲ ಬರ್ತಾರೆ, ನೀವು ಬಿಡಿ. ಒಂದೊಮ್ಮೆಗೆ ಪ್ರತ್ಯಕ್ಷ ಪರಶಿವನೇ ಬಂದ್ರು ಅಂತವನನ್ನು ಲೆಕ್ಕಿಸಿದ ವೀರರು ಬರುವಾಗ ಅಲ್ಲಿ ಹೋಗಿ ಏನು ಮಾಡಿ ಮುಚ್ಚಿದ ಹಾಗೆ ಇರಲಿ. ನಿನ್ನ ಜಾಗದಲ್ಲಿ ಮತ್ತೊಬ್ಬ ಹೇಳ್ತಾ ಇದ್ರೆ ತುಟಿ ಮುಚ್ಚುವುದಕ್ಕಿಂತ ಮೊದಲು ತಲೆ ಹಾರಿತಿದ್ದೆ. ರಾಜಋಷಿಯಾಗಿರುವಂತಹ ಬಡತಾಯಿ ಮಗನೇ, ನನ್ನ ತಲೆಗೆ ಕೈ ಹಾಕಿ ಮಾತಾಡ್ತೀಯಲ್ಲ. ಅಲ್ಲಿ ಸೇರಿದವರು ಮದನಾರಿಯನ್ನು ಲೆಕ್ಕಿಸದ ಭಟರು. ಆ ಹಿಂಡು ಭಟ ಶ್ರೇಣಿಗೆ ನಾನು ಒಬ್ಬ ಹೋಗಿ ಏನು ಉತ್ತರ ಕೊಡುವುದು ಅಂತ. ಅವಿವೇಕಿ, ವಿಚಾರ ಶೂನ್ಯ, ನಿನ್ನಲ್ಲಿ ಹೇಳಿ ಮೆಚ್ಚಿಸಿ ಆಗಬೇಕಾದದ್ದು ಏನೂ ಇಲ್ಲ. ದರಿದ್ರ ಚಲಗಲಿ ನಿನಗೆ ನಡೆಗಳಿಗೆ ಐದರ ಮೊಳಗೆ ಇಲ್ಲಿ ಸುಮಿತ ಮರದ ಕುಂತಿನ ನಗರದಿ ಸುಮಿತ ಮರದ ಕುಂತಿನ ನಗರದಿ ಸಲ್ಲಿಸದ ಕಲಗನ ಸ್ಮರಣೆಯುವುದದಿ ಧರಣಿ ವಲ್ಲಭ ಕೇಳು. ನಾನಂದ ಮಾತಿನಿಂದ ನಿಮ್ಮ ಮನಸ್ಸಿಗೆ ಬೇಸರವಾಯಿತೆ. ಆಗಲೇ ಇರ್ತದ. ಇಷ್ಟವಂತೆ ನೀನು ಒಂದು ಹೊತ್ತಿನ ಊಟ ಕೊಟ್ಟಿದ್ದಿ,
ಅದಕ್ಕಾಗಿ ನಿನ್ನನ್ನು ಉಳಿಸಿದ್ದು. ನಿಮ್ಮನ್ನು ಅಪಹಾಸ್ಯ ಮಾಡಿದ್ದಲ್ಲ ನಾನು. ಇದಕ್ಕಿಂತ ದೊಡ್ಡ ಮಾನಹಾನಿ ಬೇಕಾ ನನಗೆ? ಖಂಡಿತ ಅಲ್ಲ ಪ್ರಭು. ಮತ್ತೆ ನಿಮ್ಮ ಅಂತಸತ್ವ ಏನು ಅನ್ನೋದನ್ನು ತಿಳಿಯುವುದಕ್ಕಾಗಿ ಆ ಮಾತನ್ನು ನಾನು ಹೇಳಿದೆ. ಓಹೋ. ಜಾತಿ ಕುದುರೆಗೆ ಚಾಟಿ ಪೆಟ್ಟು ಅಂತ ಒಂದು ಮಾತು. ಓಹೋ. ಜಾತಿ ಕುದುರೆಗೆ ಯಾವತ್ತು ಚಾಟಿಯಲ್ಲಿ ಹೊಡೆಯಬೇಕಾದ ಅವಶ್ಯಕತೆ ಇಲ್ಲ. ಚಾಟಿ ಎತ್ತಿದ್ರೆ ಅದು ಕುದುರೆಗೆ ಅವಮಾನ. ನಿಮ್ಮ ಛಲ ಏನುಂಟು ಅಂತ ತಿಳಿಯುವುದಕ್ಕಾಗಿ ಹೇಳಿದೆ. ಹೋಗಿ ಅದನ್ನು ಮದುವೆ ನಿಲ್ಲಿಸುವ ಛಲ ಉಂಟು ನಿಮ್ಮಲ್ಲಿ? ಇಲ್ದಿದ್ರೆ ಮಾತಾಡ್ತಾ ಇಲ್ಲ ನಾನು. ಅಂತಾದ್ರೆ ನಾಳೆ ಗಳಿಗೆ 5ರ ಒಳಗೆ ನಮ್ಮ ರಥವನ್ನು ಕೊಂಡು ಹೋಗಿ ನಾನು ವರಬಾಗುಗಳ ನುಡಿಗೆ ಅರತನತಿ ತೋಚದುಡು ಕರವ ತಟ್ಟುದರಿಂದ ಫಲಿರೆ ಒಂದು ಪ್ರಕಾರ ವಿರಚಿಸೋ ಮುಂದೆ ಉಪಕಾರ ವಿರಚಿಸೋ ವರಬಾಹುಕನ ನುಡಿಗೆ ಅರಸ ಕರವ ತಟ್ಟುತ್ತ ಬಳಿರೆ ಎಂತ ನಂದಾಯ್ತು ಬಲ್ಲಯ್ಯ. ಅಮೃತ ಕುಡಿದಷ್ಟು ಸಂತೋಷ ಆಯ್ತು. ನನ್ನನ್ನು ನಾಳೆ 5 ಗಳಿಗೆಯ ಒಳಗೆ ಕುಂಡಿನಾಪುರದಲ್ಲಿ ಅಂದ್ರೆ ಮದುವೆ 13 ಗಳಿಗೆಗೆ, ನಮ್ಮ ರಥ 8 ಗಳಿಗೆಗೆ ಕುಂಡಿನಾಪುರದಲ್ಲಿ ಇರ್ತದೆ. ಯಾವುದು ಮಾಡುವುದಿದ್ರು ಏನು ಮಾಡುವುದಿದ್ರು ಮದುವೆಗೆ ಮತ್ತು 5 ಗಳಿಗೆ ಮುಹೂರ್ತ ಇದೆ. ಏನು ಬೇಕಾದರೂ ಮಾಡುವುದಕ್ಕೆ ನಮ್ಮಲ್ಲಿ ಕಾರ್ಯಸಾರ ಇದೆ, ಗೊತ್ತಿದೆ. ನಿನ್ನ ನುಡಿ ಮುತ್ತುಗಳನ್ನು ಕೇಳಿದಾಗ ಕೈ ತಟ್ಟಬೇಕು ಅಂತ ಅನಿಸಿತೋ? ಹೌದಾ? ಸಂತೋಷ ಆಯ್ತು. ನನ್ನ ಕಣ್ಣು ನೋಡು, ಕಣ್ಣು ಸರಿ ಉಂಟಾ ಅಂತಲ್ಲ? ಹೌದು, ಸರಿ. ಅಂದ್ರೆ ವಿಷಯ ಇಷ್ಟೇ. ಸುಳ್ಳು ಹೇಳುವವನ ಕಣ್ಣೊಂದು ರೀತಿ, ಕುಡುಕನ ಕಣ್ಣೊಂದು ರೀತಿ, ನಿತ್ಯ ಕೆಟ್ಟವನ ಕಣ್ಣೊಂದು ರೀತಿ, ಏನೋ ರೋಗಕ್ಕೆ ತುತ್ತಾದವನ ಕಣ್ಣೊಂದು ರೀತಿ, ಮೋಸ ಮಾಡುವುದಕ್ಕಾಗಿಯೇ ಮಾತಾಡುವವನ ಕಣ್ಣೊಂದು ರೀತಿ. ಅದಾವುದೂ ಅಲ್ಲ ನಿನ್ನದು. ನಿಷ್ಕಲ್ಮಶವಾದ ನಿರಭ್ರ ಶುಭ್ರ ನಿರ್ಮಲಾಕಾಶದಂತೆ ಕಾಣುತ್ತಿರುವಂತಹ ನಿನ್ನ ಕಣ್ಣು. ನಿನ್ನ ಕಣ್ಣ ಬಿಂಬದಲ್ಲಿ ನಾನು ಕಾಣ್ತಾ ಇದ್ದೇನೆ. ನೀನು ನನ್ನನ್ನು ಕೊಂಡು ಹೋಗ್ತಾ ಇರುವುದು ಕೇವಲ ಪ್ರಯಾಣದ ಸುಖ ಮಾತ್ರ ಅಲ್ಲ, ನೀನು ಮಾಡುತ್ತಿರುವ ಉಪಕಾರ ಧರ್ಮದ ವಿರುದ್ಧ, ಅಧರ್ಮವನ್ನು ಸಾರಿದಂತಹ ಕುಂಡಿನಾಪುರದವರಿಗೆ ತಕ್ಕದಾದಂತಹ ಮದ್ದನ್ನ ರೈಯುವಲ್ಲಿ ನಾನು ಶಕ್ತಿ ಮೀರಿ ದುಡಿಬೇಕು ಅಂತಾದ್ರೆ ನಿನ್ನ ಪಾತ್ರ ದೊಡ್ಡದು. ಇನ್ನು ತಡ ಮಾಡುವುದಲ್ಲ, ರಥ ಸಿದ್ಧಪಡಿಸು, ಹೊರಡೋಣ. ಹೌದು, ಈಗಲೇ ಯಾಕೆ? ಈಗಲೇ ಈಗ ಬೇಡ. ಮತ್ತೆ ಒಂದು ಕೆಲಸ ಮಾಡಿ, ಹೇಗೆ? ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಮಲಗಿ, ಮತ್ತೆ ನಾಳೆ ಬೆಳಿಗ್ಗೆ ಎದ್ದು ಕಾರ್ಯಕ್ರಮ ನಾಳೆ. ನಾನು ಸ್ವಲ್ಪ ಮಲಗ್ತೇನೆ. ಕಾರ್ಯಕ್ರಮ ನಾಳೆಯೋ? ನಾಳೆಗೆ ಹೋಗ್ಬೇಕಾದಲ್ವಾ? ಹೌದು. ಮತ್ತೆ ಈಗ ನಾವು ತಯಾರಾಗುದು ಯಾಕೆ? ನಾಳೆ ಹೌದಲ್ಲ, ವಿಶ್ರಾಂತಿ ಪಡಿಬೇಕು. ನೀವು ಜಾಗ್ರತೆ ಬೇಕಾದ ರಥದ ಸಿದ್ಧತೆ ನಾವು ಮಾಡು, ರಥ ಎಲ್ಲ ಸಿದ್ಧ ಅದರೆಲ್ಲ ಕಟ್ಟು. ಆಯ್ತು, ಬರ್ತೇನೆ. ರಥ ಒಂದು ಸಿದ್ಧಪಡಿಸಬೇಕಲ್ಲ. ರಥ ಸಿದ್ಧಪಡಿಸಿದ್ದೇನೆ. ಉಂಟಲ್ಲ ನೀವು ಹೆಡ್ಡವೇ ನೀನು. ಯಾಕೆ ಬುದ್ಧಿ? ಆ ಲಾಯದಲ್ಲಿ ಅಷ್ಟು ದಟ್ಟಪುಟ್ಟವಾದಂತಹ ಕುದುರೆಗಳಿದ್ದಾವೆ. ಈ ಕೈಕಾಲು ತಾಟುವ ಬಡಕಲು ಕುದುರೆಗಳು, ಅದರಲ್ಲಿ ಒಂದಕ್ಕೆ ಕೈ ಸರಿ ಇಲ್ಲ, ಮೈ ಮೇಲೆಲ್ಲ ಹುಣ್ಣು.
ಈ ರೋಗಗ್ರಸ್ತ ಕುದುರೆಗಳನ್ನು ಕಟ್ಟಿ ಏನು ದಾರಿಯಲ್ಲಿ ಹಾಕಿ ನಾನು ಮಾನ ತೆಗಿಬೇಕು ಅಂತಲ್ಲ ನಿನಗೆ? ಬಡಕಲ್ಲು ಉಂಟು ಅಂತ. ಆದಷ್ಟು ಸಪುರ ಉಂಟು, ಕೈಕಾಲು ತಾಗ್ತದೆ. ಮತ್ತೆ ದೂರ ಇದ್ದವರಿಗೆ ಓಡ್ಲಿಕ್ಕೆ ಆಗ್ತದ? ದೂರ ಇದ್ದವರು ಹೊರಳಾಡುದು, ಅಲ್ಲೇ ಇದ್ದಲ್ಲೇ ಹೊರಳಾಡುದು. ಈ ಓಡಬೇಕಿದ್ರೆ ಸಪೂರದವರು ಇರ್ಬೇಕು. ನೀನು ಯಾರನ್ನು ತೋರಿಸೋದು ತೋರ ಅಂತ? ನಾನು ಹೇಳಿದ್ದು ಈ ಸಪುರ ಇದ್ದವರು ಮಾತ್ರ ಓಡುದಲ್ವಾ? ದೂರ ಇದ್ದವರು ಎಲ್ಲಿ ಓಡ್ತಾರೆ, ಎಲ್ಲಿ ಬಂದು ನಿಲ್ತಾರೆ ಗೊತ್ತಾ? ಮತ್ತೆಂತ ಒಂದು ಕೈ ಎತ್ತಿದೆ, ಕೈ ನೋವಾ? ಯಾವಾಗಲೂ ಓಟದ ಕುದುರೆ ಒಂದು ಕೈಯನ್ನು ಎತ್ತಿ ಹಿಡಿತದೆ. ಅದೆಂತದಕ್ಕೆ? ನಾನು ಯಾವಾಗ ಓಡುವುದಕ್ಕೂ ಸಿದ್ಧನಾಗಿದ್ದೆ. ನಾನು ತಯಾರಿ ಅಂತ ತೋರಿಸುವುದು. ತೋರಿಸುವುದಕ್ಕೆ ಮೈ ಮೇಲೆಲ್ಲ ಹುಣ್ಣುಂಟು. ಅದು ಹುಣ್ಣಲ್ಲ, ಮತ್ತೆ 8 ಸುಳಿ ಓ, ವೇಗದ ಲಕ್ಷಣವನ್ನು ಹೊಂದಿದ ಗುರುಮಠದಲ್ಲಿ ಪಾಠ ಉಂಟು. ಅಟ್ಟ ಸುಳಿಗಳಿದ್ದದ್ದು ಉತ್ತಮ ಅಶ್ವ. ತಮಾಷ. ಹಣೆಯಲ್ಲಿ ಒಂದು, ಬೆನ್ನಲ್ಲಿ ಒಂದು, ಬಾಲದಲ್ಲಿ ಒಂದು, ಹೊಟ್ಟೆಯ ಅಡಿಯಲ್ಲಿ ಒಂದು, ಭಯಪಾರ್ಶ್ವಗಳಲ್ಲಿ 2 ಅಟ್ಟ ಸುಳಿ ಉಂಟು. ಅದೆಲ್ಲವನ್ನು ಸಿದ್ಧಪಡಿಸಿ ಹಾಗಾದ್ರೆ ಉತ್ತಮಾಶವನ್ನು ಕಟ್ಟಿದ್ದೇ ಬೇಕಾದಂತೆ ಹೋಗುವುದಕ್ಕೆ ಬರ್ತದೆ. ಒಂದು ವಿಷಯ ಆಯ್ತಲ್ಲ, ನಳನ ಸಾರಥಿಯಾದ ಜೀವನ, ನನ್ನ ಸಾರಥಿಯಾದಂತಹ ವಾರ್ಷ್ಣೇಯ ಇಬ್ಬರು ಬರ್ತೇನೆ ಅಂತ ಹಠ ಹಿಡಿತಾರೆ. ಇದ್ರೆ ಬರ್ಲಿ, ಹಾಗೆಯ ಮಾತ್ರ ನಾನೇ ಹಾಗೆ ನಿನ್ನ ಕೈಯಲ್ಲಿ ನನ್ನ ಕೈ ಜನ ಎಷ್ಟು ಬೇಕಾದ್ರೂ ಬರಬಹುದು. ಬೇಕಾದ್ರೂ ಬರ್ಲಿ. ಸಾರಥಿಯಾದಂತಹ ನಿನಗೆ ವಂದಿಸಿ ರಥಕ್ಕೆ ಪ್ರದಕ್ಷಿಣೆ ಬಂದು ಪರ್ವತವನ್ನು ಏರಿಕೊಳ್ಳಲೇ ವಚನವು ತಪ್ಪಿಬೋದುದಿನಿ. ತಡೆಯೋ, ಹಾಗೆ ಹೇಳದಿರ್ತಿದ್ದೆ. ಬಹಳ ರಭಸದಿಂದ ಹೋಗುತ್ತಿರುವಂತಹ ನಮ್ಮ ರಥಚಕ್ರದ ಎಡೆಯಿಂದ ಮೇಲೆ ಏಳುತ್ತಿದ್ದಂತಹ ಧೂಳು ನನ್ನ ಮುಖಕ್ಕೆ ಬಾರದಂತೆ ಕರವಸ್ತ್ರದಲ್ಲಿ ಜಾಡಿಸ್ತಾ ಇದ್ದೆ. ಕೈ ತಪ್ಪಿ ಕೈ ಬಟ್ಟೆ ಇಲ್ಲೆಲ್ಲಿಯೋ ಬಿದ್ದಿದೆ, ಸ್ವಲ್ಪ ಹೆಕ್ಕಿ ಕೊಡುವ ದೊರಕದು ನಿನಗೆ 62 ಯೋಜನ ಹಿಂದೆ ಉಳಿದುಕೋ ಮರೆಯ ಮಾತೇ ನೆನಲು ಮನದಲ್ಲಿ ಬೆಚ್ಚಿ ಬೆರಗಾಗಿ. ಕನಕ ವಸ್ತ್ರ ಬೇಕೇ ಬೇಕು ಅಂತ. ಹೌದು, ಸಿಗ್ಲಿಕ್ಕಿಲ್ಲ. ಯಾಕೆ? ಬರುವ ವೇಗದಲ್ಲಿ 62 ಯೋಜನ ಹಿಂದೆ ಉಳಿಯುತ್ತದೆ. ನಿಮಗೆ ಅದು ಬೇಕು ಅಂತಿದ್ರೆ ರಥವನ್ನು ತಿರುಗಿಸ್ತೇನೆ. ಬೇಡ, ಮರಳದಿರು. ಮರಳದಿರು ಬಡಿ ನಿಮಿಷ, ಮರಳದಿರು ತಡಿ ನಿಮಿಷ, ನೀನಾದರೂ ವಂಚಿಸಬೇಡ. ತ್ರೈ ಜಗದರತು ನಳನೃಪನೋರ್ವನಲ್ಲದೆ, ಜಗದರಸು ನಳನೃಪನೋರ್ವನಲ್ಲದೆ ಹರಿಗರಾಜ್ಯರಿಗೆ ಬರದು ಈ ವೇಗಗಳು. ಹರಿಗರಾಜ್ಯರಿಗೆ ಬರದು ಈ ವೇಗಗಳು. ಅರರೇ ಅರರೇ ರಂಗನಾಥ, ಸಕೇದಾಕ್ಷರಕ್ಕೆ ಒಳಗಾಗಿ ಬಿಟ್ಟೆ ನಾನು. ನನ್ನ ಕರವಸ್ತ್ರ ಕೈಯಿಂದ ತಪ್ಪಿದ ತಕ್ಷಣ, ಅಂದ್ರೆ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಅವನಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ರಥದ ಬಾಗಿಯನ್ನು ಹಿಡಿದು ನಿಲ್ಲಿಸಿದ್ದಾನೆ. ಕರವಸ್ತ್ರ ಹೆಕ್ಕಿಕೊಡು ಅಂತ ಹೇಳಿದಾಗ ಹೇಳ್ತಾನೆ, 62 ಯೋಜನ ಬಂದಾಯ್ತು. ಹಾಗಾದ್ರೆ ನನ್ನ ರಥ ಹೋಗುತ್ತಿದ್ದಂತಹ ವೇಗ ಎಷ್ಟು? ಇಂತಹ ವೇಗದಲ್ಲಿ ರಥವನ್ನು ಓಡಿಸುವುದಕ್ಕೆ ಸಾಮಾನ್ಯರಿಂದ ಸಾಧ್ಯವೇ? ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿದವರಲ್ಲಿ ಒಬ್ಬ ಇದ್ದ.
ಒಬ್ಬ ಇದ್ದಾನೆ. ದೇವಾನು ದೇವತೆಗಳ ಅನುಗ್ರಹದಿಂದ ಪ್ರಭಾವಿತರಾದಂತಹ ನಲಚಕ್ರವರ್ತಿ, ಬೆಂಕಿ ನೀರುಗಳಿಲ್ಲದೆ ಅಡುಗೆ ಮಾಡಬಲ್ಲ, ಅಶ್ವಹೃದಯ ರಥಕಲ್ಪಗಳನ್ನು ತಿಳಿದು ವಾಯುವೇಗದಲ್ಲಿ ರಥವನ್ನು ಓಡಿಸುವುದಕ್ಕೆ ಸಿದ್ಧಹಸ್ತನಿದ್ದ ಅಂತಹ ಚಕ್ರವರ್ತಿಗಲ್ಲದೆ ಈ ಭೂಮಿಯಲ್ಲಿ ಮತ್ತೊಬ್ಬರಿಗೆ ಇಂತಹ ವಿಶೇಷತೆ, ವೈಶಿಷ್ಟ್ಯ, ವಿಶಿಷ್ಟತೆ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇವನೇ ನಳನೇ? ಪರಾಂಬರಿಸಿ ನೋಡಿದಾಗ ಉತ್ತರ ಕೆಲವೆಲ್ಲ ಸಿಗ್ತದೆ. ಮೂಲಗಸ್ಥನಾಗಿದ್ದೆ ನಾನು, ನನ್ನ ಆಸ್ಥಾನಕ್ಕೆ ಇವ ಬಂದ, ನಾನು ಪೀಠದಿಂದ ಇಳಿದೆ, ನನ್ನವರಿಗೆ ನಾನೊಂದು ಸಮಾಧಾನ ಹೇಳಿದ್ದೆ. ಕಂಡು ಕೇಳರಿಯದೇ ಇರುವಂತಹ ಅದ್ಭುತವನ್ನು ಕಂಡಾಗ ಮೈಮರೆವು. ಅದು ಯಾರಿಗೆ? ಸಾಮಾನ್ಯರಿಗೆ. ರಾಜಋಷಿಯಾದಂತಹ ನನಗೇ ಮೈಮರೆಯು ಬಂತು ಅಂತಾದ್ರೆ ನಾನು ಯಾವ ರಾಜಋಷಿ? ಹಾಗಾದ್ರೆ ನನ್ನ ಕಣ್ಣುಗಳು ತಿಳಿಯದೇ ಇರುವಂತಹ ಸತ್ಯವನ್ನು ನನ್ನ ಅಂತರಂಗ ನನಗೆ ಸಾರಿ ಹೇಳಿದೆ. ಇವ ಚಕ್ರವರ್ತಿ, ನೀ ಕೂತುಕೊಳ್ಬಾರದು, ಏನು? ನನ್ನ ಮನೆಯಲ್ಲಿ ಒಂದು ಹೆಣ್ಣು ಕುದುರೆ ಮದದಿಂದ ಚಾನಾಹಾರಿ ಮಾಡಿದ್ದು. ಆ ಕುದುರೆಯನ್ನು ಕೇವಲ ಸಮುಚ್ಚೆಯಿಂದ, ಸಂದೆಯಿಂದ ಹತೋಟಿಗೆ ತಂದ. ಹೇಗೆ ಸಾಧ್ಯವಾಯಿತು? ಇವರಿಗೆ ಅಶ್ವಹೃದಯ ಗೊತ್ತಿದೆ. ಬೇಟೆಗಾಗಿ ಹೋಗಿದ್ದೆ, ತನ್ನ ಕೈಯಲ್ಲಿರುವಂತಹ ದಂಡದಿಂದ ವಧಿಸಿದ ಮದ್ದಾನೆಯನ್ನು ಪಡೆದುಕೊಂಡ. ಅವನ ರಟ್ಟೆಗ ಕೈ ಹಾಕಿ ಏನು ಬಹು ಅಂತ ಕೇಳಿದಾಗ ಹೇಳಿದ ಹಾಸ್ಯಾಸ್ಪದವಾಗಿ, ಅದರಲ್ಲಿ ಮಾಂಸ ಇಲ್ಲ, ಕೇವಲ ಎಲುಬು ಮಾತ್ರ ಇರುವುದು ಅಂತ. ಅದು ಹಾರಿಕೆಯ ಉತ್ತರ. ಗರಡಿ ಶಾಲೆಯಲ್ಲಿ ಪಳಗಿದವ ಯಾವ ಜಾಗಕ್ಕೆ ಪೆಟ್ಟು ಕೊಡಬೇಕು, ಹೇಗೆ ಕೊಲ್ಲುವುದಕ್ಕೆ ಸಾಧ್ಯ ಎನ್ನುವುದನ್ನು ಸರಿಯಾಗಿ ತಿಳಿದವ ಇವ. ಧೃತಿಗೆಟ್ಟು ಬಿದ್ದಿದ್ದೆ ನಾನು, ಅನ್ನ ನೀರಿಲ್ಲದೆ ಬಳಲಿದ್ದೆ ನಾನು. ಇವ ಯಾವುದೂ ತಂದಿರಲಿಲ್ಲ, ಆಗ ತಾನೇ ಸಿದ್ಧ ಮಾಡಿಕೊಟ್ಟ ನಳಪಾಕ. ಆ ರುಚಿಯನ್ನು ಕಂಡಾಗ ನನಗೊಮ್ಮೆ ನಳವು ನೆನಪಾಗಿತ್ತು. ಆದರೆ ಮತ್ತೆ ನಾನು ನನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಂಡೆ, ಇವ ಏನೋ ಅವನ ಸಹವಾಸದಿಂದ ಸ್ವಲ್ಪ ಕಲಿತಿರಬಹುದು. ಸುದೇವ ಬ್ರಾಹ್ಮಣ ಬಂದ. 3 ದಾರಿಯಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟವ ಯಾರು ಅಂತ ಬೊಬ್ಬೆ ಹಾಕಿದರಂತೆ. ಇವನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲವಂತೆ. ಯಾಕೆ? ಇವನ ಹೆಂಡತಿ ಮಕ್ಕಳನ್ನು ಇವ ಬಿಟ್ಟು ಬಂದಿದ್ದಾನೆ. ಅದರ ಬಗ್ಗೆ ಮತ್ತೊಬ್ಬ ಹೇಳಿದಾಗ ಚಕ್ರವರ್ತಿಯಾದಂತಹ ಇವನ ಮಾನ ಕೇಳಿತು. ಮರ್ಯಾದೆಯ ಪ್ರಶ್ನೆ. ಅಸಹಾಯಕರಾಗಿ ತನ್ನನ್ನು ತಾನು ಪಡೆದುಕೊಂಡ. ದಮಯಂತಿ ದೇವಿಗೆ ಪುನಶ್ಚರ್ಮರು ಅಂತ ಹೇಳಿದಾಗ ತಲೆ ತಿರುಗಿ ಬಿದ್ದ. ಯಾಕೆ? ತನ್ನ ಹೆಂಡತಿಗೆ ತಾನು ಜೀವಂತ ಇರುವಾಗಲೇ ಮತ್ತೊಬ್ಬರೊಟ್ಟಿಗೆ ಇನ್ನೊಂದು ಮದುವೆ ಆಗ್ತದೆ ಅಂತಾದ್ರೆ ಯಾವ ಗಂಡಿಗೆ ತಲೆ ತಿರುಗಲಿಕ್ಕಿಲ್ಲ? ತಲೆ ಇದ್ರೆ ಬಿದ್ದನಲ್ಲ ಇವ. ನನ್ನ ತಲೆಗೆ ಹೋಗ್ಲಿಲ್ಲ, ತಲೆ ಇದ್ದು ಹೋಗ್ಲಿಲ್ಲ ನನಗೆ. ನಾನು ಸಿಟ್ಟಿನಿಂದ ಹಾರುವಾಗ ನನ್ನನ್ನು ಕೆರಳಿಸಿದ. ಯಾಕೆ? ಇವನಿಗೂ ಅಲ್ಲಿಗೆ ಬರಬೇಕು. ಇವ ಅಲ್ಲಿಗೆ ಬಂದ್ರೆ ನಾನು ಯಾಕೆ? ಇವನ್ನೇ ನೋಡಿಕೊಳ್ತಾರೆ ಎಲ್ಲ. ನನ್ನನ್ನು ಕೆರಳಿಸಿ ಅಲ್ಲಿಂದ ಹೊರಡಿಸಿದ. ಕೆಲವೆಲ್ಲ ಕಟಕಿಯ ಮಾತನ್ನಾಡಿದ. ಇಷ್ಟು ವೇಗದಿಂದ ರಥವನ್ನು ತರ್ತಾ ಇದ್ದಾನೆ. ಇವ ನಳ ಅಂತ ಗೊತ್ತಾದ ಮೇಲೆ ನಾನು ಹೀಗೆ ಗೊತ್ತಾಗದವರಷ್ಟೇ ಹೋಗುವುದೇ ಸರಿಯಲ್ಲ, ಸರಿಯಲ್ಲ. ಅಯ್ಯ ಹೋಗು, ತಡ ಯಾರಿಗೆ? ನೀನಿದ್ಯಲ್ಲ, ಎಷ್ಟು ತಡ ಆದ್ರೂ ಅದಕ್ಕೆ ಹೋಗು. ನಿನ್ನೊಂದು ಮಾತು ಕೇಳಿದ. ನೀನ್ ಯಾರು? ಸಣ್ಣ ಮಕ್ಕಳು ಮನೆಯಲ್ಲಿ ಬಂದು ಅಪ್ಪನಲ್ಲಿ ಕೇಳಿದಾಗ, ಅಪ್ಪ ನೀನ್ ಯಾರು? ಅಪ್ಪ ನಾನು ಯಾರು? ನಾನು ಬಾವುಕ. ಏನು ಬಾವುಕ? ನೀನು ನಳ. ಜನನಾಗಿರು ನಗಿನುಳವರಿಂದ ನೀ ಪರಿಮರುಳು ಗುಮ್ಮರಿ ರಾಯ ರಾಯ ನೈಸದ ನಿಲ್ಲಿದಾನಿಲ್ಲಿ. ನೀನು ನಳನಲ್ವೇ? ನಾನು ನಳ ಅಲ್ಲ ಬಾಹುಕ. ಅಲ್ಲ ಬಾಹುಕ, ಹೌದು ನಳ. ನಾನು ಬಾಹುಕ ಅಲ್ಲ ನಳ. ಇಲ್ಲ, ನೀನು ಬಾಹುಕನಲ್ಲ, ಹೌದು ನಳ. ನಾನು ನಳನಲ್ಲ. ರಾಜ ನೈಷದ ನಿಲ್ಲಿ, ಈ ಬಾಹುಕ ನಿಲ್ಲಿ. ನಾನಲ್ಲ ಪ್ರಭು. ರಾಯ ನೈಷದನು ಇಲ್ಲಿ, ನಾನಲ್ಲ. ಬಾಹುಕ ನಿಲ್ಲಿ. ನಾನು ನಳ. ಬಾಹುಕ ನಿಲ್ಲಿ,
ರಾಯ ನೈಷಧನೂ ಇಲ್ಲೇ. ನಾನು ನಳ ಅದು ಬೇರೆ ಬೇರೆ ಅಲ್ಲ, ಒಬ್ಬರೇ. ಅಲ್ಲ ಬಾವುಕ. ಸತ್ಯ? ನಾನು ನಳ ನಿಜವಾಗಿಯೂ ಅಲ್ಲ ಬಾವುಕ. ಬಾಳದೈನ್ಯದಿಂದ ನಾನು ಕೇಳಿದರು ಒಣವ ನೀನು ಬೇಳೆದಿಟ್ಟ ಮೇಲೆ ನಿನ್ನ ಕಾಲಿನೆದೆಯೋಳು ನಾಲಿಗೆಯ ಗಿರಿದುಕೊಂಡು ಬೀಳು ಕೊಡುವೆ ಪ್ರಾಣವೆಂದು ಪೂರ್ಣನಾಮನಿ ಧರಿಸಿ ಏಳಲಾಕ್ಷಣ ಬಾಳದೈನ್ಯದಿಂದ ನಾನು ಕೇಳಿದರು ನನಗೆಲ್ಲ ಗೊತ್ತಾಗಿದೆ. ನೀನು ನಳ ಎಂಬುದಕ್ಕೆ 16 ಸಾಕ್ಷಿಗಳು ನನ್ನಲ್ಲಿದೆ. ಅಂದ್ರೆ ನೀನು ಹೌದೇ ಹೌದು. ಅಲ್ಲ ನಾನು ಬಾವುಕ. ಯಾಕೆ ದೈನ್ಯದಿಂದ ಕೇಳ್ತೇನೆ, ಕರ ಜೋಡಿಸಿ ಕೇಳ್ತೇನೆ, ದೀನನಾಗಿ ಕೈ ಮುಗಿಯುತ್ತೇನೆ. ನಾನು ಬಾವುಕ. ಸತ್ಯ ಹೇಳು. ನಾನು ಬಾವುಕ. ಓ ನನ್ನ ದೊರೆಯೇ, ನಾನು ಬಾವುಕ. ಓ ನನ್ನ ಭಾಗ್ಯನಿಧಿಯೇ, ಭಾಗ್ಯನಿಧಿಯಲ್ಲ ಓ ನನ್ನ ಭುವನ ಚಂದ್ರವನೇ. ಇಲ್ಲ, ನೀನು ಚಕ್ರವರ್ತಿಯಾದಂತಹ ನಳವೇ. ನಾನಲ್ಲ. ನಿನ್ನ ಕಾಲು ಹಿಡಿತೇನೆ. ನಾನೇನೆ ಬೇಡಿ. ನಾನು ಬಾವುಕ ಅಲ್ಲ ನಳ. ನೀನು ನೀನು ನಳ ಅಲ್ಲ ಬಾವುಕ. ಅದೇ ಅಲ್ಲ ಬಾವುಕ, ಹೌದು ನಳ. ಅಲ್ಲ ನಳ ಅಲ್ಲ ಬಾವುಕ. ಆಗುವುದಿಲ್ಲ, ನಾನಲ್ಲ 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 ಒಪ್ಪುವುದಿಲ್ಲ. ನಾನು ನಾನು ಇಷ್ಟು ಕರುಣೆಯಿಂದ ಇಷ್ಟು ಅಂಗಾವಾಚಿ ಕರಬಗಿದು ನಿನ್ನ ಕಾಲು ಹಿಡಿದರೂ ನೀನು ಒಪ್ಪುವುದಿಲ್ಲ. ನಾನಲ್ಲ. ಹೌದಂತಾದ್ರೆ ಒಪ್ಪುತ್ತಿದ್ದೆ. ನಾನಲ್ಲ. ನಿರ್ದಯನೇ, ನಿನ್ನಂತವನಲ್ಲಿ ಪುಣ್ಯಾತ್ಮನಾದಂತಹ ನಳನನ್ನು ಆರೋಪಿಸಿದಂತಹ ನನ್ನ ನಾಲಿಗೆ ಅದು ತಪ್ಪು ಮಾಡಿತು ಅಂತ ಅರ್ಥ. ರಾಜಋಷಿಯಾಗಿ ನಾನು ತಪ್ಪು ಹೇಳಬಹುದೇ? ತಪ್ಪು ಹೇಳಿದ ನಾಲಿಗೆ ನನ್ನಲ್ಲಿ ಇರಬಹುದೇ? ನಿನ್ನದು ನಳ ಅಂತ ಹೇಳಿದೆನಲ್ಲ, ಹೇಳುವುದಕ್ಕೆ ಸ್ಪಂದಿಸಿತಲ್ಲ ನನ್ನ ನಾಲಿಗೆ. ಹಿಡಿದಿರುವಂತಹ ಕಟಾರಿಯಿಂದ ನಾಲಿಗೆಯನ್ನು ಕೊಯ್ದುಕೊಂಡು ನಿನ್ನ ಕಾಲಿಡೆ ನಡೆಯಲ್ಲೇ ಕರಿಗೆ ಸುತ್ತ ಹಾಗಾಯುವ ತರಳ ಬುದ್ಧಿಯ ಕಗೀರ ಅರಿತುಕೊಳ್ಳೈ ನಾನೇ ನಳನು ಪರಮಧಾರದಿ ನಾನೇ ನಳನು. ಇಲ್ಲದೆ ಇದ್ದರೆ ನನ್ನ ನಾಲಿಗೆಯನ್ನು ಕೊಯ್ದುಕೊಂಡು ನಿನ್ನ ಕಾಲಡಿಯಲ್ಲಿ ಪ್ರಾಣ ಬಿಡ್ತೇನೆ. ನನಗೆ ಜೀವ ಬೇಕು ಅಂತ ಇಲ್ಲ ಇಲ್ಲ ಪ್ರಭು, ಇಲ್ಲ. ಇನ್ನು ಮರೆ ಬಾಚುವುದಿಲ್ಲ. ಯಾವ ವಿಶ್ವಾಸವನ್ನು ನಳನ ಮೇಲೆ ನೀವು ಇರಿಸಿಕೊಂಡಿದ್ದೀರೋ ಆ ನತದೃಷ್ಟ ನಾನೇ ನಳ. ಯೋಚಿಸಬೇಡ. ಕಾಲದೋಷವು ಕರ್ಮದೋಷವು ಮನುಷ್ಯನಿಗೆಲ್ಲದೆ ಬೇರೆ ಯಾರಿಗೆ ಕಷ್ಟ ಬರುವುದು ಹೇಳು. ನಿನ್ನ ಇಷ್ಟ ಮಿತ್ರನಾಗಿ ನಾನಿದ್ದೇನೆ. ಆದರೆ ನಿನ್ನದೊಂದು ಮಾತು ಕೇಳಲಿ. ಭೀಮ ಪರಾಕ್ರಮಿ ನೀನು, ರೂಪಜಿತ ಕಾಮ ನೀನು, ಶತಕೋಟಿ ಸೂರ್ಯ ಸಮಸಂಕಾಶನವಾದಂತಹ ಸ್ವರೂಪವನ್ನು ಹೊತ್ತಿರುವ ನೀನು ನೀನು ಹೀಗೆ ಯಾಕೆ ಪ್ರಭು ನಿನ್ನ ದೇಹ ಹೀಗೆ ವಿಕಾರವಾಯಿತು? ಕಾರಣ ಇದೆ. ಏನದು? ಪುಷ್ಕರನೊಂದಿಗೆ ದ್ಯೂತವಾಡಿ ಸಕಲವನ್ನೂ ನಾನು ಕಳೆದುಕೊಂಡೆ. ಮಕ್ಕಳನ್ನು ತಾಯಿ ಮನೆಗೆ ಕಳುಹಿಸಿ ಆಮೇಲೆ ಮಡದಿಯನ್ನು ಸೇರಿಕೊಂಡು ಕಾಡಿಗೆ ಬಂದೆ. ಬರುವ ಪಥದಲ್ಲಿ ಇದ್ದ ವಸನವೂ ಇಲ್ಲದಾಗಿ ಹೋಯಿತು. ಕಟ್ಟ ಕಡೆಗೆ ಮಡದಿಯನ್ನು ಸಾಕುವುದಕ್ಕೆ ಹೊಣೆಗಾರಿಕೆಯನ್ನು ಕೊಡುವ ನೈತಿಕ ಬಲವನ್ನು ನಾನು ಮನಸ್ಸಿನಲ್ಲಿ ಕಳೆದುಕೊಂಡೆ. ಅದಕ್ಕೆ ಮಲಗಿದ್ದಂತ ಹೆಂಡತಿಯನ್ನು ಕಾಡಿನಲ್ಲಿ ಬಿಟ್ಟು ಬಂದೆ. ಬರುವ ಪಥದಲ್ಲಿ ಬಿದ್ದಿರ ಮಳೆಯಲ್ಲಿ ಕಾರ್ಕೋಟಕ ಬೊಬ್ಬೆ ಹಾಕ್ತಾ ಇದ್ದ. ನನ್ನ ಪ್ರಾಣವನ್ನು ಉಳಿಸು ಮಹಾರಾಜ, ಉಳಿಸು. ಪ್ರಾಣಿ ದಯಾಪರನಾಗಿ ಬೆಂಕಿಯ ಮಧ್ಯಕ್ಕೆ ಹಾರಿ ಕಾರ್ಕೋಟಕನನ್ನು ಹಿಡಿದು ಹೊರಬರುವಾಗ ಕಚ್ಚಿದ. ನನಗೆ ನೀನು ಬದುಕಿಸಿದ್ರು ನಿನಗೆ ಪ್ರತಿಯಾಗಿ ಕಚ್ಚಿದ. ಉಪಕಾರ ಮಾಡಿದ ನನಗೆ ಯಾಕೆ ಕಚ್ಚಿದ್ಯಪ್ಪ ಅಂತ ಕೇಳಿದ್ದಕ್ಕೆ ನಿನಗಾಗಿ ಕಚ್ಚಿದ್ದಲ್ಲ, ನಿನಗೆ ಹಿಡಿದ ಶನಿಗೆ ನಾನು ಕಚ್ಚಿದ್ದು. ವಿರೂಪಗೊಂಡ ರೂಪವನ್ನು ನಾನು ಹಿಡಿದುಕೊಂಡು ಎಲ್ಲೂ ಆಶ್ರಯ ಪಡೆಯುವ ಹಾಗಿಲ್ಲ. ನಳನಾಗಿ ನಾನು ಆಶ್ರಯವನ್ನು ಪಡೆಯುತ್ತಿದ್ರೆ ರಾಜಋಷಿಯಾದ ನಿನ್ನಲ್ಲದೆ ಬೇರೆಲ್ಲಿ ಅಂತ ಯೋಚಿಸಿ ನಿನ್ನನ್ನು ವಂಚಿಸಿ ಇದುವರೆಗೆ ದಿನವನ್ನು ಕಳೆದೆ. ಕ್ಷಮಿಸು. ದುಃಖಿಸಿ ಶನಿಯ ಕಾಲ ಇದು.
ನೀನೊಂದು ಮಂತ್ರ ಹೇಳಿಕೊಡ್ತೇನೆ. ಯಾವ? ಅದು ಶನಿ ವಿಮೋಚನಾ ಮಂತ್ರ. ಅದರಿಂದ ಬಿಡುಗಡೆ ಹೊಂದು. ಇದು 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 ಶಿರವಾಗಿರಲಿಕ್ಕೆ ಶರಣಾಗತಿಯನ್ನು ಹೊಂದಿದವನಿದ್ದೇನೆ. ಏನು ದೇವರೇ ನಿನ್ನ ಲೀಲೆ ಇದು. ಯಾರಿಂದಲೂ ಊಹಿಸಲಾಗದೇ ಇರುವಂತಹ ಕಷ್ಟವನ್ನು ನಳನ್ಪತಿಯಾದ ನನಗೆ ನೀನು ಒದಗಿಸಿಕೊಟ್ಟೆ. ಲೋಕ ಬೆಳಗಬಹುದಾದ ಸೂರ್ಯದೇವನಿಗೆ ಅನೇಕ ಮಕ್ಕಳಲ್ಲಿ ಇಬ್ಬರು ಮಕ್ಕಳು ಮಾತ್ರ ದಂಡಧರರಾಗಿ ಗುರುತಿಸಿಕೊಂಡವರಂತೆ ಬದುಕಿನ ಅಂತ್ಯವಾದ ಬಳಿಕ ತನ್ನದ್ದಾದ ಕರ್ಮವನ್ನು ಮಾಡುವುದಕ್ಕೆ ಫಲವಾಗಿ ಯಮನು ದಂಡವನ್ನು ಕೊಡುವುದಂತೆ ಲೋಕದಲ್ಲಿ. ಆದರೆ ಜೀವಿತಾವಧಿಯಲ್ಲಿ ತಾನು ಮಾಡುವ ತಪ್ಪುಗಳಿಗೆ ಶಿಕ್ಷೆ ರಕ್ಷೆಯನ್ನು ಒದಗಿಸುವವನು ಶನಿ ಮಹಾತ್ಮ ಎನ್ನುವುದನ್ನು ನಾನು ಅರಿತಿದ್ದೇನೆ ದೇವರೇ. ನನ್ನ ಚಕ್ರವರ್ತಿಯಾಗಿ ಷಟ್ಚಕ್ರವರ್ತಿಗಳಲ್ಲಿ ಒಬ್ಬರೆನಿಸಿಕೊಂಡು ಧರಣಿಯಲ್ಲಿ ನಾನು ಯಾವ ರೀತಿಯಾಗಿ ವ್ಯವಹಾರ ಮಾಡಿದ್ದೇನೆ ಎನ್ನುವುದನ್ನು ನೀನೇ ಅರಿತವನಿದ್ದೀಯ. ಅನ್ಯ ಹೆಣ್ಣಿಗೆ ತಪ್ಪಿದ್ದಿಲ್ಲ, ಅನ್ಯರ ಸಂಪತ್ತನ್ನು ನಾ ಬಯಸಿದ್ದಿಲ್ಲ, ಲಂಪಟನಲ್ಲ. ಹಾಗಾದ್ರೆ ದೋಷರಹಿತನಾಗಿ ಬದುಕುತ್ತಾ ಇದ್ದಂತಹ ನನಗೆ ಯಾವ ಕಾರಣಕ್ಕಾಗಿ ಈ ಶಿಕ್ಷೆಯನ್ನು ಕೊಟ್ಟೆ? ನಾನೇನೋ ಅನ್ಯಾಯ ಮಾಡಿದೆ ಹೇಳಬೇಕು ಸ್ವಾಮಿ. ಇದೆಲ್ಲವೂ ನಾನಾಗೆ ಮಾಡಿದ್ದಲ್ಲ, ಮೂರು ಮೂರ್ತಿಗಳ ಅಪ್ಪನಿಂದಾಗಿ ಇದೆಲ್ಲ ಆಗಿದೆ. ಹಾಗೆಯೇ ಮೂರು ಮೂರ್ತಿಗಳ ಅಪ್ಪನೆಯನ್ನು ಮೀರುವುದಕ್ಕುಂಟು ಹೇಳು? ಖಂಡಿತವಾಗಿಯೂ ಇಲ್ಲ. ಲೋಕವನ್ನು ಪಾಲನೆ ಮಾಡುವಂತಹ ಅವರುಗಳೇ ನಿನಗೆ ಈ ಕೆಲಸವನ್ನು ಒದಗಿಸಿಕೊಟ್ಟಿದ್ದಾರೆ ಅಂತಾರೆ. ಅದರಲ್ಲಿಯೂ ನನ್ನ ರಾಶಿ ಚಕ್ರದಲ್ಲಿ ನಿನ್ನ ಪ್ರವೇಶಕ್ಕೆ ಅವರೇ ಅವಕಾಶ ನಿನಗೆ ಒದಗಿಸಿಕೊಟ್ಟದ್ದು ಅಂತಾದ್ರೆ ಅದನ್ನು ತಡೆಯುವುದಕ್ಕೆ ಮಾನವ ಮಾತ್ರನಾದ ನಾನೆಲ್ಲಿಂದ ಸಾಧ್ಯನಾಗುತ್ತೇನೆ ಕೇಳಿ. ಆದರೊಂದು ನಿನ್ನಲ್ಲಿ ಮಾತು, ಬಹು ಸುದೀರ್ಘ ಕಾಲದ ನನ್ನನ್ನು ಬಸವಳಿಯುವ ಹಾಗೆ ನೀ ಮಾಡಿದವನಿದ್ದೀಯ. ನಾನಾದರೂ ಪತಿ, ನಾನಾದರೂ ವೀರ್ಯವಂತನಿದ್ದೇನೆ, ನಾನಾದರೂ ಅನುಭವಿಸಿದರೆ ಈಗಲೂ ನೆಟ್ಟನೆ ನಿಂತುಕೊಳ್ಳುವುದಕ್ಕೆ ಸಾಧ್ಯ. ಆದ್ರೆ ಸಾಮಾನ್ಯರಿಗೆ ನೀನು ಶಿಕ್ಷೆಯನ್ನು ಕೊಟ್ಟೆ ಅಂತ ಆದ್ರೆ ಅವರಿಗೆ ಬದುಕನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳಿಕೆ, ಒಬ್ಬ ವ್ಯಕ್ತಿಯನ್ನು ನೀನು ಎಷ್ಟು ವರ್ಷಗಳ ಕಾಲ ನೀ ಬಾಧೆಯನ್ನು ಕೊಡುತ್ತೀಯಪ್ಪ? 30 ವರ್ಷಗಳ ಕಾಲ. 30 ವರ್ಷ? ಹೌದು. ನಾನು 100 ವರ್ಷ ಬದುಕಿದ ಅಂತಾದ್ರೆ ಬದುಕಿನ ಅರ್ಧ ಆಯುಷ್ಯವನ್ನು ನಿನ್ನ ಬಾಧೆಯಲ್ಲಿ ಕಳೆದ ಅಂತ ಆಗುತ್ತದೆ. ಕೈ ಮುಗಿದು ಕೇಳಿಕೊಳ್ತೇನೆ, ಅದನ್ನು ಕಡಿತಗೊಳಿಸಬೇಕು ಸ್ವಾಮಿ. 15 ವರ್ಷಗಳ ಕಾಲ. 15 ಬೇಡ, ಮತ್ತಷ್ಟು ಕಡಿತಗೊಳಿಸಬೇಕು ನೀನು. ಹಾಗಾದರೆ 7.5 ವರ್ಷಗಳ ಕಾಲ. ಜನ್ಮ ದ್ವಾದಶ ದ್ವಿತೀಯ ಎನ್ನಬಹುದಾದಂತಹ 2.5 ವರ್ಷಗಳ ಒಟ್ಟು 7.5 ವರ್ಷಗಳ ಕಾಲ ಒಬ್ಬ ವ್ಯಕ್ತಿಗೆ ನೀನು ಶುಭಾಶುಭ ಫಲಗಳನ್ನು ನೀ ಕೊಡಬೇಕು. ಇದು ನಳನ ಕೇಳಿಕೆ. ಆದರೆ ನೀನು ಈಗಲೇ ನನ್ನನ್ನು ಬಿಟ್ಟು ದೂರವಾಗಕೂಡದು. ಒಂದು ಮಾತನ್ನು ಕೇಳಿಕೊಳ್ತೇನೆ, ಪ್ರಪಂಚದಲ್ಲಿ ಯಾರು ನಳ, ದಮಯಂತಿ, ಕಾರ್ಕೋಟಕ, ಋತುಪರ್ಣ ಎನ್ನುವಂತಹ ಹೆಸರನ್ನು ಉಚ್ಚರಿಸುತ್ತಾರೆ ಅಂತವರಿಗೆ ನಿನ್ನ ಬಾಧೆಯಾಗ ಕೂಡದು. ಮಾತ್ರವೇ ಅಲ್ಲ, ಕುಂಡಿನ ನಗರವನ್ನು ಸೇರಿ ನನ್ನ ಮಡದಿಯಾದ ದಮಯಂತಿಯನ್ನು ಕಂಡು ನಾ ನುಡಿಸುವಲ್ಲಿಯವರೆಗೆ ನೀನು ನನ್ನ ದೇಹದಲ್ಲೇ ಇರಬೇಕು. ಅಪ್ಪಣ ಕೊಡ್ತೀಯೋ? ಖಂಡಿತವಾಗಿ. ಏನು ಸ್ವಾಮಿ, ನಿಮ್ಮ ವೇಷ ಮುಗಿಲಿಲ್ವಾ? ವೇಷ ಮುಗಿಬೇಕಿದ್ರೆ ಆಟ ಮುಗಿದೆ. ನನ್ನನ್ನು ಯಾಕೆ ಹೇಳ್ಕೊಂಡು ಬರುವುದು? ಯಾಕೆ? ಇದು ಒಂದು ಪರೀಕ್ಷೆ ಉಳಿದಿದೆ, ಅದು ಕುಂಡಿನ ನಗರದಲ್ಲಿ ಅರಮನೆಯಲ್ಲಿ ನಡೆಯುವ ಪರೀಕ್ಷೆ. ಮತ್ತೆ ಒಬ್ಬೊಬ್ಬರೇ ಹೋದ್ರೆ ಒಳ್ಳೇದಾಗುದಿಲ್ಲ. ಒಳ್ಳೇದಾಗ್ತದೆ. ಸಂಭಾಷಣೆ ಮಾಡ್ತಾ ಮಾಡ್ತಾ ಹೋಗ್ಬೇಕಲ್ಲ. ಹೌದು. ಅದಿರ್ಲಿ, ನಿಮ್ಮ ರಾಜ್ಯವನ್ನು ನೀವು ಹೇಗೆ ಸೋತದ್ದು? ಯೂತವನ್ನಾಡಿ ಅದಕ್ಕೆ ಅಕ್ಷಹೃದಯ ಅಂತ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಪಠಿಸಿದ್ರೆ ಎಲ್ಲ ಲೆಕ್ಕ ತಿಳಿಯುತ್ತದೆ. ಹೌದು. ಹೂವಲ್ಲೊಂದು ಮರ ನೋಡಿ, ಹೌದು, ಆ ಮಂತ್ರವನ್ನು ಹೇಳುತ್ತಾ ಮರವನ್ನು ನೋಡಿದ್ರೆ ಉದುರಿದ ಎಲೆ ಎಷ್ಟು, ಉದುರುವುದಕ್ಕೆ ತಯಾರಾದ ಎಲೆ ಎಷ್ಟು, ಇನ್ನು ಚಿಗುರುವುದಕ್ಕೆ ಇರುವ ಎಲೆಗಳೆಷ್ಟು, ಬುಡದಿಂದ ತುದಿಯವರೆಗೆ ಲೆಕ್ಕ ಸಿಗ್ತದೆ. ಕೂದಲಲ್ಲಿ ಬೇಕಾದದ್ದೇ ಅಕ್ಷಹೃದಯ. ನಾನು ಆಡ್ತೇನೆ ಅಂತ ನಮ್ಮ ಎಲೆ ಸರಿ ಇಲ್ಲ ಅಂತಾದ್ರೆ ಇದಿನವರ ಎಲೆ ಯಾವುದು ಉಂಟು ಎಲೆಯ ಬಗ್ಗೆ ಆಗ ಶನಿ ವಿಮೋಚನ ಮಂತ್ರ, ಈಗ ಅಕ್ಷಹೃದಯ. 2 ಕೊಟ್ಟಿದ್ದೀರಿ, ಅದು ಸಾಲ ಉಂಟು ನನ್ನ. ನಾನು ಸಾಲ ಕೊಟ್ಟದ್ದಲ್ಲ, ಆದ್ರೂ ಕೊಟ್ಟದ್ದು
ನಾನು ಉಳಿಸಿಕೊಳ್ಳಬಹುದಾ? ನಿಮಗೆ ಕೊಡಬೇಡುವಾ? ಏನ್ ಕೊಡ್ತೀರಿ? ಬಡಕಲು ಆದ ಕುದುರೆಯನ್ನು ನೀವು ಹೇಗೆ ಓಡಿಸ್ತೀರಿ ಅಂತ ಕೇಳಿದ್ರಲ್ಲ, ಅಶ್ವಹೃದಯ ಗೊತ್ತಿದ್ದವರಿಗೆ ಮಾತ್ರ ಅದು ಹೇಗೆ ಅಂತ ಗೊತ್ತು. ಓ, ಅಶ್ವಹೃದಯ. ಇನ್ನು ರಥಕಲ್ಪ, ಅದೆರಡು ನನಗೆ ಗೊತ್ತಿದೆ, ಅದನ್ನು ಉಪದೇಶಿಸ್ತೀನಿ. ಆಯ್ತಲ್ಲ? ಎರಡು ಸಾರಿ. ಚಕ್ರವರ್ತಿಗಳೇ, ಇದು ನಾವು ಬಂದು ಅರಮನೆಗೆ ಇನ್ನು ನಾನು ಚಕ್ರವರ್ತಿ ಅಂತ ಹೇಳುದು. ಚಕ್ರವರ್ತಿ ಅಂತ ಹೇಳಿದ್ರೆ ಎಲ್ಲರಿಗೂ ಸಂಶಯ ಬರುವುದಿಲ್ಲ. ಇದೊಂದು ಚಕ್ರವರ್ತಿ ಆಗಿ ಕಾಣ್ತದೆ. ನನಗೆ ಗೊತ್ತುಂಟಲ್ಲ ಒಳಗೆ ಚಕ್ರವರ್ತಿ ಅಂತ. ನಾನು ಒಬ್ಬ ಇರುವಾಗ ಆಯ್ತು, ನಿಮಗೆ ಬೇಸರ ಆಗುತ್ತಿದ್ರೆ ಹೇಳುದಿಲ್ಲ. ಮತ್ತೆ ಚಕ್ರವರ್ತಿಗಳಾದ ನೀವು ಹೇಳಬಾರ್ದು ಅಂತ ಹೇಳಿದ ಮೇಲೆ ನಾನು ಸಾಮರ್ಥ್ಯ ನೋಡಿ. ಹೇಳಬಾರ್ದು, ನಾನು ಚಕ್ರವರ್ತಿ ಆಜ್ಞೆ. ಅವರೆಲ್ಲ ಹಾಗೆ ಮಾತಾಡುದು ತಿರುಗಿಸಿ. ಆಯ್ತು, ಇರ್ಲಿ. ಈಗ ಕುಂದಿನಾಪುರದವರೆಗೆ ನಾವು ಬಂದಿದ್ದೇವೆ, ಮಾತಾಡ್ತಾ ನೋಡಿ. ಇವತ್ತಿನ ಮದುಮಗಳು ಏನೋ ನಿಮ್ಮನ್ನು ಕಾಣಬೇಕು, ಮಾತಾಡಿಸ್ಬೇಕು ಅಂತ ಬಹಳ ಆಶೆಯಲ್ಲಿದ್ದಾಳಂತೆ. ಅವಳಿಗೂ ಕೆಲಸ ನನ್ನಲ್ಲಿ. ನೀವು ನಿಮ್ಮ ಹೆಂಡತಿಯಲ್ಲಿ ಮಾತಾಡುವಾಗ ನಾನು ಯಾಕೆ ಸುಮ್ಮನೆ? ಸ್ವಾಮಿ, ಇನ್ನೊಂದು ಸಲ ಅವಕಾಶ ಇದ್ರೆ ನಾವು ಜೊತೆಯಾಗೋಣ. ಅಲ್ಲಿಯವರೆಗೆ ನಾನು ಸ್ವಲ್ಪ ವಿರಮಿಸ್ತೇನೆ. ನಮಸ್ಕಾರ. ಮದುಮಗಳಿಗೆ ನನ್ನನ್ನು ಕಾಡಬೇಕಂತ ಚಂದದ ಮುಖಾಗುವ. ನನಗೆ ನೀವು ಧೀರನ ಹಾಗೆ ಕಾಣ್ತಾ ಇದ್ದೀರಿ. ಸ್ವಲ್ಪ ಮಾತಾಡ್ಬೇಕಿತ್ತು ನಿಮ್ಮಲ್ಲಿ. ಯಾರಲ್ಲಿ? ನಿಮ್ಮಲ್ಲಿ. ನನ್ನಲ್ಲಿ ಎಂತ ಮಾತು? ಏನೋ ಇದೆ, ಸ್ವಲ್ಪ ಮುಖ ತಿರುಗಿಸಿ. ನೋಡುವ ಯಾಕೆ? ನೋಡುವ ಹಾಗಿಲ್ಲ, ಏನು ಸುಖ ಇಲ್ಲ ಮುಖ ನೋಡಿ. ಮುಖ ನೋಡಿದ್ರೆ ಸುಖ ಇಲ್ವಾ? ಸುಖ ಇಲ್ಲ. ಅಲ್ಲ, ನೋಡಿದವರಿಗೂ ಸುಖ ಇಲ್ವೋ ಅಥವಾ ಮುಖ ಇದ್ದವರಿಗೂ ಸುಖ ಇಲ್ವೋ? ಇದ್ದವರಿಗೂ ಸುಖ ಇಲ್ಲ, ನೋಡಿದವರಿಗೂ ಸುಖ ಇಲ್ಲ. ಇಲ್ಲ, ನಾನು ಮಾತಾಡ್ಬೇಕಾದ್ರೆ ಮುಖ ನೋಡಿಯೇ ಮಾತಾಡುವುದು. ಹಾಗಾಗಿ ಸ್ವಲ್ಪ ತಿರುಗಿಸಿ. ನಿಮ್ಮ ಗ್ರಾಚಾರ ಇದನ್ನು ಆದಿತ್ತು, ನೋಡೋಣ. ಸರಿ, ನಿಮ್ಮನ್ನು ಕಾಣುವಾಗ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕೆನ್ನುವಂತ ಮನಸ್ಸು ನನ್ನದು. ನನ್ನನ್ನು ಪ್ರಶ್ನೆ ಉತ್ತರ ಕೊಡ್ಬಹುದಾ? ಕೊಡ್ಲಿಕ್ಕೆ ಸಾಧ್ಯ ಇದ್ದ ಪ್ರಶ್ನೆ ಆದ್ರೆ ಕೊಡ್ಬೋದು, ಇಲ್ಲದ್ದು ಗೊತ್ತಿಲ್ಲ ಅಂತ ಹೇಳ್ಬೋದು. ಉತ್ತರ ಕೊಡಬೇಕೆನ್ನುವಂತ ಮನಸ್ಸು ನಿಮ್ಮಲ್ಲಿ ಇದ್ರೆ ನನ್ನ ಪ್ರಶ್ನೆಗೆ ಉತ್ತರ ಎನ್ನುವುದು ನಿಮ್ಮಲ್ಲಿ ಇದ್ರೆ ಕೊಡ್ತದೆ. ಕೇಳಬಹುದೇ? ಓದೀರ, ನೀವ್ ಯಾರು? ನಿಮ್ಮ ಹೆಸರೇನು? ನಿಮ್ಮ ಊರಲ್ಲಿ? ನಿಮಗೆ ಮದುವೆ ಆಗಿದೆಯಾ? ಮದುವೆ ಆದ್ರೆ ಮಕ್ಕಳೆಷ್ಟು ಮಂದಿ? ಅಲ್ಲ, ಈ ರೂಪ ಎನ್ನುವುದು ಹುಟ್ಟುವಾಗಲೇ ಇತ್ತ, ತದನಂತರ ಈ ರೂಪ ನಿಮ್ಮನ್ನು ಸೇರಿಕೊಂಡದ್ದು, ಹೇಳಬಹುದೇ? ಮೆರವ ಬಂಗಾಳ ದೇಶಗಳೆನಗೆ ಪೂರ್ವದಲ್ಲಿ ಬರಬಾರದು ಎಂಬ ಹೆಸರು ಕೇಳು. ಬರದ ವಿಧಿವಶದಿಂದ ದಾರಿದ್ರ್ಯ ಸಂಭವಿಸಿ ಇರುವಿರುದು ಬಣ್ಣ ನೋಡುವಾಗ ಬುದ್ಧಿಯಲ್ಲಿ ಕೇಳು. ನಾನೇ ನಿಮ್ಮಲ್ಲಿ ಮಾತನಾಡಬೇಕು ಅಂತ ಹೇಳಿ ಕಳಿಸಿದವಳು ನಾನೇ. ನೀವೇ? ನಾನೇ. ಪ್ರಶ್ನೆ
ನಾನು ಒಂದೊಂದಾಗಿ ಪ್ರಶ್ನೆಯನ್ನು ಕೇಳ್ತೇನೆ. ತುಂಬಾ ಕೇಳಿದ್ರಿ, ನಮಗೆ ಒಮ್ಮೆಲೆ ತುಂಬಾ ಪ್ರಶ್ನೆ ಕೇಳಿದ್ರೆ ಉತ್ತರ ನೆನಪಾಗುದಿಲ್ಲ. ನಾವು ಸ್ವಲ್ಪ ಸ್ವಲ್ಪ ಮಾತನಾಡ್ಲಿಕ್ಕೆ ತಯಾರು ಮಾಡಿಕೊಂಡು ತಗೊಳ್ಳಿ. ಹಾಗಾದ್ರೆ ಒಂದೊಂದಾಗಿ ಕೇಳ್ಬೇಕು. ಒಂದೊಂದೇ ಕೇಳಿದ್ರೆ ನೆನಪಾಗ್ತದೆ. ಸರಿ. ಓ, ನೀವು ಯಾರು? ನಾನು ಬಾವು. ಬಾವುಕ. ನಿಮ್ಮ ಹೆಸರು ಬಾವುಕ ಅಂತ ಆಯ್ತು. ಬಾವು. ನಿಮ್ ಊರಲ್ಲಿ? ಅದು ಬಂಗಾಳ. ಬಂಗಾಳ ಅಂದ್ರೆ ಸ್ವಲ್ಪ ಹತ್ತಾಗಿ ಗೌಡು ಬಂಗಾಳ. ಗೌಡು ಬಂಗಾಳ. ಸರಿ. ಈ ರೂಪ ಎನ್ನುವುದು ಹುಟ್ಟುವಾಗಲೇ ಇತ್ತ, ತದನಂತರ ಈ ರೂಪ ಬಂದದ್ದೇ? ಹುಟ್ಟುವಾಗ ನಾನು ಸರಿ ಇದ್ದಂತೆ, ಮತ್ತೆ ದುರ್ಬುದ್ಧಿಯಲ್ಲೆಲ್ಲ ಈಗ ಸರಿ. ನಾನು 3 ಪ್ರಶ್ನೆ ಕೇಳಿದ್ದೆ, ಈಗ 4ನೇದು. ನಿಮಗೆ ಮದುವೆ ಆಗಿದೆಯಾ? ಪ್ರಶ್ನೆ 4 ಮದುವೆ? 4 ಮದುವೆ ಅಲ್ಲ, ಪ್ರಶ್ನೆ 4. ಪ್ರಶ್ನೆ 4. ಮದುವೆ ಆಗಿದೆ. ಮದುವೆ ಆಗಿದೆಯಾ? ಮದುವೆ. ಸರಿ. ಮಕ್ಕಳು ಎಷ್ಟು? 5 ಮಂದಿ ಮಕ್ಕಳ? ಪ್ರಶ್ನೆ ಮಕ್ಕಳು ಎಷ್ಟು? ಮಕ್ಕಳು 2. 2 ಹೆಣ್ಮಕ್ಳು ಅಂತ ಕಾಣ್ತದೆ. ಹಾಗಾದ್ರೆ 2 ಗಂಡು ಮಕ್ಕಳು? ಅಲ್ಲ, ಒಂದು ಹೆಣ್ಣು ಒಂದು ಗಂಡು. ಒಂದು ಹೆಣ್ಣು ಒಂದು ಗಂಡು. ಸರಿ ಸರಿ ಸರಿ, ಆಯ್ತು. ಪ್ರಶ್ನೆಗೆಲ್ಲ ಉತ್ತರ ಸಿಕ್ಕಿತ್ತು ನನಗೆ. ಆದ್ರೆ ಮದುವೆ ಆಗಿದೆ ಅಂತ ಹೇಳಿದ್ರಲ್ಲ? ಹೌದು. ಹೆಂಡತಿ ಏನು ಎಲ್ಲಿ ಅಂತ? ಹೆಂಡತಿ ಇದೆಲ್ಲ ಒಟ್ಟಿಗೆ. ಅಂದ್ರೆ ನಿಮ್ಮನ್ನು ಅವಳು ಬಿಟ್ಟು ಹೋಗ್ತಾ ನಾನು ಬಿಟ್ಟು ಹೋಗ್ತಾ ಅಂತ ನೆನಪಿದೆ. ಹಾಗಾದ್ರೆ ಬಿಟ್ಟು ಹೋಗಿದ್ದಾಳಂತ ಆಯ್ತು. ಅಯ್ಯೋ ದೇವ್ರೆ, ಅವಳು ಒಮ್ಮೆ ನನ್ನ ಕೈಗೆ ಸಿಗಬೇಕಿತ್ತು. ಅವಳು ಹೆಣ್ಣ ಅಂತ ಕೇಳ್ತೇನೆ. ಕಷ್ಟವೋ ಸುಖವೋ ಗಂಡನ ಜೊತೆಗೆ ಬಾಳ್ಬೇಕಾದದ್ದು ಅವಳ ಕರ್ತವ್ಯ. ಗಂಡನ ಛಾಯಾನುವರ್ತಿನಿ ಆಗಿರ್ಬೇಕು. ಅಲ್ಲಿ ನೀವೇನೋ ಕಷ್ಟಪಡಲಾಗಿದ್ದೀರಂತ ಅವಳು ನಿನ್ನನ್ನು ಬಿಟ್ಟು ಹೋಗುದು? ಅವಳು ಅದನ್ನು ಹೇಳ್ತಾ ಇತ್ತು ಅವಳು. ಕೆಲವು ಸಲ ಅಲ್ಲಿ ಹೇಳಿದ್ರೆ ಸಾಕಾಗುದಿಲ್ಲ ಸ್ವಾಮಿ. ಕೆಲವು ಸಲ ಬೆಳಿಗ್ಗೆ ಎದ್ದಾಗ ನನ್ನ ಹೆಂಡತಿ ಬಂದು ಹೇಳುದು, ಸ್ವಾಮಿ ಇಕೊಳ್ಳಿ ಚಾಯ. ಅಯ್ಯೋ, ಛಾಯಾನುವರ್ತಿನಿ ನೆರಳಿನ ಹಾಗೆ ಇರಬೇಕು ಅಂತ. ನನಗೆ ಅದೇ ಛಾಯಾನುವರ್ತಿನಿ ಅಂತ ಹೇಳಿದ್ದಲ್ಲ. ನಿಮ್ಮ ಹೆಂಡತಿ ಹೇಳಿದ್ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಅದೆಲ್ಲ ಹೇಳಿದ್ದು ಅದಲ್ಲ. ಅಲ್ಲ, ಅವಳಿಗೆ ಏನಾಗಿದೆ ಅಂತ ಬಿಟ್ಟು ಹೋಗಿದ್ದಾಳಲ್ಲ ಅವಳು? ಬಿಟ್ಟು ಅವಳು ಅಲ್ಲ, ಅವಳು ಬಿಟ್ಟು ಹೋದ, ನಾನು ಬಿಟ್ಟು ಹೋದ ಅಂತ ಬಹುದು. ನಾನೇ ಬಿಟ್ಟು ಹೋದ. ನೀವು ಬಿಟ್ಟು ಹೋದ? ನಾನು ಬಿಟ್ಟು ಗ್ರಾಚಾರ ಎಲ್ಲ ಇದ್ದ ಕಾರಣ ಜೊತೆಯಲ್ಲೆಲ್ಲ ಹೆಂಡತಿಯನ್ನು ಕರ್ಕೊಂಡು ಹೋದ್ರೆ ಖರ್ಚು ಹೆಚ್ಚು. ಮತ್ತೆ ಕೇಳಿದ್ದೆಲ್ಲ ತೆಗೆದು ಕೊಡುದು, ನಮ್ಮನ್ನೆಲ್ಲ ತೆಗೆದು ಕೊಡ್ಲಿಕ್ಕಿಲ್ಲ. ಅದಕ್ಕೆ ಹಾಗೆಲ್ಲ ಆಯ್ತು. ಆದಿ, ನಾನು ಇವತ್ತಿನ ಮದುಮಗಳು. ಅಂದ್ರೆ ನನಗಿದು ಮೊದಲು ಮದುವೆ ಅಲ್ಲ. ನಿಮಗೆ ನನಗೆ ಮೊದಲು ಮದುವೆ ಆಗಿದೆ. ಆದ್ರೆ ಮದುವೆ ಆಗದವರಾಗಲಿ ಮದುವೆ ಆಗಿದೆ. ನಿಮಗೆ ಮಕ್ಕಳಿದ್ದಾರೆ. ಎಷ್ಟು ಮಕ್ಕಳು? ಒಂದು ಗಂಡು ಒಂದು ಹೆಣ್ಣು. ಮಕ್ಕಳು ನಮ್ಮ ಎಂತದ್ದು ನಮ್ಮ? ಅಲ್ಲ, ನನಗೆ ಒಂದು ಗಂಡು ಒಂದು ಹೆಣ್ಣು, ನಿಮಗೆ ಒಂದು ಗಂಡು ಒಂದು ಹೆಣ್ಣು. ಒಂದೆಲ್ಲ ನಿಮಗೊಂದು ಹೆಣ್ಣು ಒಂದು ಗಂಡು, ನನಗೂ ಒಂದು ಹೆಣ್ಣು ಒಂದು ಗಂಡು. ಮಕ್ಕಳು ಒಂದೇ. ಆದ್ರೆ ಏನ್ ಮಾಡುವುದು, ಗಂಡ ಮಾತ್ರ ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋದ ನನಗೆ ಸಿಗಬೇಕು. ಚರ್ಮ ಎಲ್ಲ ಮುರಿಯುತ್ತೆ, ಚರ್ಮ ತೆಗೀತಿದ್ದ. ಓಯ್, ಬಿಟ್ಟು ಹೋದದ್ದು ನನ್ನ ಗಂಡ. ಹೌದು, ಅದನ್ನೇ ಹೇಳಿದ್ದು. ಅದನ್ನೇ ನಾನು ಹೇಳ್ತಾ ಇರುವುದು. ನೀವೇನು ಅಲ್ಲ, ಅವರಿಗೆ ಯಾವ ಸ್ಥಿತಿಯಲ್ಲಿ ಇದ್ರು ಏನೋ, ಏನು ಕಷ್ಟವೋ ಏನೋ, ಹಾಗಾಗಿ ಬಿಟ್ಟು ಹೋಗಿರ್ಬಹುದು. ಅದನ್ನೇ ಆಗ ನನ್ನ ಹೆಂಡತಿ ಬಿಟ್ಟು ಹೋದ್ದು ಅಂತ ಇವಾಗ ಜೋರು ಮಾಡಿಲ್ಲ. ಅದಕ್ಕೆ ಆಗ ಸರಿ ಸ್ವಾಮಿ, ಆದಿತ್ತು ಪರಿಚಯ ಆಯ್ತಲ್ಲ ನೋಡಿ. ಇವರೆಲ್ಲ ಬಂದು ಸೇರಿದ್ದಾರೆ, ಅರಸು ಮಕ್ಕಳು. ಇವರು ಎಲ್ಲ ಈಗ ಬಂದದ್ದ? ನಾನು ಮೊದಲು ಬರುವಾಗ ಇಷ್ಟೆಲ್ಲ ಇವರೆಲ್ಲ ಮದುವೆಗೆ ಬಂದದ್ದು. ಮದುವೆಗೆ ಬಂದದ್ದೆಲ್ಲ ಎಲ್ಲ ಊಟ ಆದ ಮೇಲೆ ಹೋಗ್ತಾರೆ. ಇಲ್ಲ, ಅವರೆಲ್ಲ ನನ್ನನ್ನು ಮದುವೆ ಆಗ್ಲಿಕ್ಕೆ ಬಂದವರು. ಎಷ್ಟು ಜನ? ಅದರಲ್ಲಿ ಯಾರೋ ಒಬ್ಬರು ನನ್ನನ್ನು ಮದುವೆ ಆಗ. ಚಂದ ಇದ್ದೀರಿ, ಅಲ್ಲಿ ಚಂದದವರಿದ್ದಾರೆ, ನಾನು ಆರಿಸಿಕೊಳ್ಬೇಕಷ್ಟೇ. ಆದ್ರೆ ಬಂದಂತ ನೆರೆದಿರುವಂತ ಇವರು ಯಾರ ಮೇಲೂ ನನಗೆ ಮನಸ್ಸಿಲ್ಲ. ಯಾರ ಮೇಲೂ ಮನಸ್ಸಿಲ್ಲ. ನನ್ನನ್ನು ಮದುವೆ ಆಗುವ ಉದ್ದೇಶದಿಂದ ಗರ್ವದಿಂದಲೇ ಬಂದವರು ಅವರು. ಅವ್ರು ಯಾರ ಮೇಲೂ ನನಗೆ ಮಾತ್ರ ಮನಸ್ಸಿಲ್ಲ. ಮನಸ್ಸಿಲ್ಲ ಅಂತ ಆದ್ರೆ ಹಾಗಾದ್ರೆ ಮದುವೆ ಇಲ್ಲ. ಮದುವೆ ಈಗ ಮದುವೆ ಆಗ್ಬೇಕಂತ ಮನಸ್ಸು ಮಾಡಿತ್ತು ನಾನು. ಹೌದು. ಮದುವೆ ಇಲ್ಲ ಎಂದಾಗ ನಿಮಗೇನು ಸಂತೋಷ ಆಗುವುದು? ಅಲ್ಲ, ಮದುವೆ ಆಗುದಿಲ್ಲ ಅಂತಾದ್ರೆ ಸಂತೋಷ ಅಲ್ವಾ? ಇಷ್ಟು ಜನ ಯಾರು ಬೇಡ ಅಂತಾದ್ರೆ ನಿಮಗೇನು ಸಂತೋಷ?
ನಿಮಗೇನು ತೊಂದರೆ ಆಗುದಿಲ್ಲ, ಅಡುಗೆ ಸಿದ್ಧವಾಗಿದೆ, ಊಟ ಮಾಡಿಯೇ ಹೋಗಬಹುದು ನೀವು. ಅಲ್ಲ ಅದನ್ನು ನಾವು ಕೋಣೆಗೆ ಹೋದಾಗ ಬೆಂಕಿ ಕೊಡ್ಲಿಲ್ಲ, ನೀರು ಎಂತ ಅಡಿಗೆ ಕಾರವಾರ ಅಡಿಗಿಡಿ. ಆದ್ರೆ ಮದ್ವೆ ಉಂಟು, ಮದುವೆ ಉಂಟು. ಮದ್ವೆ ಉಂಟು. ನೆರೆದಿರುವಂತ ಇವರು ಯಾರ ಮೇಲೂ ನನಗೆ ಮನಸ್ಸಿಲ್ಲ, ಆದ್ರೆ ಒಬ್ಬರ ಮೇಲೆ ನನಗೆ ಮನಸ್ಸಾಗಿದೆ. ಹೌದಾ? ಯಾರ ಮೇಲೆ? ಯಾರ್ಯಾರು ಅಲ್ಲ, ನಿಮ್ಮ ಮೇಲೆ ಮನಸ್ಸಾಗಿದೆ. ನನ್ನ ಮೇಲೆ? ನೋಡಿ ಸೋತವಳು ನನ್ನನ್ನು? ತರುಣಿ ಮೋಗ ಯಾಕಿಗೆಗಳು, ಓ ತರುಣಿ ಮೋಗ ಯಾಕಿಗೆಗಳು, ತಿರುಕರಿಂದತಿ ತಿರುಕ ತೆಗೆದಳು, ನಾ ತಿರುಕರಿಂದತಿ ತಿರುಕ ತೆಗೆದಳು. ದೊರೆಕುಮಾರಿಗೆ ನಿನಗೆ ಯೋಗ್ಯವೇ, ದೊರೆಕುಮಾರಿಗೆ ನಿನಗೆ ಯೋಗ್ಯವೇ, ಪರ ಸೇವೆಯೂ ಜನಗಯವೇ, ತರುಣೋಗ ಯಾಕಿಗೆಯನ್ನಳು, ತಿರುಕರಿಂದತಿ ತಿರುಕ ತೆಗೆದಳು. ರಾಜಕುಮಾರಿ, ನಿಮ್ಮ ಮೇಲೆ ಮೋಹ ನನಗೆ. ಬಹುಶಃ ತುಂಬಾ ನಿದ್ದೆಗೆಟ್ಟಿದ್ದೀರಿ ಅಂತ ಕಾಣ್ತದೆ. ಇಲ್ಲಪ್ಪ, ಈ ನಿದ್ದೆಗೆಟ್ಟವರಿಗೆಲ್ಲ ಚಂದವೇ ಕಾಣು. ನನ್ನನ್ನು ಕಂಡು ಮದುವೆ ಮೋಹ, ನನ್ನನ್ನು ಇದೊಂದು ಮೋಹ ಬರುವ ಮುಖವು. ಅಯ್ಯಯ್ಯೋ, ನಿಮಗೇನು ನನ್ನ ಮನಸ್ಸಿಗೆ ಒಪ್ಪಿಗೆ ಆಗಿದೆಯಪ್ಪ. ಗೋನು ಬೆನ್ನು. ನನಗೆ ತರುಣಿಯರ ಮೋಹ ನನಗೆ ಇಲ್ಲ. ನನಗೆ ಮದುವೆ ಬಗ್ಗೆ ಆಸಕ್ತಿಯೂ ಇಲ್ಲ. ನಾನು ಯಾರು? ಒಬ್ಬ ತಿರುಕ, ಪ್ರಾಚಾರ ಹಿಡಿದು ತಿರುಪೆಯ ರೀತಿಯಲ್ಲಿ ಬೇಡುತ್ತಾ ಬದುಕುತ್ತಾ ಇದ್ದೇನೆ. ಒಂದು ಸಮಾನತೆ ಬೇಕೋ ಬೇಡುವ ಹಾಗೆ ಕೈಯಲ್ಲಿ ಏನಿಲ್ಲ ಅಂತ ಏನಿಲ್ಲ. ಮದುವೆ ಆಗದೆ ಉಳಿಯುವುದಾ? ಯೋಚನೆ ಮಾಡಬೇಡಿ, ನಮ್ಮ ಅಪ್ಪನಲ್ಲಿ ಬೇಕಾದಷ್ಟು ಉಂಟು. ಅರ್ಧ ರಾಜ್ಯವನ್ನು ನಿಮಗೇ ಕೊಡೋಣ. ಅರ್ಧ ನಿಮಗೆ ಸ್ವಾಭಿಮಾನ ತಡೆ ಆಗ್ತದೆ ಅಂತ ಇದ್ರೆ ಅದು ಬೇಡ ಸ್ವಾಮಿ. ನೋಡಿ, ನಿಮಗೆ ಹೀಗೆ ಭಿಕ್ಷಾಟನೆ ಮಾಡ್ಬೇಕು ಅನ್ನುವಂತ ಮನಸ್ಸಿದ್ರು ನಾನು ಬರ್ತೇನೆ ನಿಮ್ಮ ಜೊತೆ. ಬೇಡಲಿಕ್ಕೆ ನನಗೆ ಸಿಕ್ಕುವುದೇ ಸ್ವಲ್ಪ. ನಮಗೆ ಸಾಕಾಗ್ತದೆ ಮದುವೆ ಅದು. ನಾನು ಯಾಕೆ ಮದುವೆ ಬೇಡ ಹೇಳಿ? ಯಾಕೆ ಆಗುವುದಿಲ್ಲ ನೀವು ಮದುವೆ? ಮೊದಲ ಸತಿಯನೇ ಹೊಡೆಯಲಾರದೆ, ಮೊದಲ ಸತಿಯನೇ ಹೊಡೆಯಲಾರದೆ, ಅದನ ಗೆಟ್ಟುತ್ತೆ ಶಾಂತ ತಿಳಿದಿದೆ. ಮದುವೆ ಬೇಡನ ವೃತ್ತನಾದೆನು, ವೃತ್ತನಾದೆನು, ನಾ ವೃತ್ತನಾದೆನು, ಮಗನ ಕೇಳಿಗೆ ಮಗನಾದೆನು, ಕರುಣಿನೋಗ ಯಾಕಿಗೆಯನ್ನಳು, ತಿರುಕರಿಂದತಿ ತಿರುಕ ತೆಗೆದಳು. ರಾಜಕುಮಾರಿ, ನಿಮಗೇನೋ ನನ್ನ ಮೇಲೆ ಮನಸ್ಸಾಗಿರಬಹುದು, ಆದ್ರೆ ನಾನು ಮನಸ್ಸು ಮಾಡುವಲ್ಲಿ ಯೋಚಿಸಬೇಕೋ ಬೇಡೋ ಹೇಳಿ. ಯಾಕೆ ಆಗುದಿಲ್ಲ? ನಾನು ಒಂದು ಮದುವೆ ಆದವ, ಹೇಳಿದ್ರಲ್ಲ, 2 ಮಕ್ಕಳ ತಂದೆ ನಾನು. ಅದು ನಾನು ಅಷ್ಟೇ. ಅವರನ್ನು ಸಾಕುವುದಕ್ಕೆ ಹೊಣೆಗಾರಿಕೆ ಇಲ್ಲದೆ, ಬರುವುದಕ್ಕೆ ಸಾಧ್ಯವಿಲ್ಲದೆ ಅಡವಿ ಮಧ್ಯದಲ್ಲಿ ಬಿಟ್ಟು ಹೋದ ಪಾಪಿಷ್ಟ. ಅಡವಿ ಮಧ್ಯದಲ್ಲಿ ಬಿಟ್ಟು ಹೋದ ಪಾಪಿಷ್ಟ ನಾನು. ಹಾಗಾದ್ರೆ ಹೆಂಡತಿ ನಿಮ್ಮನ್ನ ಬಿಟ್ಟು ಹೋದದಲ್ಲ? ನಾನೇ ಬಿಟ್ಟು ಹೋದ. ಸತ್ಯ ಹೇಗೆ ಹೊರಗೆ ಬರ್ತದೆ ನೋಡಿ. ಸಾಕುವುದಕ್ಕೆ ಆಗದೆ ಬಿಟ್ಟು ನಾನೇ ಬೇಡ್ತಾ ತಿಂತೇನೆ. ಆಗ್ಲಿ, ಬೇಡಿದ್ದರಲ್ಲಿ ಹಂಚಿ ತಿನ್ನೋಣ ಅಂತ ಮನಸ್ಸು ಮಾಡಿದ್ರು ನಿಮ್ಮಂತಹ ಒಬ್ಬ ರಘುವರಿ ನನ್ನನ್ನು ಮದುವೆಯಾಗ ಬಯಸುವುದು ಏನು? ಒಂದು ಹೆಣ್ಣು ಮದುವೆಯಾಗಿ ಗಂಡನ ಅಂಗ ಸಾಂಗತ್ಯಜನ್ಯವಾದ ಸುಖವನ್ನು ಅನುಭವಿಸ್ತಾರೆ. ನನ್ನನ್ನು ನೋಡಿ ಎದ್ದು ನಿಲ್ಲಬೇಕಿದ್ರೆ ಕೋಲೊಂದರ ಅವಶ್ಯಕತೆ ಉಂಟು. ನಾನು ಕೈ ಕಾಲು ನಡುಗುತ್ತಾ ವೃದ್ಧನಾಗಿದ್ದೇನೆ. ಎದ್ದು ನಿಲ್ಲು. ಮದನ ಕೇಳಿಗೆ ನಾನು ಒದಗಲಾರೆ, ನನ್ನಿಂದ ಆಗ್ಲಿಕ್ಕಿಲ್ಲ. ಈಗ ಮದನ ಕೇಳಿಗೆ ನೀವು ಒದಗಬೇಕು ಅಂತ ಯಾರು ಹೇಳಿದ್ರು? ನಿಮಗೂ ಮದುವೆಯಾಗಿ ನಿಮಗೂ 2 ಮಕ್ಕಳಿದ್ದಾರೆ, ನನಗೂ ಮದುವೆಯಾಗಿ 2 ಮಕ್ಕಳಿದ್ದಾರೆ. ನಾವು ಸಂಸಾರವನ್ನು ಸಾಗಿಸೋಣ, ಮದನ ಕೇಳಿ ಆಗಬೇಕು ಅಂತ ನಾನು ಹೇಳಿದ್ದಲ್ಲ. ನೀವು ಒಂದು ದೊಡ್ಡ ಮನಸ್ಸು ಮಾಡಿ ಮದುವೆ ಆಗಬೇಕು. ಮನಸ್ಸು ಮೂಡಬೇಕಾದ್ದು, ಮನಸ್ಸು ಮಾಡ್ಲಿಕ್ಕೆ ಅಂತ ಮೂಡುವುದಿಲ್ಲ. ನನ್ನಲ್ಲಿ ವಯಸ್ಸಾಗಿದೆ, ಈಗ ಮೂಡುವುದಿಲ್ಲ. ಬೇಡ ನನಗೆ. ನನ್ನ ಮೇಲೆ ನಿಮಗೆ ಮನಸ್ಸಿಲ್ಲ, ಮನಸ್ಸಿಲ್ಲ, ನೀವು ಮದುವೆ ಆಗುವುದಿಲ್ಲ. ಚೆನ್ನಾಗಿ ಮಾತಾಡಿ. ನೀ ಕಲಿಸಿದ ಜಾಣ ನುಡಿಗಳ ನೀ ಕವಿ ಪುದಂತಿರಲಿ, ಮಿತಗಳ ಕಾಣಿಸೈ ಬಹುಭಾಗ್ಯ ಮುಣಿದಿದೆ. ಏನು ದೃಢವೋ ಕಲ್ಮನಗೆ ಮೆಚ್ಚಿದೆ, ಮೆಚ್ಚಿದೆ. ನೀವು ಮದುವೆ
ನನಗೆ ಮನಸ್ಸಿಲ್ಲ. ಸ್ವಾಮಿ, ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ನೀನು. ನೀವ್ ಯಾರೆನ್ನುವುದು ಅರಿಯದೆ ನಿಮ್ಮಲ್ಲಿ ನಾನು ಇಷ್ಟು ಮಾತಾಡಿದೆ ಅಂತ ಭಾವಿಸಿಕೊಂಡ. ಎಂತ ಗೊತ್ತಿಲ್ಲ. ಗೊತ್ತಿದೆ ಸ್ವಾಮಿ ನನಗೆ. ನನ್ನ ಸತಿಯಾದವಳು ಪರಪುರುಷನಲ್ಲಿ ಇಷ್ಟೊಂದು ಮಾತನಾಡ್ತಾ ಇದ್ದಾಳೆ ಅಂತ ನೀವು ಭಾವಿಸುವುದು ಬೇಡ. ನನ್ನ ಪತಿಯಾದಂತ ನಳಚಕ್ರವರ್ತಿಯೇ ನೀವು ಎನ್ನುವುದು ತಿಳಿದು ನಿಮ್ಮಲ್ಲಿ ನಾನು ಮಾತನಾಡ್ತಾ ಇರುವುದು. ಅದು ಹೇಗೆ ಗೊತ್ತಾಗುವುದು? ನನಗೆಲ್ಲ ಅರ್ಥ ಆಗಿದೆ ಸ್ವಾಮಿ. ನಿಮ್ಮ ಜೊತೆಯಲ್ಲಿ ಸಂಸಾರವನ್ನು ಸಾಗಿಸಿದವಳು ನಾನು. ನೀವು ಆಡುವಂತ ಮಾತನ್ನು ಕೇಳುತ್ತಾ ದಿನವನ್ನು ಕಳೆದವಳು ನಾನು. ನಿಮಗೆ ಮಾತ್ರ ಮಾತಾಡ್ಲಿಕ್ಕೆ ಬರುವುದಲ್ಲ, ಜಾಣ್ಮೆಯ ನುಡಿಗಳನ್ನು ನೀವು ಮಾತ್ರ ಆಡುವುದಲ್ಲ, ನನಗೂ ಕಲಿಸಿಕೊಟ್ಟಿದ್ದೀರಿ ಸ್ವಾಮಿ. ಹಾಗಾಗಿ ಮಾತಾಡಿದೆ ನೀವು ಒಪ್ಪದೇ ಇರಬಹುದು. ಆದ್ರೆ ನನ್ನ ಪತಿಯಾದಂತ ನಳಚಕ್ರವರ್ತಿಯೇ ನೀವು ಎನ್ನುವುದಕ್ಕೆ ಕಾರಣ ಬೇಕಾದ್ರೆ ಹೇಳ್ತೇನೆ. ಏನು ಕಾರಣ? ಅಯೋಧ್ಯೆಯಲ್ಲಿ ನೀವಿರುವುದು ತಿಳಿದಾಗ ನಿಮ್ಮನ್ನು ಬರಮಾಡಿಕೊಳ್ಳುವ ಉದ್ದೇಶದಿಂದ ಅಪ್ಪನಲ್ಲಿ ನಾನೇ ಹೇಳಿದ್ದು ಸ್ವಯಂವರವನ್ನು ಇರಿಸಬೇಕು ಅಂತ. ನಾನು ಇನ್ನೊಂದು ಮದುವೆ ಆಗ್ತೇನಂತ ಭಾವಿಸಿಕೊಂಡ್ರೆ ಸ್ವಾಮಿ, ನನ್ನ ಹೃದಯದಲ್ಲಿ ನಿಮಗಲ್ಲದೆ ಅಣ್ಣರಿಗೆ ಸ್ಥಾನ ಸಿಗುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲರಿಗೂ ಮುಂಚಿತವಾಗಿ ಲೇಖನ ಮುಟ್ಟಿದ್ರು ದಶಮಿಗೆ ಮುಹೂರ್ತವನ್ನಿರಿಸಿ ನವಮಿಯ ಮಧ್ಯಾಹ್ನದ ನಂತರ ಅಯೋಧ್ಯೆಗೆ ಲೇಖನ ಮುಟ್ಟಬೇಕು ಅಪ್ಪ ಅಂತ ನಾನು ಹೇಳಿದೆ. ಬರುವುದಕ್ಕೆ ಸಾಧ್ಯವೇ ಮಗಳ ಅಂತ ಕೇಳಿದಾಗ ನೀವು ಕಲಿತಂತ ವಿದ್ಯೆಯ ಬಗ್ಗೆ ಹೇಳಿದೆ. ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾದವರು ನೀವು, ಅಶ್ವರದೆಯ ರಥಕಲ್ಪ ವಿದ್ಯೆಯನ್ನು ಕಲಿತವರು ನೀವು. ಮುಹೂರ್ತಕ್ಕಿಂತ 5 ಗಳಿಗೆ ಮುಂಚಿತವಾಗಿ ಬಂದು ಸೇರ್ತಾರೆ ಅಪ್ಪ ಅಂತ ಹೇಳಿದೆ. ನೀವು ಮಾಡಿದ್ದು ಅದನ್ನೇ ಅಲ್ವೇ ಸ್ವಾಮಿ. ನೀವು ಹೌದು ಅಲ್ವೋ ಎನ್ನುವುದು ತಿಳಿದುಕೊಳ್ಳುವುದಕ್ಕಾಗಿ ಎಲ್ಲರಿಗೂ ಬಿಡದೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದ್ರೆ ನೀವಿದ್ದಂತ ಬಿಡದಿಗೆ ನೀರು ಮತ್ತು ಬೆಂಕಿ ಎರಡನ್ನೂ ಕೊಡ್ಲಿಲ್ಲ ನಾವು. ಅದ್ಯಾಕೆ ಕೊಡ್ಲಿಲ್ಲ? ಅದೆರಡಿಲ್ಲದೆ ಅಡುಗೆ ಮಾಡಿ ಊಟ ಮಾಡುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ. ನೀವು ಅಡುಗೆ ಮಾಡಿ ಊಟ ಮಾಡ್ಲಿಲ್ವೇ ಸ್ವಾಮಿ? ಊಟ ಮಾಡಿದ್ದೇವೆ. ಆ ಯೋಗ್ಯತೆ ಇರುವುದು ನನ್ನ ಪತಿಯಾದಂತ ನಳಚಕ್ರವರ್ತಿಗೆ ಮಾತ್ರ. ನೀವು ಬಂದಾಗ ಅರಮನೆಯ ಹೆಬ್ಬಾಗಿಲು ತೆರೆಯಿತು ಅಂತಾದ್ರೆ ಆ ಯೋಗ್ಯತೆ ಇರುವುದು ನನ್ನ ಪತಿಯಾದಂತ ನಳಚಕ್ರವರ್ತಿಗೆ ಮಾತ್ರ. ಸ್ವಾಮಿ, ನಿಮ್ಮ ಕುದುರೆಗಳೇ ನಮ್ಮ ಲಾಯದಲ್ಲಿದ್ದಾವೆ. ತನ್ನೊಡೆಗೆ ಬಂದದ್ದೆನ್ನುವುದಾಗಿ ಆ ಮೂಕ ಪ್ರಾಣಿಗಳ ಅಂತ ಕುದುರೆಗಳಿಗೆ ಅರ್ಥವಾಯಿತು. ನಿಮ್ಮ ಜೊತೆಯಲ್ಲಿ ಸಂಸಾರವನ್ನು ಸಾಗಿಸಿ 2 ಮಕ್ಕಳಿಗೆ ತಾಯಿಯಾದವಳು ನಾನು. ನನ್ನ ಪತಿ ಯಾರೆನ್ನುವುದು ತಿಳಿದಕ್ಕೆ ಸಾಧ್ಯ ಇಲ್ಲದೆ ಹೋಯಿತು ಅಂತ ಭಾವಿಸಿಕೊಂಡ. ಆ ಮೂಕ ಪ್ರಾಣಿಗಳಿಗಿಂತ ನಾನು ಕಡಿಮೆಯ ಸ್ವಾಮಿ. ನೀವಲ್ಲ ಅಂತ ಹೇಳಬಹುದು. ಆದ್ರೆ ನಿಮ್ಮ ಮುಂಭಾಗದಲ್ಲಿ ನಮ್ಮ ಮಕ್ಕಳನ್ನು ಕಳುಹಿಸಿಕೊಟ್ಟಾಗ ಆ ಮಕ್ಕಳನ್ನು ಅಪ್ಪಿ ಮುದ್ದಾಡುವ ಕಣ್ಣೀರು ಸುರಿಸಿದ್ರಲ್ಲ. ನಿಮ್ಮ ಮಕ್ಕಳಲ್ಲ ಅಂತ ಆದ ಮೇಲೆ ನೀವ್ಯಾಕೆ ಅಪ್ಪಿ ಮುದ್ದಾಡಬೇಕಿತ್ತು? ನೀವ್ಯಾಕೆ ಕಣ್ಣೀರನ್ನು ಸುರಿಸಬೇಕಿತ್ತು? ನನಗೆ ಗೊತ್ತಿದೆ ಸ್ವಾಮಿ. ನನ್ನ ಪತಿಯಾದಂತ ನಳಚಕ್ರವರ್ತಿಯ ನೀವೆನ್ನುವುದನ್ನು ತಿಳಿದೇ ನಾನು ಈ ರೀತಿ ವರ್ತಿಸಿದವಳು. ಸಾಕು ಸ್ವಾಮಿ, ಇಷ್ಟೊಂದು ಕಲ್ಲು ಮನಸ್ಸು ಬೇಡ ನಿಮಗೆ. ಈಗಲಾದ್ರೂ ಒಪ್ಪಿಕೊಳ್ಳಿ, ನನ್ನ ದೇಹದಲ್ಲಿ ಉಸಿರು ಇನ್ನೂ ಇದೆ ಅಂತ ಆಗೋದಕ್ಕೆ ಕಾರಣ ನೀವು ಸ್ವಾಮಿ. ಬರ್ತೀರಿ, ನಾವು ಮತ್ತೆ ಒಂದ ಹಾಗೆ ಸಂಸಾರವನ್ನು ಸಾಗಿಸ್ತೇವೆ ಎನ್ನುವಂತ ಆಸೆಯನ್ನು ಹೊತ್ತು ಬದುಕಿದವಳು ನಾನು. ನೀವು ಆಸೆಗೊಳಿಸಬೇಡಿ, ನನ್ನನ್ನು ಸ್ವೀಕರಿಸಿ. ನೀವೇ ನನ್ನ ಪತಿ ನಳಚಕ್ರವರ್ತಿ. ಹೇಳಿ, ಒಪ್ಪಿಕೊಳ್ಳಿ. ನಿಮಗಾಗಿ ಬದುಕಿದವಳು ನಾನು. ಇಂದು ನಿಮಗೂ ನಾನು ಬೇಡ ಅಂತ ಆದ ಮೇಲೆ ಯಾಕಾಗಿ ನಾನು ಈ ಪ್ರಪಂಚದಲ್ಲಿ ಬದುಕಬೇಕು ಹೇಳಿ? ಪತಿವ್ರತೆಯಾದಂತ ಹೆಣ್ಣಿಗೆ ತಾನಾಗಿ ಸಾಯುವಂತ ಹಕ್ಕು ಇರುವುದಿಲ್ಲವಂತೆ. ಒಂದೇ ಒಂದು ಮಾತಾಡಿ ಸ್ವಾಮಿ, ಒಂದೇ ಒಂದು ಅಪ್ಪಣೆ ಕೊಡಿ. ನಿಮ್ಮ ಕಾಲ ಬುಡದಲ್ಲಿ ಬಿದ್ದು ನಾನು ಸಾಯ್ತೇನೆ. ಸ್ವಾಮಿ, ಕ್ಷಮಿಸಿ ಬಿಡು. ನಾನು ಬೇಡುವೆ ನಿಮಗೆ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಮದುವೆಯಾದ ಹೆಣ್ಣು ಗಂಡನ ಜೊತೆಯಲ್ಲಿ ಬಾಳಬೇಕು, ಬದುಕಬೇಕು ಅಂತ ಆಸೆ ಪಟ್ಟವನು. ನೆರಳಿನಂತೆ ನನ್ನನ್ನು ಆಶ್ರಯಿಸಿಕೊಂಡು ಬಂದೆ. ವಿಪಿನ ಮಧ್ಯದಲ್ಲಿ ನಿನ್ನ ಸೆರಗನ್ನು ಹರಿದು ನಾನುಟ್ಟುಕೊಂಡು ಹೋಗುವ ಸ್ಥಿತಿ ಬಂತು. ಕಷ್ಟದಲ್ಲಿ ಪಾಲುದಾಳಲಾದೆ. ನಿನ್ನನ್ನು ಕಷ್ಟಕ್ಕೆ ನೂಕಿದೆ, ನೊಂದುಕೊಳ್ಳಬೇಡಿ. ವಂಚಿಸಿದೆ, ವಂಚಿಸಿದೆ. ಏನೂ ಆಗಲಿಲ್ಲ. ಆದರೆ ಇಂಥ ರೂಪ ಎನ್ನುವುದು ನಿಮ್ಮನ್ನು ಆವರಿಸಿಕೊಳ್ಳುವುದಕ್ಕೆ ಕಾರಣ ಏನೇ ಹೇಳಿ? ಶನಿ ಕಾರಣ. ಶನಿಯ ಪ್ರಭಾವದಿಂದಲಾಗಿ ರೂಪ ವಿರೂಪವಾಗಿದೆ. ಆದರೆ ಋತುಪರ್ಣ ಮಹಾಪ್ರಭು
ಶನಿ ವಿಮೋಚನ ಮಂತ್ರವನ್ನು ನನಗೆ ಬೋಧಿಸಿದ್ದಾನೆ. ಅದನ್ನು ನಾನು ಉಚ್ಚರಿಸಿದೆ ಅಂತ ಆದ್ರೆ ಈ ಕುರೂಪ ಹೋಗಿ ಒಳ್ಳೆಯ ಸ್ವರೂಪ ನನ್ನದು ಬರ್ತದೆ. ಈ ರೀತಿಯಲ್ಲಿ ನಿನ್ನನ್ನು ಮಾತನಾಡಿಸುವ ಮನಸ್ಸಿಲ್ಲ. ನೋಡೋಣ ನಿಜ ರೂಪ. ಲಾರಿಯಾಡಿದ ನುಡಿಗೆ ಭೂರಿ ಲಜ್ಜೆಗಳಿಂದ ಧಾರಿಣಿ ಬಗು ಕೆರಿಸಿ ಕ್ರೋಧ ಚಳಿ ಬಿಟ್ಟಾಗ ಘೋರ ನೆರಗುತ ತೆರಳ ಮಾನಣವು ರಂಜಿಸಿದ ಪಾರಿಜಾತನ ತೇಜದಿ ಕಣ್ಣೀರು ಹಾಕುವುದಕ್ಕೆ ಇನ್ನೂ ನಿನ್ನ ಕಣ್ಣಲ್ಲಿ ನೀರು ಉಳಿಯಿತಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ. ಕಾಯೇನ ವಾಚ ಮನಸ ಸ್ವೀಕರಿಸಿರಬಹುದಾದ ಸತಿಯನ್ನಾದರೂ ಕಾಡಿನಲ್ಲಿ ಬಿಟ್ಟು ನಡೆದಿರಬಹುದಾದ ದಂಪತಿ ನಾನು. ಚಂದ್ರವಂಶವೆನ್ನಬಹುದಾದಂತಹ ಕೀರ್ತಿಯ ಕಳಶಕ್ಕೆ ಮತ್ತೊಂದು ಮಣಿಪೋಣಿಸಬೇಕಾದ ವ್ಯವಹಾರ ಮಾಡಬೇಕಾದ ನಳ ಮಡದಿಯನ್ನು ಕಷ್ಟ ಬಂತು ಅಂತ ದಾರಿ ಮಧ್ಯೆಯಲ್ಲಿ ಬಿಟ್ಟು ಹೋದ ಅಂತ ಊರಿನವರು ಆಡುವ ಹಾಗಾಗುತ್ತದೆ ಅಂತ ಮುಂದೆ ಅಡುಗೆ. ಹಾಗಾಗಿ ಲಜ್ಜೆಯನ್ನು ಹೊಂದಿಯೇ ತಲೆ ತಗ್ಗಿಸಿಕೊಂಡು ನಿನ್ನ ಮುಂಭಾಗಕ್ಕೆ ಬಂದೆ. ಇಲ್ಲದೇ ಇದ್ರೆ ದೇವಾನು ದೇವತೆಗಳ ನಿನ್ನ ಮುಂಭಾಗದಲ್ಲಿ ನೆರೆದಾಗಲು ನನ್ನನ್ನು ಗುರುತಿಸಿ ನೀನು ಪತಿಯಾಗಿ ಸ್ವೀಕರಿಸಿದನು. ತಪ್ಪನ್ನು ಮನ್ನಿಸಬೇಕು. ಖಂಡಿತರಲ್ಲಿ ನಿಮ್ಮ ಯಾವತ್ತೂ ಅದು ಹಾಗೆ ಸ್ವಂತ. ಒಂದು ಜೀವಿ ಹುಟ್ಟುವ ಪೂರ್ವದಲ್ಲಿ ವಿಧಾತನಾದವ ಹಣೆಯಲ್ಲಿ ಬರೆದಿರಿಸಿದ್ದಾನೆ. ಹೀಗೆ ಹುಟ್ಟಬೇಕು, ಹೀಗೆ ಸಾಗಬೇಕು, ಹೀಗೆ ಅಂತ್ಯಗೊಳ್ಳಬೇಕು ಅಂತ. ಬರೆಸಿಕೊಂಡವನಿಗೆ ಅದನ್ನು ಓದಲಿಕ್ಕೆ ಬರುವುದಿಲ್ಲ, ಬರೆದಾತ ಹೀಗೆ ಬರೆದಿದ್ದೇನೆ ಅಂತ ಹೇಳುವುದಿಲ್ಲ. ಖಂಡಿತವಾಗಿ ಅದನ್ನೆಲ್ಲ ಅನುಭವಿಸಲೇಬೇಕು. ಅದಕ್ಕೆ ಹೇಳುವುದು ವಿಧಿ ಎನ್ನುವುದಾಗಿ. ವಿಧಿಶ್ಚ ಬಲವಾನ್ ಎನ್ನುವ ಹಾಗೆ ಲೋಕ ನಮಗೆ. ಖಂಡಿತ ಅವ ಬರೆದವ ಹೀಗೆ ಬರೆದು ನಡೆಸುತ್ತಾನೆ ಅಂತ ಆದ್ರೆ ನಾವು ನಟನೆ ಮಾಡುವುದು ಏನು ಅಂತ ಹೇಳಿ ನಿಜವಾಗಿಯೂ ನಮ್ಮದೆಲ್ಲವೂ ಜೀವನ ಎನ್ನುವ ನಾಟಕ ಯೋಚಿಸಲಿಕ್ಕಿಲ್ಲ. ಹಾಗೆಂದು ನಾವು ಶನಿ ಪ್ರಭಾವದಿಂದಲಾಗಿ ಸಕಲ ಸಂಪದವನ್ನು ಕಳಕೊಂಡಿದ್ದೇವೆ. ನಮ್ಮದಾದ ನಿಷಧವನ್ನು ಮತ್ತೆ ನಾವು ಹೊಂದಲೇಬೇಕು. ಕೋಟಿ ಪುಷ್ಕರವನ್ನು ನಮ್ಮ ಜೊತೆಯಲ್ಲಿ ಮಾಡಿದಂತಹ ದ್ಯೂತ ಇನ್ನು ದ್ಯೂತದಿಂದಲೇ ಪಡೆಯುವುದಾದ್ರೆ ಅದೇ. ಅದಲ್ಲದೇ ಇದ್ರೆ ಅವರವಾದರೆ ಸ್ಥೈರ್ಯ ಸಮೇತನಾಗಿ ಆದ ಹೋರಾಟವನ್ನು ಎಸಗುವುದಕ್ಕಾಗಿ ನಿನ್ನ ಜೊತೆಯನ್ನು ಕರೆಕೊಂಡು ಮಕ್ಕಳನ್ನು ಹೊಂದಿ ಆ ಕಡೆಗಾಗಿ ಸಾಗೋಣ. ಆತ್ಮೀಯರೇ ಹಾಗೂ ಆದರಣೀಯರಾದ ಕಲಾಭಿಮಾನಿಗಳೇ, ಕಥಾ ಮಧ್ಯಭಾಗದಲ್ಲಿ ನಿಮ್ಮ ಗಮನವನ್ನು